ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಸದ್ಯ ರಾಜ್ಯವು ಕೂಡ ಚರ್ಚೆ ಮಾಡ್ತಾ ಇದೆ. ರಾಜ್ಯ ಬಹಳಷ್ಟು ತಿಂಗಳುಗಳಿಂದ ದಿನಗಳಿಂದ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಪ್ರತಿಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಜೊತೆಗೆ JDS ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಈ ಬಗ್ಗೆ ಚರ್ಚೆಯನ್ನ ಮಾಡಿತ್ತು, ವಾಗ್ಯುದ್ಧಗಳನ್ನು ಮಾಡಿತ್ತು, ಜೊತೆಗೆ ಪಾದಯಾತ್ರೆಗಳನ್ನು ಮಾಡಿತ್ತು, ಜೊತೆಗೆ ವಾದ ಪ್ರತಿವಾದಗಳು ಎಲ್ಲ ನಡೆದು ಇದೀಗ ಮುಖ್ಯಮಂತ್ರಿಯವರು CM ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣ ಒಂದು ಹಂತಕ್ಕೆ ಬಂದಿದೆ. ನಮ್ಮ ರಾಜ್ಯದಲ್ಲಿ ಈ ಬಾರಿ ಬಹಳಷ್ಟು ಸದ್ದು ಸುದ್ದಿ ಮಾಡಿದಂತಹ ಪ್ರಕರಣ ಅಂತ ಹೇಳಿದರೆ ಮೂಡ ಹಗರಣ ಪ್ರಕರಣ. ತಮ್ಗಳಿಗೆ ಗೊತ್ತಿದೆ ಯಾವ ರೀತಿ ಬೆಳವಣಿಗೆಗಳು ನಡೆಯಿತು ಅನ್ನುವಂಥದ್ದು. ಇದರ ಮುಂದುವರಿದ ಭಾಗವಾಗಿ ಸಿದ್ದರಾಮಯ್ಯ ಅವರ CM ಅವರ ಪತ್ನಿ ಅವರ 14 ಸೈಟುಗಳನ್ನು ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಈ ರೀತಿ ವಾಪಸ್ ಕೊಟ್ಟ ನಂತರ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ನಾನು ಇವತ್ತು ಮಾತನಾಡ್ತಿದ್ದೀನಿ. ಹಾಗಿದ್ದಾಗ ಎಲ್ಲ ಈ ಒಂದು ಹಗರಣದ ಪ್ರಮುಖ ಆಯಾಮಗಳನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಈ 14 ಸೈಟುಗಳನ್ನು ಮತ್ತೆ ವಾಪಸ್ ಕೊಟ್ಟಿರುವಂತಹ CM ಸಿದ್ದರಾಮಯ್ಯ ಅವರ ಪತ್ನಿ, ಇಲ್ಲಿಂದ ಮತ್ತೆ ಶುರುವಾಗ್ತಾ ಇರುವಂಥದ್ದು ಈ ಒಂದು ಪ್ರಕರಣ. ಯಾಕಂತ ಬಂದಾಗ ಅಲ್ಲಿ ರಾಜ್ಯಪಾಲರು ಈ ಒಂದು ತನಿಖೆಯನ್ನು ಮಾಡಬೇಕು ಅನ್ನುವಂಥ ಹೊರಡಿಸಿದಂತಹ ಒಂದು ಆದೇಶ, ತದನಂತರ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂತಹ ಸಿದ್ದರಾಮಯ್ಯನವರ ವಿಚಾರಗಳು ಅದೆಲ್ಲವೂ ಕೂಡ ಚರ್ಚೆಯಾಗಿತ್ತು. ತದನಂತರ ಇದೀಗ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತ ಬಂದಾಗ BJP ಪ್ರತಿ ಬಾರಿಯೂ ಹೇಳ್ತಾ ಇತ್ತು, ಇಲ್ಲ ಸಿದ್ದರಾಮಯ್ಯನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರು ಕರಪ್ಷನ್ ಮಾಡಿದ್ದಾರೆ, ಭ್ರಷ್ಟಾಚಾರಿ ಆಗಿದ್ದಾರೆ ಅನ್ನುವಂತಹ ವಿಚಾರ. ಆದರೆ 40 ವರ್ಷಗಳ ನನ್ನ ವೃತ್ತಿ ಬದುಕಿನಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಕಪ್ಪು ಚುಕ್ಕೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಂತಹ CM ಸಿದ್ದರಾಮಯ್ಯನವರಿಗೆ ಈ ಮೂಡ ಹಗರಣ 40 ವರ್ಷದ ಅವರ ರಾಜಕೀಯ ಬದುಕಿನಲ್ಲಿ ಕಪ್ಪು ಚುಕ್ಕಿಯಾಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾರು ಏನೇ ಹೇಳಬಹುದು, ಇದು ಕೋರ್ಟ್ನಲ್ಲಿ ಕೇಸ್ ಇದೆ, ಕೇಸ್ ನಡೆಯುತ್ತೆ, ಆರೋಪಿ ಅಪರಾಧಿಯಲ್ಲ, FIR ದಾಖಲಾಗಿರಬಹುದು ಅಥವಾ ಏನೇ ಹೇಳಿರ್ಬೋದು. ಆದರೆ ಸಿದ್ದರಾಮಯ್ಯ CM ಸಿದ್ದರಾಮಯ್ಯ ಅಂತ ಬಂದಾಗ, ರಾಜಕೀಯ ಬದುಕು ಅಂತ ಬಂದಾಗ ನಮ್ಮ ರಾಜ್ಯ ನೋಡಿದೆ ಸಿದ್ದರಾಮಯ್ಯನವರ ಬದುಕು ಯಾವ ರೀತಿ ಇತ್ತು ಅನ್ನುವಂಥದ್ದು. ಆದರೆ ಈ ಒಂದು ಪ್ರಕರಣ ಅಕ್ಷರಶಃ ನೋ ಡೌಟ್ ಅವರ ರಾಜಕೀಯ ಬದುಕಿಗೆ ಕಪ್ಪು ಚುಕ್ಕಿ ಆಗಿರುವಂಥದ್ದು ಸತ್ಯ. ಎಲ್ಲಾಗಿದೆ, ಹೇಗಾಗಿದೆ, ಆರೋಪ ಸಾಬೀತಾಗಿಲ್ಲ, ಆದರೂ ಕೂಡ ಈ ರೀತಿಯ ಸ್ಟೇಟ್ಮೆಂಟ್ಗಳು ತಪ್ಪು ಅಂತ ಹೇಳಿದ್ರು ಕೂಡ ಕೆಲವು ವಿಚಾರಗಳು ಬರುತ್ತೆ. ಅದನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತೂ ಇಂತೂ ಮೂಡ ಸಮರ, CMಗೆ ಸಂಕಷ್ಟ ಎದುರಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯ ಎಡವಿದ್ದಲ್ಲಿ ಅನ್ನುವಂತಹ ವಿಚಾರ ಬರುತ್ತೆ. ಈ 14 ಸೈಟ್ಗಳನ್ನು ಈಗ ವಾಪಸ್ ಕೊಡ್ತಾ ಇದ್ದಾರೆ. ಈ ಹಿಂದೆ ವಾಪಸ್ ಕೊಡ್ತಾ ಇದ್ರೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದಂತಹ ವ್ಯಕ್ತಿ ಆಗ್ತಾ ಇದ್ರು. ಆದರೆ ಎಲ್ಲಾ ವಿಚಾರದಲ್ಲೂ ಕೂಡ ವಾದ ಮಾಡ್ತಾನೆ ಬರ್ತಾ ಇದ್ರು, ಎದೆತಟ್ಟಿ ಹೇಳ್ತಾ ಇದ್ರು ನಾನೇನೂ ಮಾಡಿಲ್ಲ, ತಪ್ಪೇ ಮಾಡಿಲ್ಲ ಅನ್ನುವಂಥದ್ದು. ಆದರೆ ಪ್ರತಿ ಹಂತದಲ್ಲೂ ಕೂಡ ಬಹುಶಃ ಸಿದ್ದರಾಮಯ್ಯನವರ ಈ ಒಂದು ನಿಲುವು, ಜೊತೆಗೆ ಅವರಿಗೆ ಮಾರ್ಗದರ್ಶನ ನೀಡಿದಂತಹ ಇನ್ನೂ ಕೆಲವರ ನಿಲುವು, ಇದೆಲ್ಲವೂ ಕೂಡ ಸೇರಿಕೊಂಡು ಸಿದ್ದರಾಮಯ್ಯನವರ ಈ ಪರಿಸ್ಥಿತಿಗೆ ಕಾರಣವಾಯಿತು. ಇವೆಲ್ಲದರ ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರು ಕಾಸ್ಟ್ಲಿ ಆಗಿರುವಂತಹ ಒಂದು ವಾಚನ್ನು ಪಡೆದುಕೊಂಡು ತದನಂತರ ಹಿಂದೆ ತಿರುಗಿಸಿದ್ರು. ಈ ಘಟನೆ ತಮ್ಗಳಿಗೆ ಗೊತ್ತಿದೆ. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಪ್ರಕರಣ ನಡೆದಿರುವಂಥದ್ದು ಮೂಡ ಹಗರಣದಲ್ಲಿ. ಇದೀಗ BJPಯವರು ಕೇಳ್ತಾ ಇರುವಂಥದ್ದು, JDS ಕೇಳ್ತಾ ಇರುವಂಥದ್ದು ಇಷ್ಟೇ, CM ಸಿದ್ದರಾಮಯ್ಯನವರು ಇನ್ನಾದರೂ ಕೂಡ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು. ಯಾಕಂದರೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲ ಅನ್ನೋದು ಎದೆತಟ್ಟಿ ಹೇಳ್ತಾ ಇದ್ರು. ಆದರೆ ಈ ಬಾರಿ ಈ ರೀತಿ ಆಗಿದೆ. ಸೊ ರಾಜೀನಾಮೆ ನೀಡಬೇಕು ಅನ್ನೋಂಥದ್ದು BJPಯವರ ಪ್ರತಿಪಕ್ಷದ ಒತ್ತಾಯ ಆಗ್ತಾ ಇದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರಗಳು ಕೂಡ ಬರುತ್ತೆ. ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಮೂಡ ಸಮರದಲ್ಲಿ CMಗೆ ಶಾಕ್ ಮೇಲೆ ಶಾಕ್. FIR ಬಳಿಕ 14 ಮೂಡ ಸೈಟ್ಗಳನ್ನ ಹಿಂದಿರುಗಿಸಿದ CM ಪತ್ನಿ. ಮುಖ್ಯಮಂತ್ರಿಗೆ ಮುಖಭಂಗ, ಸಿದ್ದರಾಮಯ್ಯ ದಾರಿ ತಪ್ಪಿದಲ್ಲಿ. ಪಿನ್ ಟು ಪಿನ್ ಮಾಹಿತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಮೂಡ ನಿವೇಶನ ಮಂಜೂರು ಪ್ರಕರಣ ಈಗ ಸಂಕಷ್ಟಕ್ಕೆ ಈಡು ಮಾಡಿದೆ. ಮಡದಿ ಪಾರ್ವತಿ ಅವರ ಹೆಸರಿಗೆ ಮಂಜೂರಾದ 14 ಸೈಟ್ಗಳು ಸಿದ್ದರಾಮಯ್ಯ ಅವರ 40 ವರ್ಷಗಳ ರಾಜಕೀಯ ಜೀವನದ ವರ್ಚಸ್ಸಿಗೆ ಕಪ್ಪು ಚುಕ್ಕಿಯಾದಂತಾಗಿದೆ. ಈ ಹಗರಣ ಬೆಳಕಿಗೆ ಬಂದ ಆರಂಭದಲ್ಲೇ ಸುಲಭವಾಗಿ ಪಾರಾಗಬಹುದಾಗಿತ್ತು. ನಿವೇಶನ ಹಂಚಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಇದು ಮಡದಿ ಮತ್ತು ಆಕೆಯ ಸಹೋದರನ ನಡುವಿನದ್ದು ಎಂದು ಸ್ಪಷ್ಟನೆ ನೀಡಿದ್ದ CM ಸಿದ್ದರಾಮಯ್ಯ ಆರೋಪ ಕೇಳಿ ಬಂದ ಆರಂಭದಲ್ಲೇ ನಿವೇಶನಗಳನ್ನ ಹಿಂದಿರುಗಿಸಿ ಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದ್ದರೆ ಪ್ರಕರಣ ಬೇರೆಯದೇ ತಿರುವು ಪಡೆಯುತ್ತಿತ್ತು. ಆದ್ರೆ ಇದೀಗ CM ಸಿದ್ದರಾಮಯ್ಯ ಅವರಿಗೆ ಈ ಹಗರಣ ಕಂಟಕವಾಗಿ ಪರಿಣಮಿಸಿದೆ.
ವಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿಸಿ ಸಿದ್ದರಾಮಯ್ಯ ಅವರನ್ನ ಹಣಿಯಲು ಮುಂದಾಗಿವೆ. ಸಿಎಂ ಸಿದ್ದರಾಮಯ್ಯರವರನ್ನ ದಾರಿ ತಪ್ಪಿಸಿದ್ದು ಯಾರ್ಯಾರು ಗೊತ್ತಾ? ನಿವೇಶನ ಹಂಚಿಕೆ ಆರೋಪ ಕೇಳಿ ಬಂದ ಆರಂಭದಲ್ಲೇ ನಿವೇಶನ ಹಿಂದಿರುಗಿಸುವಂತೆ ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡಬಹುದಿತ್ತು. ಬದಲಿಗೆ ಸಚಿವ ಭೈರತಿ ಸುರೇಶ್ ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ದಾರಿ ತಪ್ಪಿಸಿದರು. ಅಷ್ಟು ಮಾತ್ರವಲ್ಲದೆ ಸಿಎಂ ಹಿಂದೆ ನಿಂತು 14 ನಿವೇಶನಗಳಿಗೆ ಬದಲಾಗಿ 64 ಕೋಟಿ ರೂಪಾಯಿ ಪರಿಹಾರ ಕೊಡಿಸಲಿ ಎಂದು ಹೇಳಿಸಿದ್ದು ಬ್ಲಂಡರ್ ಮಿಸ್ಟೇಕ್. ರಾಜ್ಯದ ಓರ್ವ ಮುಖ್ಯಮಂತ್ರಿ ಬಾಯಲ್ಲಿ ಈ ರೀತಿ ಹೇಳುವಂತೆ ಪ್ರಚೋದಿಸಿದ್ದು ದೊಡ್ಡ ಎಡವಟ್ಟು. ರಾಜಕಾರಣಿಗಳಿರಲಿ, ಜನಸಾಮಾನ್ಯರು ಸಹ ಸಿದ್ದರಾಮಯ್ಯ ಅವರಿಂದ ಈ ನಡೆ ನಿರೀಕ್ಷಿಸದೆ ಆಶ್ಚರ್ಯಗೊಂಡ್ರು. ಬಳಿಕ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಸಹ ಮೂಡಾ ಪ್ರಕರಣ ಹಳ್ಳ ಹಿಡಿಯಲು ದೊಡ್ಡ ಮಟ್ಟದ ಕೊಡುಗೆ ನೀಡಿದರು. ರಾಜ್ಯಪಾಲರು ತನಿಖೆಗೆ ಸೂಚಿಸಿದನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವ ಮೂಲಕ ಇಡೀ ಪ್ರಕರಣದ ಹಾದಿಯೇ ಬದಲಾಯಿತು. ರಾಜ್ಯಪಾಲರ ಸೂಚನೆಯಂತೆ ಸರ್ಕಾರವೇ ಲೋಕಾಯುಕ್ತರಿಗೆ ಇದರ ತನಿಖೆ ಜವಾಬ್ದಾರಿ ವಹಿಸಿದರೆ ಇಷ್ಟೊಂದು ಗೋಜಲಾಗುತ್ತಿರಲಿಲ್ಲ. ಕೋರ್ಟ್ ಮೊರೆ ಹೋಗುವ ಮೂಲಕ ಹಗ್ಗದಿಂದ ಕುದ್ದು ಕೈ ಕಟ್ಟಿಸಿಕೊಂಡರು. ಸಿಎಂ ಸಿದ್ದರಾಮಯ್ಯ ಅವರ ನ್ಯಾಯಾಲಯದಲ್ಲಿ ಅಖಾಡಕ್ಕಿಳಿದ ಮಾಜಿ ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಸಹ ಎಡವಿದರು. ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ವಾದಿಸಬೇಕಾಗಿದ್ದವರು ರಾಜ್ಯಪಾಲರ ಆದೇಶ ಹಾಗೂ ಅವರ ವಿರುದ್ಧವೇ ಆರೋಪಗಳನ್ನ ಮಾಡುವ ಮೇಲೆಯೇ ಹೆಚ್ಚು ಗಮನ ಹರಿಸಿದ್ದು ಆರೋಪದಿಂದ ಸಿದ್ದರಾಮಯ್ಯ ಅವರು ಹೊರಬರಲು ನೆರವಾಗಲಿಲ್ಲ. ವಾದ ವಿವಾದ ಆಲಿಸಿ ಕಡೆಗೆ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದು ತನಿಖೆಗೆ ಆದೇಶಿಸಿದರು. ಈ ಆದೇಶವನ್ನ ಪ್ರಶ್ನಿಸಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಬೇಕಾಗಿದ್ದ ಸಿದ್ದರಾಮಯ್ಯ ಪರ ಕಾನೂನು ಪಂಡಿತರು ಆದೇಶ ಬಂದು ವಾರ ಕಳೆದರೂ ಅರ್ಜಿ ಸಲ್ಲಿಸದೆ ನಿರ್ಲಕ್ಷ್ಯ ಪ್ರದರ್ಶಿಸಿದರು. ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಎಂಬ ಕುಂಟು ನೆಪ ಹೇಳುತ್ತಲೇ ಪ್ರಕರಣ ಹಳ್ಳ ಹತ್ತಿಸಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆ ಮರಿಗೌಡ ಹಾಗೂ ಸಿದ್ದರಾಮಯ್ಯ ಆಪ್ತ ವಲಯದ ರಾಕೇಶ್ ಪಾಪಣ್ಣ ನಡುವಿನ ಮುಸುಕಿನ ಗುದ್ದಾಟವೇ ಹಗರಣದ ಮೂಲ ಎಂಬುದು ಕಾಂಗ್ರೆಸ್ ಸ್ಥಳೀಯ ಮುಖಂಡರು ಹಾಗೂ ಸಿದ್ದರಾಮಯ್ಯ ಅಪ್ಪಟ ಅಭಿಮಾನಿಗಳ ಆರೋಪ. ಈ ಸಲುವಾಗಿಯೇ ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಲು ಮೈಸೂರು ವಿಮಾನ ನಿಲ್ದಾಣಕ್ಕೆ ತೆರಳಿದ್ದ ಕೆ ಮರಿಗೌಡ ವಿರುದ್ಧ ಸಿದ್ದರಾಮಯ್ಯ ಬೆಂಬಲಿಗರು ಆಕ್ರೋಶ ಹೊರಹಾಕಿ ಅಟ್ಟಾಡಿಸಿದರು. 40 ವರ್ಷದ ರಾಜಕೀಯ ಬದುಕಿಗೆ ಕಪ್ಪು ಚುಕ್ಕಿ ಅಂತಾದ ಮೂಡಾ ಹಗರಣ. ಕಡೆಗೆ ಇಷ್ಟೆಲ್ಲ ರಂಪ ರಾಮಾಯಣವಾದ ಮೇಲೆ ಸಿದ್ದರಾಮಯ್ಯ ಅವರ ಮಡದಿ ಮೂಡಾಗೆ ಪತ್ರ ಬರೆದು ನಿವೇಶನ ಹಿಂದಕ್ಕೆ ಪಡೆಯುವಂತೆ ಕೋರಿದ್ದು ಮತ್ತೊಂದು ಎಡವಟ್ಟು. ಲೋಕಾಯುಕ್ತದಲ್ಲಿ ಎಫ್ಐಆರ್ ಹಾಗೂ ಇಡಿಯಲ್ಲಿ ಪ್ರಕರಣ ದಾಖಲಾದ ಮೇಲೆ ನಿವೇಶನ ಹಿಂದಿರುಗಿಸುವಂತೆ ಸಲಹೆ ನೀಡಿದ ಆ ಪುಣ್ಯಾತ್ಮ ಯಾರು ಎಂದು ಪ್ರಶ್ನಿಸುವಂತಾಗಿದೆ. ಒಟ್ಟಾರೆ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಅವರ ಶುಭ್ರ ಚಾರಿತ್ರ್ಯಕ್ಕೆ ಕಪ್ಪು ಮಸಿ ಬೆಳೆದಂತಾಗಿದೆ ಈ ಮೂಡಾ ಹಗರಣ. ಸದ್ಯ ಮೂಡಾ ಹಗರಣ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ತಾವುಗಳು ನೋಡ್ತಾ ಇದ್ದೀರಿ. ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅವರ ಮಿತ್ರ ಪಕ್ಷಗಳು ಕೂಡ JDS ಸೇರಿ ಪಾದಯಾತ್ರೆಯನ್ನು ಮಾಡಿತ್ತು. ಜೊತೆಗೆ ತಾವುಗಳು ಏನೇ ಪಾದಯಾತ್ರೆ ಮಾಡ್ರಿ ಅಥವಾ ಏನೇ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಹೋರಾಟಗಳನ್ನು ಮಾಡ್ಕೊಳ್ಳಿ, CM ಸಿದ್ದರಾಮಯ್ಯ ಅಂತ ಬಂದಾಗ ಕಪ್ಪು ಚುಕ್ಕೆ ಇಲ್ಲದಂತಹ ವ್ಯಕ್ತಿ, ಜೊತೆಗೆ ನಮ್ಮ ರಾಜ್ಯ ಕಂಡಂತಹ ಒಂದು ನಿಷ್ಕಳಂಕವಾಗಿರುವಂಥ ರಾಜಕಾರಣಿ ಅನ್ನೋ ಹೆಸರನ್ನು ಹೇಳ್ತಾ ಇದ್ರು ಕಾಂಗ್ರೆಸ್ನವರು. ಆದರೆ ಈಗ ಏನು ಉತ್ತರ ಕೊಡ್ತಾರೆ ಕಾಂಗ್ರೆಸ್ನವರು ಅನ್ನೋದು BJP ಅವರು ಕೇಳ್ತಾ ಇರುವಂಥದ್ದು. ಹಾಗಾದರೆ ಸಿದ್ದರಾಮಯ್ಯನವರು ಈಗ ಹಿಂದೆ ಕೊಡ್ತಾ ಇದ್ದಾರೆ, ಹಾಗಾದರೆ ನಿಜವಾಗ್ಲೂ ಕೂಡ ಅವರೇ ಕಳ್ಳರಲ್ವಾ ಅನ್ನುವಂಥ ವಿಚಾರವನ್ನು BJP ಈಗ ನೇರವಾಗಿ ಕೇಳ್ತಾ ಇರುವಂಥದ್ದು. ಈ ರೀತಿಯ ನಿಲುವು ಈ ಹಿಂದೆ ತೆಗೆದುಕೊಳ್ಬಹುದಿತ್ತಲ್ವಾ, ಸ್ವಲ್ಪ ಆದರೂ ಕೂಡ ಉಳಿಯಬಹುದಿತ್ತಲ್ವಾ ಅನ್ನುವಂಥ ವಿಚಾರವನ್ನು BJP ಅವರು ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಈಗಲಾದರೂ ರಾಜೀನಾಮೆ ಕೊಟ್ಟರೆ CM ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ಏನಿದೆ ನೋಡಿ, ಒಂದು ಫೇರ್ವೆಲ್ ಫಂಕ್ಷನ್ ಅನ್ನೋದು ಏನಿದೆ, ಒಂದು ಒಳ್ಳೆಯ ರೀತಿಯಲ್ಲಿ ಮರ್ಯಾದೆ ರೀತಿಯಲ್ಲಿ ಹೋಗುತ್ತೆ ಅನ್ನೋದು BJPಗರ ಮಾತುಗಳು. ಆದರೆ ನಾವು ಸಿದ್ದರಾಮಯ್ಯನ ಪರವಾಗಿ ಇದ್ದೀವಿ ಅನ್ನೋಂಥದ್ದು ಕಾಂಗ್ರೆಸ್ನವರು ಹೇಳ್ತಾ ಇರುವಂಥದ್ದು. ಅದೇನೇ ಇಲ್ಲಿ ಚರ್ಚೆಯನ್ನು ಮಾಡಬೇಕು, ಯಾರು ಸರಿ ಯಾರು ತಪ್ಪು, ಇವೆಲ್ಲದರ ಜೊತೆಗೆ ಈ ಒಂದು ನಿರ್ಧಾರದ ಬಗ್ಗೆ, ಅವರ ಪತ್ನಿಯ ನಿರ್ಧಾರ, ಜೊತೆಗೆ ಈ ಒಂದು ಮೂಡಾ ಹಗರಣದ ಬಗ್ಗೆ ನಮ್ಮ ಜನರು ಏನು ಹೇಳ್ತಾರೆ, ತಮ್ಮ ಅಭಿಪ್ರಾಯ ಏನು, ಎಲ್ಲ ವಿಚಾರದ ಬಗ್ಗೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತೀನಿ. ನನ್ನ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಜೊತೆ
ಭಾರತೀಯ ಜನತಾ ಪಾರ್ಟಿಯ ಸಂಜಯ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಸಂಜಯ್ ಪ್ರಭು ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು ಉದಯ್ ಆಚಾರ್ ಅವರು ಇದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಉದಯ್ ಆಚಾರ್ ಅವರಿಗೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರೆ. ಮೂಡಾ ಸಮರ ಸಿಎಂಗೆ ಸಂಕಷ್ಟ, ತಾವುಗಳೇನು ಹೇಳ್ತೀರಿ, ತಮ್ಮ ಅಭಿಪ್ರಾಯ, ಅದಕ್ಕೂ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ಕಾಂಗ್ರೆಸ್ ಅವರ ಜೊತೆಯಲ್ಲಿ. ತಾವುಗಳು ಹೇಳಬೇಕು, ಫಸ್ಟ್ ರಿಯಾಕ್ಷನ್ ಒಂದು ಹಂತಕ್ಕೆ ಬಂದು ತಲುಪಿದೆ ಮೂಡಾ ಹಗರಣ. ತಾವುಗಳು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದು ಆಗಿದೆ, ಅದು ನಡೆದಿದೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಒಂದು ಮಾತಿದೆ, ಈ ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅಂತ ಹೇಳಿ. ಈಗಿನ ರಾಜಕೀಯ ಪರಿಸ್ಥಿತಿ ಹಾಗೆ ಇದೆ. ಈಗ ಪ್ರಸ್ತುತ ಒಂದು ನಡೆಯುವಂಥ ವಿಚಾರ ಏನಂತ ಹೇಳಿದರೆ, ಸಿದ್ದರಾಮಯ್ಯ ಅವರ ಹೆಂಡತಿ ಸೈಟ್ ಅನ್ನು ವಾಪಸ್ ಕೊಟ್ಟರು ಅಂತ ಹೇಳುವಂಥದ್ದು ಭಾರಿ ದೊಡ್ಡ ಒಂದು ಇಶ್ಯೂ ಅಲ್ಲಿ ನಡೀತಾ ಇದೆ. ನೋಡಿ, ಒಂದು ಸಂಪ್ರದಾಯಸ್ಥ ಒಂದು ಗೃಹಿಣಿಗೆ ಅವರ ಗಂಡ ಒಂದು ಉದಾಹರಣೆ ಹೇಳುವಂಥದ್ದು, ಯಾರೋ ಒಂದು ಮನೆ ಮುಂದೆ ಸಾಲ ಕೇಳಲಿಕ್ಕೆ ಬಂದಾಗ ತುಂಬ ಕಿರಿಕಿರಿ ಆಗುವಾಗ ಹೆಂಡತಿ ಏನು ಮಾಡ್ತಾಳೆ, ತನ್ನ ಒಡವೆಯನ್ನು ತೆಗೆದುಕೊಟ್ಟು ಒಮ್ಮೆಯ ಸಾಲ ತೀರಿಸಿ ಮಾರೇರಿ ಒಮ್ಮೆ ಅಂತೇಳಿ ಅಂತ ಕೆಲವು ಸನ್ನಿವೇಶಗಳು ನಡೆದಿದೆ. ಸೊ ಬಹುಶಃ ನೋಡಿ, ಅವರನ್ನು ನೀವು ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿದರೆ, ಸಿದ್ದರಾಮಯ್ಯ ಅವರ ಹೆಂಡತಿಯನ್ನು ಎಲ್ಲಿಯೂ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮದಲ್ಲಿ ಆಗಲಿ ಅಥವಾ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಕಾಣಿಸಿಕೊಂಡವರಲ್ಲ ಸಾರ್ವಜನಿಕವಾಗಿ. ಸೊ ಅವರೊಂದು ಬಹಳ ಒಂದು ರಿಸರ್ವ್ ಆಗಿರುವಂತಹ ಒಂದು ಹೆಂಗಸು ಅವರ ತಾಯಿಯವರು. ಸೊ ಅವರಿಗೆ ಏನಂತ ಹೇಳಿದ್ರೆ, ಬಹುಶಃ ನಮ್ಗೆ ಗೊತ್ತಿಲ್ಲ, ನಾವು ಅವರನ್ನು ನೋಡಿಲ್ಲ ಅಥವಾ ಅವರನ್ನು ಹತ್ತಿರದಿಂದ ಬಲ್ಲವರಲ್ಲ. ಸೊ ಒಂದು ಹಂತದ ಮಟ್ಟಿಗೆ ತಿಳಿದೆ ಅಂತೇಳಿ ಅವರಿಗೆ ಈ ರಾಜಕೀಯ ಎಲ್ಲ ಬೇಡ, ಅವರಿಗೆಲ್ಲ ಅವರಾಯ್ತು, ಫ್ಯಾಮಿಲಿ ಆಯ್ತು ಅಂತ ಹೇಳಿ ಇರುವಂಥ ಒಂದು ಹೆಂಗಸು ಅಂತ ಹೇಳಿ ಬಂತು. ಸೊ ಈ ಥರ ಕಿರಿಕಿರಿಯೆಲ್ಲ ಆಗುವಾಗ ಅವರಿಗೆ ಮುಂಚೆನೆ ಹೇಳಿದರು, ಅಂದರೆ ಬೇಡ ಇದು ವಾಪಸ್ ಕೊಟ್ಟು ಬಿಡುವ ಅಂತ ಹೇಳಿ ಮುಂಚೆನೆ ಹೇಳಿದರು. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನಾಗ್ತದೆ, ಕೊಟ್ಟು ಬಿಟ್ಟರೆ ಅಲ್ಲಿಗೆ ಪ್ರಾಬ್ಲಮ್ ಮುಗೀತದ? ಇಲ್ಲ, ಎಲ್ಲ ಆಗಿ ಎಂತ ವಾಪಸ್ ಕೊಟ್ಟು ಬಿಟ್ರು ಬಿಜೆಪಿ ಅವರು ಮತ್ತೊಂದು ಯಾವ್ದಾದ್ರು ಇಶ್ಯೂ ತೆಗಿತಾರೆ. ಗೊತ್ತಾಯ್ತಾ? ಇದು ಅಲ್ಲದಿದ್ರೆ ಮತ್ತೊಂದು ಏನಾದ್ರೂ ಒಂದು ಟ್ರ್ಯಾಪ್ ಮಾಡಲೇಬೇಕು ಅಂತ ಹೇಳಿ ಈಗ ಫುಲ್ ಫ್ಲೆಜ್ ಅಲ್ಲಿ ಸಿದ್ಧರಾಗಿ ನಿಂತಿದ್ದಾರೆ. ಸೊ ಕಳೆದ ಒಂದು 10 ವರ್ಷ ಇಲ್ಲಿ ಬರುವ ಪ್ರಶ್ನೆ, ಈಗ ಕೊಡ್ತೀರಾ ಸರಿ, ಆಗ ಯಾಕೆ ಕೊಡ್ಲಿಲ್ಲ? ಅಲ್ಲ, ಆವಾಗ ಕೊಡ್ತಿದ್ರು ಕೂಡ ಇದು ಕೇಸ್ ಎಂತದು ವ್ಯತ್ಯಾಸ ಬರ್ತದೆ. ಈಗ ನೋಡಿ, ಈಗ ನಾವು ಈಗ ನಾನೇನು ಮಾಡಿಲ್ಲ ಅನ್ನುವಂಥ ವಿಚಾರಗಳಿದ್ದಾಗ, ನಮ್ಮ ತಪ್ಪಿಲ್ಲ, ನಮ್ದು ತಪ್ಪೇ ಇಲ್ಲ ಅಂತ ಬಂದಾಗ, ಈಗ ಅಲ್ಲ, ನಾನು ಒಂದು ವಿಷಯ ಹೇಳ ನೋಡಿ, ಅದು ಅವರಿಗೆ ಅವರ ಸ್ವಯಂ ಆಸ್ತಿ, ಅವರಿಗೆ ಹಕ್ಕಿದೆ, ಯಾರಿಗೆ ಬೇಕಾದ್ರೂ ಕೊಡಬಹುದು, ಏನ್ ಬೇಕಾದ್ರೂ ಮಾಡಬಹುದು ಅಂತೇಳಿ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ನಂಗೆ ಕಿರಿಕಿರಿಯ ಬೇಡ ಮಾರ್ಯಾರೆ, ಒಮ್ಮೆ ಎಂತಾದ್ರೂ ಒಂದು ತೀರ್ಮಾನ ಮಾಡಿ ಅಂತ ಹೇಳಿ ಒಪ್ಪಿಸಿಬಿಟ್ಟಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಅವರು ಮನವಿ ಮಾಡಲಿಲ್ಲ, ನಾನು ಈಗ ಒಪ್ಪಿಸಿದ್ದೇನೆ, ದಯವಿಟ್ಟು ತನಿಖೆ ನಿಲ್ಲಿಸಿ ಅಂತ ಎಲ್ಲಿಯೂ ಕೂಡ ಅವರು ಹೇಳಿಲ್ಲ. ಇದೊಂದು ದೊಡ್ಡ ಅಪಪ್ರಚಾರ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಹೆಂಡತಿ ಇದನ್ನು ಸರೆಂಡರ್ ಮಾಡಿದ್ರು, ಸೊ ಇವಾಗ ಅವ್ರು ಎಣಿಸ್ತಿದ್ದಾರೆ ಇದು ಇಲ್ಲಿಗೆ ಮುಗೀತು ಅಂತ ಹೇಳಿ. ಇಲ್ಲ, ಇನ್ನು ಮುಗಿಯಲ್ಲ ಹಾಗೆ ಅಂತೇಳಿ. ಸೊ ಇದರ ಹಿಂದೆ ಅವರು ಇದನ್ನು ಮುಗಿಸ್ಬೇಕು ಅಂತ ಹೇಳಿ ಕೊಟ್ಟಿರುವಂತದ್ದಲ್ಲ, ಏನೋ ಒಂದು ಇರ್ಲಿ, ಸರ್ಕಾರದ ಸುಪ್ಪರ್ತಿಗೆಯಲ್ಲಿ ಇರ್ಲಿ, ಇದು ಅಲ್ಲೇ ತೀರ್ಮಾನ ಆಗಿ ಮತ್ತೆ ನೋಡೋಣ ಅಂತ ಹೇಳಿ ಆಗಿರುವಂತ ಕೊಟ್ಟಿರೋದು. ಮತ್ತೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನೋಡಿ, ಕಳೆದ ಒಂದು 10 ವರ್ಷದಿಂದ ನೀವು ಗಮನಿಸಿದ್ರೆ ಬಿಜೆಪಿ ಅವರು ಈ ಚುನಾಯಿತ ಸರ್ಕಾರಗಳನ್ನು ಒಂದು ಸ್ವಲ್ಪ ಅಲ್ಲಿ ಅಸ್ಥಿರಗೊಳಿಸುವಂತ ಪ್ರಯತ್ನಗಳು ಅಥವಾ ಹಲವಾರು ಕಡೆಗಳಲ್ಲಿ ಮಾಡಿದ್ದಾರೆ ಅವರು. ಡೆಲ್ಲಿಯಲ್ಲಿ ಆಗಿರ್ಬೋದು, ಜಾರ್ಖಂಡಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿದ್ದಿರ್ಬೋದು. ಸೊ ಹಲವಾರು ಕಡೆಗಳಲ್ಲಿ ಈ ತರದ್ದು ನಡೆದದ್ದು ಇದೆ ಉದಾಹರಣೆಗಳು. ಸೊ ಅದೇ ರೀತಿ ಆದಂತೂ ಇಲ್ಲಿ ಒಂದು ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಎಂತ ಹೇಳಿದ್ರೆ ನೋಡಿ, ಇದರಲ್ಲಿ ಒಂದು ಕಂಡುಬರುವಂತ ವಿಚಾರ ಎಂತ ಹೇಳಿದ್ರೆ, ಬಿಜೆಪಿ ಅವರಲ್ಲಿಯೂ ಕೂಡ ಈ ವಿಚಾರದಲ್ಲಿ ಒಮ್ಮತದ ಒಂದು ಅಭಿಪ್ರಾಯ ಎಲ್ಲಿಯೂ ಕೂಡ ಇಲ್ಲ. ನಮ್ಮ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಿದ್ದರಾಮಯ್ಯ ಅವರ ಸರ್ಕಾರ ಉರುಳಿಸ್ಲಿಕ್ಕೆ ನಮ್ಮ ಬಿಜೆಪಿ ಅವರೇ 1,000 ಕೋಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅವ್ರು ಯಾರು ಅಂತ ಹೇಳಿ ತನಿಖೆ ಮಾಡಿ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಅದು ಒಂದು ಸ್ಟೇಟ್ಮೆಂಟ್. ಅದು ಅಲ್ಲದೆ ಇನ್ನು ಬೇರೆ ಇನ್ನಿತರ ಅಂದ್ರೆ ಈಗ ಬಿಜೆಪಿ ಹೇಗೆ ಒಡೆದ ಮನೆಯಾಗಿ ಬಿಟ್ಟಿದೆ. ಈಗ ಅವರಿಗೆ ಏನು ಕಾಣ್ತಾ ಇಲ್ಲ. ಸೊ ಈ ಸಿದ್ದರಾಮಯ್ಯ ಅವರ ಮ್ಯಾಟರ್ ಅನ್ನು ಹಿಡ್ಕೊಂಡು ಏನಾದ್ರೂ ಮಾಡಿ ಏನಾದ್ರೂ ಒಂದು ಬೇಳೆ ಬೇಯಿಸ್ಲಿಕ್ಕೆ ಆಗ್ತದ ನೋಡುವ ಅಂತ ಹೇಳುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಶತಾಯಗತಾಯ ಇಲ್ಲಿ ಒಂದು ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಅವರು ಬಿಡಬಾರ್ದು, ಇಲ್ಲಿ ನಡೀಲಿಕ್ಕೆ ಬಾರ್ದು. ಸೊ ಅದಕ್ಕೋಸ್ಕರ ಈ ರೀತಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಮತ್ತೆ ಇದರಲ್ಲಿ ಇನ್ನೊಂದು ವಿಚಾರ ನಾವು ನೋಡಬೇಕು. ಬಹುಶಃ ಇದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಕೂದಲಷ್ಟು ಏನು ಇದರಲ್ಲಿ ಲಾಸ್ ಆಗುವಂಥದ್ದು ಎಂಥದಿಲ್ಲ. ಹೋದ್ರೆ ಅವರಿಗೆ ಒಂದು 14 ಸೈಟ್ ಹೋಯ್ತು ಅಂತೇಳಿ ಅವರು ಬಿಟ್ಟು ಬಿಡ್ತಾರೆ. ಆದರೆ ಇದರಲ್ಲಿ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯರ ಮೇಲೆ ಈ ತರದ್ದು ನಡಿಬಾರ್ದು ಅಂತ ಹೇಳಿ ಬಿಜೆಪಿಯ ಕೆಲವು ನಾಯಕರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಅವರು ಕೂಡ ಇನ್ವಾಲ್ವ್ ಇದ್ದಾರೆ, ಹಲವಾರು ಬಿಜೆಪಿಯ ನಾಯಕರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಬಹುಶಃ ನಿಮ್ಗೆ ಗೊತ್ತಿದ್ದಿರ್ಬೋದು,
ಆ ಸಿದ್ದರಾಮಯ್ಯ ಅವರ ಹೆಂಡತಿಗೆ ಏನು 14 ಸೈಟ್ ಅಲಾಟ್ಮೆಂಟ್ ಆಯ್ತಾ, ಅದೇ ದಿವಸ ಏನು ಬೇರೆಯವರಿಗೂ ಕೂಡ 900 ಜನರ ಬೇರೆಯವರಿಗೂ ಕೂಡ ಅಲಾಟ್ಮೆಂಟ್ ಆಗಿದೆ ಅದೇ ಸಮಯದಲ್ಲಿ. ಸೊ ಬೇರೆ ಯಾರ್ದು ಲಿಟಿಗೇಷನ್ ಇಲ್ಲ, ಸ್ಪೆಷಲಿ ಇವರನ್ನು ಮಾತ್ರ ಪಿಕ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇವರ ಮುಖಾಂತರ ಇವರ ಬೆನ್ನಿನಲ್ಲಿ ಗನ್ನಿಟ್ಟು ನಮ್ಮದು ಕೆಲವು ಜನರಿದ್ದಾರೆ ಅವರಿಗೂ ಬುದ್ಧಿ ಕಲಿಸುವ ಅಂತ ಹೇಳಿ ಬಹುಶಃ BJP ಅವರು ಇಲ್ದಿದ್ದಾರೆ. ಸೊ ಇದರಿಂದ ದೊಡ್ಡ ಪೆಟ್ಟು BJPಗೆ ಆಗುದು ಹೊರತು ಕಾಂಗ್ರೆಸ್ಸಿಗೆ ಏನಾಗುದಿಲ್ಲ. ಹೋದ್ರೆ ಹೋಯ್ತು 14 ಸೈಟ್. ಯಾಕಂತ ಹೇಳಿದ್ರೆ ಇದ್ರ ನೋಡಿ, ಈಗ ರೀಸೆಂಟ್ಲಿ ಇದಕ್ಕೆ ED ಪುನಃ ಎಂಟರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಎಲ್ಲಿಯೂ ಕೂಡ ಹಣದ ವಹಿವಾಟು ಎಲ್ಲಿಯೂ ಕೂಡ ನಡೆದಿಲ್ಲ, ಸಡನ್ ಆಗಿ ED ಎಂಟರ್ ಆಗ್ತದೆ. ಸೊ ಈ ತರದ ಕೆಲವೊಂದೊಂದು ಕಾನ್ಸ್ಪಿರಸಿಗಳನ್ನು ನೋಡುವಾಗ ಏನೋ ಒಂದು ಇಂಟೆನ್ಷನಲಿ ಒಂದು ಉದ್ದೇಶ ಪೂರ್ವಕವಾಗಿಯೇ ಮಾಡ್ತಿದ್ದಾರೆ ಅಂತ ಹೇಳಿ ಅಂತ ನೋಡಿ. ನಾನೀಗ ಬೀಗ ಸಿಕ್ಕಿದ ಒಂದು ನೋಡಿ, ಇವರು ಮಾಡಾಳ್ ವಿರೂಪಾಕ್ಷನವರು ಚನ್ನಗಿರಿಯ ಶಾಸಕ MLA, ಅವರ ಬೆಡ್ರೂಮಿಂದ 7 ಕೋಟಿ ರೂಪಾಯಿ ಸೀಸ್ ಮಾಡ್ತಾರೆ. ಆ ಟೈಮಿನಲ್ಲಿ ED ರೈಡ್ ಆಗುದಿಲ್ಲ. BJP ಶಾಸಕರು ಆ ಟೈಮ್ನಲ್ಲಿ ED ರೈಡ್ ಆಗುದಿಲ್ಲ, ಏನಾಗುದಿಲ್ಲ, ಬಿಂದಾಸ್ ಆಗಿ ಹೊರಗೆ ಬರ್ತಾರೆ. ಒಂದು ಸ್ವಲ್ಪ ಸಮಯ ಬಿಟ್ಟು ಕೇಸ್ ಕ್ಲೋಸ್ ಆಗ್ತದೆ ಇಲ್ಲಿ. ಆದರೆ ಇಲ್ಲಿ ಹಣದ ವಹಿವಾಟು ಎಂತ ಸಹ ನಡೆದಿಲ್ಲ, ಆದರೂ ED ಎಂಟರ್ ಆಗಿದೆ. ಏನೋ ಒಂದು ಎಲ್ಲಿಯಾದರೂ ಒಂದು 10 ಪೈಸೆಯ ಒಂದು ಏನಾದರೂ ವ್ಯವಹಾರ ನಡೆದಿರ್ಬೋದಾ ಅಂತ ಹೇಳಿ 10 ಪೈಸೆ ಅವ್ಯವಹಾರ ನಡೆದ ಸಿಕ್ಕಿದ್ರು ಸಾಕು ಸಿದ್ದರಾಮಯ್ಯನವರನ್ನು ಒಂದು ಹೊಡೆದಾಕುವ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ನೋಡಿದೆ. ಮತ್ತು ಇನ್ನೊಂದು ನೋಡಿ, ಇದರಲ್ಲಿ ತುಂಬ ಬಂತು. ಇದರಲ್ಲಿ ಏನು ಇವರಿಗೆ ಕಾಂಗ್ರೆಸ್ಗೆ ಹಿನ್ನಡೆ, ಮುಜುಗರ, ಸಿದ್ದರಾಮಯ್ಯರಿಗೆ ಎಂತ ಏನೋ ಏನೋ ಕೆಲವೊಂದು ತುಂಬ ಸ್ಟೇಟ್ಮೆಂಟ್ಗಳು ಬಂದಿತ್ತು. ನೋಡಿ, ನಮಗೆ ಈ ರಾಜಕೀಯದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಮೇಲೆ ಇದ್ದವ ಕೆಳಗೆ ಬರಲೇಬೇಕು, ಕೆಳಗಿದ್ದವ ಮೇಲೆ ಹೋಗ್ಲೇಬೇಕು. ಇದು ರಾಜಕೀಯದಲ್ಲಿ. ಇದರಲ್ಲಿ ಏನು ನಾವು ತಲೆ ಕೆಡಿಸುವಂಥದ್ದೇನಿಲ್ಲ. ನಮಗೆ ಒಂದು ಖುಷಿಯ ವಿಚಾರ ಎಂತ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಯಾವುದೋ ಒಂದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಈ ತರದ ಫೇಸ್ ಮಾಡುವವರಲ್ಲ. ಯಾರೋ ಒಬ್ಬರು ಒಂದು ಹೆಲ್ಪ್ ಕೇಳಿಕೊಂಡು ಬರ್ತಾರೆ, ಒಂದು ಅಪ್ರಾಪ್ತೆ ಮಗಳು ಹೆಲ್ಪ್ ಕೇಳಿಕೊಂಡು ಬರ್ತಾಳೆ, ಅವಳನ್ನು ರೂಮಿಗೆ ಕರ್ಕೊಂಡೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಅಥವಾ ಎಲ್ಲಿಗೋ ಕೈಯೆಲ್ಲ ಹಾಕಿ ಪೋಕ್ಸೋ ಕಾಯ್ದೆಗಳನ್ನೆಲ್ಲ ಮೈ ಹೇಳ್ಕೊಂಡ್ರೆ ಅದು ಹೇಳುದಾದ್ರೆ ನಿಜವಾಗಿಯೂ ಕಪ್ಪು ಚುಕ್ಕೆ. ಆದ್ರೆ ಎಲ್ಲಿಯೂ ಕೂಡ ಇಂತಹ ಈ ಪೋಕ್ಸೋ ಕಾಯ್ದೆ ಅಥವಾ ಏನು ಹೇಳ್ತಾರೆ, ಈ ಮಹಿಳೆಯರಿಗೆ ಸಂಬಂಧಪಟ್ಟ ಅತ್ಯಾಚಾರ ಕೇಸ್ಗಳಲ್ಲಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಇನ್ವಾಲ್ವ್ ಆಗಿಲ್ಲ. ಸೊ ಆದ್ರಿಂದ ಇದು ಒಂದು ಸಣ್ಣ ವಿಚಾರ. ಇದರಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಿದ್ದಾರೆ BJP ಅವರು. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಇವರಿಗೆ ಸಿದ್ದರಾಮಯ್ಯರಿಗೂ ಏನು ಎಫೆಕ್ಟ್ ಆಗುದಿಲ್ಲ. ಓಕೆ, ಇದು ಸಣ್ಣ ವಿಚಾರ ಕಾಂಗ್ರೆಸ್ನ ಪಾಲಿಗೆ. ಸೊ ಹಾಗಿದ್ದಾಗ ಕೇಳಬೇಕು ಭಾರತೀಯ ಜನತಾ ಪಾರ್ಟಿ BJP ಅವರು ಏನು ಹೇಳ್ತಾರೆ ಅನ್ನೋದು ಅವರಿಗೆ ದೊಡ್ಡ ವಿಚಾರ. ಯಾಕಂದ್ರೆ ಬಹಳ ಜನರು ಹೇಳ್ತಿದ್ರು, ಕೇವಲ ಒಂದು ಸೈಟಿಗೋಸ್ಕರ, ಈ ಒಂದು ಮೂಢ ವಿಚಾರಕ್ಕೋಸ್ಕರ ಇವುಗಳು ಪಾದಯಾತ್ರೆ ಮಾಡ್ತಾರಪ್ಪ, ಏನ್ ಕತೆ, ಬಹಳಷ್ಟು ಸಮಸ್ಯೆಗಳಿವೆ ನಮ್ಮ ರಾಜ್ಯದಲ್ಲಿ, ಈ ಒಂದು ಸೈಟಿಗೋಸ್ಕರ ಇವರ ಪಾದಯಾತ್ರೆಗಳು, ಇದೇ ಹೋರಾಟವಾ ಅಥವಾ ಏನ್ ಕತೆ? ಕಾಂಗ್ರೆಸ್ ಇದು ಸಣ್ಣ ವಿಚಾರ. ಸೊ ಹಾಗಿದ್ದಾಗ ನಾವು ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಕೇಳಬೇಕು, ತದನಂತರ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತೀನಿ. ಎಸ್ ಸರ್, ಸಂಜಯ್ ಪ್ರಭು ಅವರೇ, ಇದು ಸಣ್ಣ ವಿಚಾರ, ಸಿಲ್ಲಿ ಮ್ಯಾಟರ್. ಅವರು ಉದಯಾಚಾರ್ಯ ಅವರು ನಮ್ಮ ಮಿತ್ರರು 100ಕ್ಕೆ 100 ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಅವರೆಲ್ಲ ಕೋಟಿ ಹಗರಣದಲ್ಲೆಲ್ಲ ಇರುವುದು. ಇದು ಸ್ವಲ್ಪ 59 ಕೋಟಿ ವಿಷಯ ಬರುವಾಗ ಬರೀ ಸಿಲ್ಲಿ ವಿಚಾರವೇ. ಅದರಲ್ಲಿ ಏನು ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಅವರದ್ದು ಸಾವಿರ ಕೋಟಿಯ ಹಗರಣಗಳು ಮುಖಾಂತರ ಮಾತಾಡಲಿಲ್ಲ ಉದಯಣ್ಣ ಎಲ್ಲ ಹೇಳಿದ್ ನಾನು. ನಿಮ್ಗೆ ಹೇಳೋದಂದ್ರೆ 10,000 ಕೋಟಿ, 50,000 ಕೋಟಿ, ಲಕ್ಷ ಕೋಟಿಯಲ್ಲಿ ನಡೆದದ್ದು. ಇದು ಬರೀ ಸಣ್ಣದು. ಆ ಲೆಕ್ಕ ನೋಡಿದ್ರೆ 59 ಕೋಟಿಯ ಒಂದು ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಇಲ್ಲಿ ಬರುವ ಪರಿಸ್ಥಿತಿ ಏನಂತ ಕೇಳಿದ್ರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಅಂತ ಅವ್ರಿಗೆ ಗೊತ್ತಿರಬೇಕು, ನಮ್ಗಲ್ಲ. ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಇಂಥ ಒಂದು ಆಪಾದನೆ ಬರುವಾಗ ಅವರು ಒಂದು ಸಮಾಜವಾದಿಯ ನಾಯಕ. ಅವರೇನು ಕಾಂಗ್ರೆಸ್ ಅಲ್ಲ, ಸಮಾಜವಾದಿ ಅಂತ ಹೇಳಿದ್ರೆ ಜಾರ್ಜ್ ಫರ್ನಾಂಡಿಸ್ ಅವರೊಟ್ಟಿಗೆಲ್ಲ ಇದ್ದವರು. ಜಯಪ್ರಕಾಶ್ ನಾರಾಯಣ ಅನುಯಾಯಿ. ಕಾಲಾಂತರದಿಂದ ಅವರು ಕಾಂಗ್ರೆಸ್ಗೆ ಹೋಗ್ಬೇಕಾಗ್ಬೋದು. ಅಲ್ಲಿ ಹೇಗೆ ಅಂತ ಕೇಳಿದ್ರೆ, ಸಣ್ಣ ಕಪ್ಪು ಚುಕ್ಕೆ ಇದ್ರೆ 1 ನಿಮಿಷ ನಿಲ್ಲುವುದಿಲ್ಲ ಅವರು. ಜಾರ್ಜ್ ಫರ್ನಾಂಡಿಸ್ ನೋಡಿರ್ಬೋದು ನೀವು, ಅದನ್ನ ರಿಸೈನ್ ಕೊಟ್ಟ ಜನ ಅವರು. ಆ ರೀತಿಯ ಒಂದು ಮನೋಸ್ಥಿತಿಯ ಜನ. ಯಾಕೆ ಒಂದು ಇದು ಬಂದ ಮೇಲೆ ಅವರು ಆರ್ಗ್ಯುಮೆಂಟ್ಗಳನ್ನೆಲ್ಲ ಶುರು ಮಾಡಿದ್ರು. ಓಕೆ, ಅವರಿಗೆ ಬಂತು ಅಂತ ಎನ್ಸುವ ಆ ದಿನವೇ ಆಯ್ತು, ನಂಗೆ ಬಂತ ತಪ್ಪ ಏನಂತ ಗೊತ್ತಿಲ್ಲ, ಈಗಲೇ ಕೊಡ್ರಿ ಅಂತ ಎಲ್ಲ ಹೇಳಲಿಲ್ಲ. ನಂಗೊಂದು 60 ಕೋಟಿ ಕೊಡಿ, 60 ಕೋಟಿ ಕೊಟ್ಟರೆ ನಾನು ಸೈಟ್ ಕೊಡ್ತೇನೆ, ಇಲ್ಲದಿದ್ರೆ ಕೊಡುದಿಲ್ಲ, ನನಗೆ ಕೊಟ್ಟದ್ದು ಇಟ್ಟದ್ದು ಅಂತೆಲ್ಲ ಆರ್ಗ್ಯುಮೆಂಟ್ಗಳು ಶುರುವಾಯಿತು. ಅವರ ಪತ್ನಿಗೆ ಏನೂ ಆಸೆ ಇಲ್ಲ, ಅವರಿಗೆ ಏನೂ ಬೇಡ. ಯಾಕೆ ಅದನ್ನು ಹಾಗಾದ್ರೆ ಆಗ ಇಟ್ಟರು? ಹಾಗಂತ ಹೇಳಿ ಕೊಟ್ಟ ಕೂಡಲೇ ಆಗುದಿಲ್ಲ. ಅದನ್ನು ಕೇಳಿ ಸಾಕಾಗ್ತದೆ. ಒಮ್ಮೆ ಕದ್ದು ತಕೊಂಡು ಹೋದ ಮೇಲೆ ಅದನ್ನು ವಾಪಸ್ ಕೊಟ್ಟರೆ ಸ್ವಲ್ಪ ಪನಿಷ್ಮೆಂಟ್, 1 ವರ್ಷ ಜೈಲಲ್ಲಿ ಇರುವುದನ್ನು 6 ತಿಂಗಳು ಅಂತ ಹೇಳುವವರು ಜಡ್ಜ್. ಬಟ್ ಅದು
ಸಾರ್ಟ್ ಔಟ್ ಆಗುದಿಲ್ಲ ಅಂತ ಸಿದ್ದರಾಮಯ್ಯರಿಗೂ ಗೊತ್ತುಂಟು, ಅವರ ಹೆಂಡತಿಗೂ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಇಲ್ಲಿ ಬಂದದ್ದು ವಿಷಯ ಏನಂತ ಕೇಳಿದ್ರೆ, ಹಗರಣ ಆದ ಮೇಲೆ ಇವರು ಒಂದೇ ಒಂದು ಮಾತಾಡ್ತಾ ಇದ್ದಾನಂದ್ರೆ ರಾಜೀನಾಮೆ ಕೊಡುವುದಿಲ್ಲ. ರಾಹುಲ್ ಗಾಂಧಿ ಅವರಲ್ಲಿ ಸಂವಿಧಾನದ್ದು ತೋರಿಸ್ತಾರೆ, ಸಂವಿಧಾನದ್ದು ಇದು ಇವರು ಸಂವಿಧಾನ ಆಗಿ ಮುಖ್ಯಮಂತ್ರಿ ಸಂವಿಧಾನ ಓದಿದಾರೋ ಇಲ್ವಾ, ಮತ್ತೆ ಅವರು ವಕೀಲರು, ಹಿರಿಯ ವಕೀಲರು. ಸಿದ್ದರಾಮಯ್ಯನು ಎಂತ ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಅಲ್ಲ, ಹಿರಿಯ ವಕೀಲರು. ಎಲ್ಲವೂ ಗೊತ್ತುಂಟು ಅವರಿಗೆ, ಏನೆಲ್ಲ ಆಗ್ತದೆ ಎಂತ ಆಗ್ತದೆ ಗೊತ್ತುಂಟು. ಕುರ್ಚಿ ಬಿಟ್ಟರೆ ಇನ್ನೊಮ್ಮೆ ಸಿಗುದಿಲ್ಲ ಅಂತ ಹೇಳಿ 100ಕ್ಕೆ 100 ಗೊತ್ತಿದ್ದ ನಿಮಿತ್ತ ಅವರೊಂದು ಆ ಸ್ಥಾನವನ್ನು ಕೊನೆಯವರೆಗೂ, ಈಗ ನೋಡಿ ಇಷ್ಟೆಲ್ಲ ಗಲಾಟೆ ಆದ ಮೇಲೆ 1 ತಿಂಗಳು ಅದು ಗ್ರೇಸ್ ಸಿಕ್ಕಿತ್ತಲ್ಲ ಅವರಿಗೆ. ಇವತ್ತೆಲ್ಲ ನಾಳೆ ಬಿಡ್ಲೇಬೇಕು ಅವರು, ಈ ಬಿಡದೆ ಸಾಧ್ಯವೇ ಇಲ್ಲ. ಈಚೆಯಿಂದ CBI ಅವರಿಗೆ ಎಂಟ್ರಿ ಇಲ್ಲ ಹೇಳಿದ್ರು. ಯಾರು ಇವರದ್ದು ಅಪ್ಪನ ಸೊತ್ತ? CBI ಅವರು ಬರಬಾರ್ದಂತೆ, ಇವರು ಬರಬಾರ್ದು. ನಿಮಗೆ ಹೆದರಿಕೆ ಇಲ್ಲದಿದ್ರೆ ಯಾರು ಮಾಡ್ರೆ? CBI ಎಲ್ಲ ಲೋಕ ಯಾರು ಬೇಕಾದ್ರೆ ಬರಲಿ, ನನಗೆ ಕಪ್ಪು ಚುಕ್ಕೆ ಇಲ್ಲ ಅಂತ ಈಗೆಲ್ಲ ಹೊಡಿತಿದ್ರಲ್ಲ, ಬಡ ಬಡ ಹೊಡಿತಿದ್ರು. ಯಾವುದ್ರಲ್ಲಿ? ವಿಧಾನಸಭೆಯಲ್ಲಿ ಒಂದು ಮಾತಾಡ್ತಿದ್ರು ಏನಂದ್ರೆ, ಇವರು ಹೇಳ್ಬೇಕಿತ್ತು CBI ಎಲ್ಲ ED ಎಲ್ಲ ಅದ್ರ ಮೇಲ್ನವ್ರು ಬರಲ್ರಿ, ಏನ್ ತೊಂದರೆ ಇಲ್ಲ ಹೇಳ್ಬೇಕಿತ್ತು. ಹೇಳಿದಾರ? ಇದು ಮೀಟಿಂಗ್ ಮಾಡ್ತಾರೆ ಇವರದ್ದು, ಮಂತ್ರಿಮಂಡಲದ ಮೀಟಿಂಗ್ ಮಾಡಿ CBI ಅವರು ಎಂಟ್ರಿ ಆಗ್ಲಿಕ್ಕಿಲ್ಲ, ಇವರು ಎಂಟ್ರಿ ಆಗ್ಲಿಕ್ಕಿಲ್ಲ. ಜನರಿಗೆ ಕಾಣುದಿಲ್ವ ಇವರೇ? ಈಗ ನೀವು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಅವರಿಗೆಲ್ಲ ಎಂಟ್ರಿ ಮಾಡ್ಲಿಕ್ಕಿಲ್ಲ ಅಂತ ಹೇಳುದು? ಮತ್ತೆ ಇವರು ಹೇಳಿದ್ರು ಕೇಂದ್ರ ಸರ್ಕಾರ ಅಲ್ಲಾಡಿಸ್ತದೆ. ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಇವರದ್ದು ಮನಮೋಹನ್ ಸಿಂಗ್ ಇರುವಾಗ, ನರಸಿಂಹರಾವ್ ಇರುವಾಗ ಇಡೀ ಊರಿಗೆ ಗೊತ್ತುಂಟು. ಅಯೋಧ್ಯೆಯಲ್ಲಿ ಇದಾದ ಕೂಡಲೇ 3 ಸರ್ಕಾರವನ್ನು ತೆಗೆದು ಬಿಸಾಡಿದ್ದಾರೆ ಒಂದೇ ದಿನದಲ್ಲಿ. ಭಾರತೀಯ ಜನತಾ ಪಾರ್ಟಿ ಇವತ್ತಿಗೆ ಸಹ ಯಾವ ಸರ್ಕಾರವನ್ನು ಸಹ ಬಿಸಾಡಲಿಲ್ಲ. ರಾಷ್ಟ್ರಪತಿ ಆಳ್ವಿಕೆ ತರಲೇ ಇಲ್ಲ ಭಾರತೀಯ ಜನತಾ ಪಾರ್ಟಿ. ಎಂತ ಇದ್ರೆ ಸಹ ಹಾಗಾದ್ರೆ ಮಾಡಿದರೆ ವೆಸ್ಟ್ ಬೆಂಗಾಲ್, ಕೇರಳದಲ್ಲಿ ಯಾವಾಗವೂ ಮಾಡ್ಬೋದಿತ್ತು. ಇವರು ಸರ್ಕಾರ ಇರುವಾಗ ಎಷ್ಟು ಸರ್ಕಾರ ತೆಗೆದಿದ್ದಾರೆ ಅಂತ ಗೊತ್ತುಂಟು. ಮಧ್ಯಪ್ರದೇಶ, ರಾಜಸ್ಥಾನ, ಹಿಮಾಚಲ ಪ್ರದೇಶ ಎಲ್ಲರಿಗೂ ಗೊತ್ತುಂಟು. ನಮಗೆ ಸಂವಿಧಾನದ ಪಾಠ ಮಾಡೋದು. ಯಾಕಂತ ಹೇಳಿದ್ರೆ ಇವರೇ ಸಂವಿಧಾನ ಓದಲಿಲ್ಲ. ಸಂವಿಧಾನ ಓದದಿದ್ರೆ ಅದನ್ನೇ ಮಾತಾಡೋದು, ಏನು ತೊಂದರೆ ಇಲ್ಲ. ಈಗ ನೀವು ಸಿದ್ದರಾಮಯ್ಯರನ್ನು ನೋಡ್ಬೋದು, ಅವರು ಏನೇ ಹೇಳಿದ್ರೆ ಸಹ ಅವರು ಸೈಟ್ ತಗೊಂಡದ್ದು ಹೌದು. ಅದನ್ನು ಅವರು ಏನು ಚುನಾವಣೆಯಲ್ಲಿ ಇವರು ಓಟಿಗೆ ನಿಂತಾಗ ಬರ್ದಿದಾರ? ಅಲೋ, ಇವರಿಗೆ ಪೂರ ಮಾತಾಡ್ತಾರೆ. ಚುನಾವಣೆಯಲ್ಲಿ ನಿಮ್ಮ ಏನು ಆಸ್ತಿ ಉಂಟಂತ ಬರೀಲಿಕ್ಕುಂಟು, ಅದರಲ್ಲಿ ಅವರು ಬರ್ದಿದಾರ? ಏನೂ ಬರಲಿಲ್ಲ. ಏನೋ ಇವರು ಅಂಥದ್ದೆಲ್ಲ ಮಾಡಿದ್ದು ಹೊರಗೆ ಬೀಳುವುದಿಲ್ಲ ಅಂತ 100ಕ್ಕೆ 100 ಇತ್ತು. ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ. ಹಾಗಾಗಿ ಅವರ ಸ್ಥಿತಿ ಏನಾಗಿದೆ ಈಗ ಅಂತ ಕೇಳಿದರೆ, ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಒಂದು ಚೂರು ಮನಸ್ಸಿದ್ದರೂ ಕೂಡ, ಯಾಕಂದ್ರೆ ಅವರು ಸಮಾಜವಾದಿ. ಲಾಸ್ಟಿಗೆ ನಾನು ಹೇಳ್ತೇನೆ, ಅವರಿಗೆ ಏನಂದ್ರೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ, ಅವರಿಗೆ ರಾಜೀನಾಮೆ ಕೊಟ್ಟರೆ ಇಡೀ ಪಾರ್ಟಿ ಹೊಡಿತದೆ, ಪಾರ್ಟಿ ಮುಂದೆ ನಮ್ಮ ಸರ್ಕಾರ ಬರುವುದಿಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ಯಾಕಂತ ಕೇಳಿದರೆ ಈ ಗಿಫ್ಟ್ ಕೊಟ್ಟು ಅದು ಕೊಟ್ಟು ನೋಡಿ, ವಾಲ್ಮೀಕಿ ಹಗರಣ ಎಷ್ಟು ದೊಡ್ಡದಾಗಿದೆ ಅಂತ ಕೇಳಿದರೆ ಇವರಿಗೆ ಗೊತ್ತುಂಟು. ಇದ್ದ ಬಾರಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗಿ ಈಗ ನಾಗೇಂದ್ರ ಅವರು ಒಳಗಿದ್ದಾರೆ. ಇವ್ರಿಗೆ ಏನೂ ಇಲ್ಲ, ಪೂರ ಸರಿ ಉಂಟು ಹೇಳುದು ಏನು ಮಾಡಿದರೆ ಸಹ. ಇದು ಅವರಿಗೆ ಏನಾಗಿದೆ ಸಿದ್ದರಾಮಯ್ಯರಿಗೆ, ಇದರಿಂದ ಅವರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಹೊರಗೆ ಬರಲಿಕ್ಕೂ ಇದಾಗೋದಿಲ್ಲ. ಈಗ ED ಎಂಟ್ರಿ ಆದ ಮೇಲೆ ಅವರಿಗೆ ಹೆದರಿಕೆ ಶುರುವಾದದಕ್ಕೆ ಅವರೊಮ್ಮೆ ಸೈಟ್ ಆದರೂ, ಯಾಕಂತ ಕೇಳಿದರೆ ಅವರಿಗೆ ಸಜೆಷನ್ ಕೊಡುವವರು ಸಹ ಉಂಟಲ್ಲ, ಅಂಥವರೇ ಸಿಗ್ತಾರೆ. ನಿಮಗೆ ಸೋಲ್ ಬರುವಾಗ ಸಜೆಷನ್ ಅವರು ಸಹ ಅಂಥವರೇ ಬರುದು. ಈಗಲೇ ಕೊಡಿ ಅಂತ ಹೇಳಿದ್ದಾರೆ, ಕೊಟ್ಟ ಕೂಡಲೇ ನಿಮಗೆ ಪ್ರೂಫ್ ಗ್ಯಾರಂಟಿ ಆಯ್ತಲ್ಲ ಮಾರ್ರೆ. ಈಗ 100ಕ್ಕೆ 100 100% ಅವರು ಪ್ರೂಫ್ ಒಂದು ಸಾಕ್ಷಿ ಸಿಕ್ಕಿತ್ತು. ಇನ್ನು ಅದು ವಾಪಸ್ ಕೊಟ್ಟದಕ್ಕೆ ಇಲ್ಲಿ ಯಾರು 1-2 ತಿಂಗಳು ಜೈಲು ಶಿಕ್ಷೆ ಕಮ್ಮಿ ಆಗ್ಬೋದಾ ಏನೋ ನನ್ಗೆ ಗೊತ್ತಿಲ್ಲ. ಬಟ್ ಈ ರೀತಿಯ ಪರಿಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ. ಕಾಂಗ್ರೆಸ್ನವರು ಏನೇ ಹೇಳಲಿ, ಅದಕ್ಕೆ ಏನೇ ತೇಪೆ ಹಾಕ್ಲಿ, ಇದಕ್ಕಂತೂ ಯಾವುದೇ ಅವರ ಹತ್ರ ಉತ್ತರಗಳಿಲ್ಲ. ನಾವು ಪಾದಯಾತ್ರೆ ಮಾಡಿ ಹೇಳ್ಬೋದು, ಅಥವಾ ನಾವು ಇವತ್ತಿಗೂ ಹೋರಾಟ ಮಾಡ್ತಾ ಇರ್ಬೋದು. ಆದರೆ ಒಂದು ಅವರಿಗೆ ಒಂದು ನಾಚಿಕೆ ಮರ್ಯಾದೆ ಅಂತ ಇದ್ದದ್ದಿದ್ದರೆ ಸಿದ್ದರಾಮಯ್ಯರು ಇಳಿದು ಮತ್ತೊಬ್ಬನಿಗೆ ಕೊಟ್ಟು ನಾನು ಆರೋಪ ಮುಕ್ತವಾಗಿ ನಾನು ಬಂದು ಚೀಫ್ ಮಿನಿಸ್ಟರ್ ಆಗ್ತೇನೆ ಅಂತ ಹೇಳಬೇಕಿತ್ತು. ಯಾಕಂದರೆ ಯಡಿಯೂರಪ್ಪನವರಿಗೆ ಈ ಸಮಸ್ಯೆ ಬರುವಾಗ ಸಿದ್ದರಾಮಯ್ಯ ಏನು ಮಾತಾಡಿದಾರಂತ ರೀಲ್ಗಳು ಬರ್ತಾ ಉಂಟು. ಏನ್ರಿ ಏನಂತ ಹೇಳ್ತೀರಿ, ಇವತ್ತೇ ಇಳೀರಿ. ಈಗ ಇವರು ಯಾವಾಗ ಇಳಿಯುದು ಹೇಳಿದ್ದು ಮಾತಾಡಲಿಕ್ಕೆ ಎಲ್ರಿಗೂ ಗೊತ್ತುಂಟು. ಆದರೆ ಅವರವರಿಗೆ ಬರುವಾಗ ಪರಿಸ್ಥಿತಿ, ಇವತ್ತು DK ಶಿವಕುಮಾರ್ ಏನ್ ಹೇಳ್ತಾರೆ, ರಿಸೈನ್ ಕೊಡದೇ ಬೇಡ ಅಂತ ಹೇಳ್ತಾರೆ. ರಿಸೈನ್ ಕೊಡದಿದ್ರೆ ಏನಾಗುದಿಲ್ಲ ಅಂತ ಏನಿಲ್ಲ. ಕೇಜ್ರಿವಾಲ್ ಸಮೇತ ಜೈಲಲ್ಲಿ ಕುಳಿತುಕೊಂಡು 6 ತಿಂಗಳು ಚೀಫ್ ಮಿನಿಸ್ಟರ್ ಹೇಳಿದ, ಅದು ಅವರವರ ಪಾರ್ಟಿಯ ವಿಷಯ. ಮತ್ತೆ ಕಾಂಗ್ರೆಸ್ನಲ್ಲಿ ಒಂದುಂಟು, ಅವರದ್ರಲ್ಲಿ ಏನಾದ್ರೆ ಸಮೇತ ಅವರಿಗೆ ತೊಂದರೆ ಇಲ್ಲ, ಅವರದನ್ನು ಜೀರ್ಣ ಮಾಡ್ತಾರೆ, ಅದು ತಪ್ಪೇ ಇಲ್ಲ ಹೇಳ್ತಾರೆ ಅವರು. ಯಾಕಂದ್ರೆ ಅವರ ಜೀವಮಾನ ಇಡೀ ತಪ್ಪುಗಳನ್ನು ಮಾಡಿಕೊಂಡು ಬಂದ ನಿಮಿತ್ತ ಒಂದು ದೊಡ್ಡ ವಿಷಯ ಅಲ್ಲ ಅವರಿಗೆ. ಓಕೆ ಎಸ್ ಸರ್, ಇದು ಸಂಜಯ್ ಪ್ರಭು ಅವರ ಫಾಸ್ಟ್ ರಿಯಾಕ್ಷನ್. ಜೊತೆಗೆ ಇನ್ನು ಮುಂದಕ್ಕೆ ದೊಡ್ಡ ವಿಚಾರ ಅಲ್ಲ ಅನ್ನೋದು ಕಾಂಗ್ರೆಸ್ ಅವರು ಹೇಳ್ತಾ ಇದ್ರೆ, ಏನೆಲ್ಲ ಸಮಸ್ಯೆಗಳಿದೆ, ಯಾತಕ್ಕೋಸ್ಕರ ಮತ್ತೆ ಆರ್ಗ್ಯೂ ಮಾಡ್ತಾ ಹೋದ್ರು ಸಿದ್ದರಾಮಯ್ಯನವರು,
ಅವರೊಂದು ಮುಖ್ಯಮಂತ್ರಿ ಆಗಿದ್ದಾಗ, ಜೊತೆಗೆ ಅವರ ಇತರ ರಾಜಕಾರಣಿಗಳು ಹೋಲಿಸಿದಾಗ ಅವರ ರಾಜಕೀಯ ಬದುಕು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ಹಾಗಿದ್ದಾಗ ಅಂತಹ ಸಿದ್ದರಾಮಯ್ಯನವರು ಈ ರೀತಿಯ ಡಿಸಿಷನ್ಗಳನ್ನು ತೆಗೆದುಕೊಂಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ವಿಚಾರಗಳು ಬರುತ್ತೆ. ಜೊತೆಗೆ ಆ ಜಾಗದ ಬದಲಾಗಿ, ಆ ನಿವೇಶನದ ಬದಲಾಗಿ ನನಗಳಿಗೆ ಹಣವನ್ನು ಕೊಡಿ, 64 ಕೋಟಿ ರೂಪಾಯಿಗಳನ್ನು ಹಣವನ್ನು ಕೊಡಿ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೇಳಿದಂತಹ ವಿಚಾರವೇ ಬಹಳ ದೊಡ್ಡದಾಗಿರುವಂತಹ ಸಮಸ್ಯೆ. ಆ ಒಂದು ಕಾಂಟ್ರವರ್ಸಿಗಳು ಅಥವಾ ಆ ಒಂದು ವಿಚಾರಧಾರೆಗಳು ಅಲ್ಲಿ ಎಡವಟ್ಟಾಗಿರುವಂಥದ್ದು. ಅಂದರೆ ಅಂತಹ ನಿಲುವುಗಳನ್ನು ತೆಗೆದುಕೊಂಡರು. ತದನಂತರ ರಾಜ್ಯಪಾಲರ ನಿಲುವನ್ನು ಅಲ್ಲೂ ಕೂಡ ಪ್ರಶ್ನೆ ಮಾಡಿರುವಂತಹ ವಿಚಾರ. ಜೊತೆಗೆ ಏನೂ ತಪ್ಪು ಮಾಡಿಲ್ಲ ಅಂತ ಬಂದಾಗ ಇಡಿ ಅಥವಾ CBI ಅನ್ನುವಂಥ ಭಯ ಎಲ್ಲ ಯಾಕೆ ಅನ್ನೋಂಥ ಪ್ರಶ್ನೆಗಳು ಬರುತ್ತೆ. ಜೊತೆಗೆ ಬರಬೇಕು, ನಾನು ಜನರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕು. ತಾವುಗಳು ಏನು ಹೇಳ್ತೀರಿ? ಯಾಕಂದರೆ ನಮ್ಮ CM, ನಮ್ಮ ರಾಜ್ಯದ CM, ನಮ್ಮ ಕರ್ನಾಟಕದ CM, ನಾವುಗಳು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿ. ಸೊ ಹಾಗಿದ್ದಾಗ ತಮ್ಮ ಅಭಿಪ್ರಾಯ. ಫಸ್ಟ್ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ಉದಯ್ ಪ್ರಭು ಅವ್ರು ಬರ್ಕೊಳ್ಳೋದು. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಅವರು ಸಿದ್ದರಾಮಯ್ಯನವರು ಇಡಿ ಅಂದ್ಕೊಳ್ಳಿ ಸ್ವಲ್ಪ ಹೆದರಿದ್ರು. ಯಾಕಂದ್ರೆ ನಾಳೆ ಇಡಿ ಅವರು ಬಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಅಲ್ಲಿ ರೀಡು, ಅರ್ಕಾವತಿ ಡಿಕಂಪ್ಲಿಕೇಶನ್ ಅದೆಲ್ಲ ಇರುತ್ತೆ. ನಾಳೆ ಅದರಲ್ಲೆಲ್ಲ ಸಿಕ್ಕ ಬಿಡ್ಬಹುದು ಅಂತ ಹೇಳಿ ಆ ಸೈಟ್ ಅನ್ನ ವಾಪಸ್ ಕೊಡುವ ಐಡಿಯಾ ಮಾಡಿದ್ದಾರೆ. ಮತ್ತೆ ಈ ಎಲ್ಲ ಇದಕ್ಕೆ ಮೇನ್ ಕಾರಣವೇ ನಮ್ಮ ನಾಗೇಂದ್ರ. ಯಾಕೆ ಕಾಂಗ್ರೆಸ್ನವರೇ ಇದರಲ್ಲಿ ಇದ್ದಾರೆ. ಕೂಡ ಹಗರಣ, ಯಾಕಂದ್ರೆ ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು ಸಿದ್ದರಾಮಯ್ಯವರಿಗೆ ನಾಗೇಂದ್ರ ಅವರು ಧಮಕಿ ಹಾಕ್ತಾ ಇದ್ದಾರೆ, ನೀವೇನಾದ್ರು ನಮ್ಮ ರಾಜೀನಾಮೆ ತಗೊಂಡ್ರೆ ನಿಮ್ದೆಲ್ಲ ಹೊರಗಾಗ್ತೀನಿ ಅಂತ ಹೇಳ್ತಾ ಧಮಕಿ ಕೊಡ್ತಾ ಇದ್ದಾರೆ ಅಂತ. ಅದೇ ಈಗ ನಡೀತಾ ಇದೆ. ಕಾಂಗ್ರೆಸ್ನವ್ರಿಗೆ ಆತ್ಮಾಲೋಚನೆ ಮಾಡ್ಕೊಳ್ಬೇಕು, ಯಾರು ಈ ಮೂಢ ಇದನ್ನ ಈ ರೀತಿ ಬಯಲಿಗೆ ಆಗಿದ್ರು. ಬಿಜೆಪಿ ಅವರನ್ನು ಕೊಟ್ಟದ್ದಲ್ಲ, ಯಾರು ಅವರನ್ನ ದಾರಿ ತಪ್ಪಿಸಿದ್ರು ಸಿದ್ದರಾಮಯ್ಯವರಿಗೆ. ಅಲ್ಲಿ ವೈಟ್ನರ್ ಹಾಕಿದ್ದನ್ನ ಬ್ಯಾಟ್ರಿ ಹೊಡೆದು ತೋರಿಸದ್ದು, ಆ ಮೂಢ ದಾಖಲೆ ಇವ್ರ ಕೈಯಲ್ಲಿ ಹೇಗೆ ಬಂತು, ಅದೆಲ್ಲ ಎನ್ಕ್ವೈರಿ ಆಗ್ಬೇಕಲ್ವಾ? ಈಗ ಕಾಂಗ್ರೆಸ್ ದಾಖಲೆ CM ಅವರ ಕೈಯಲ್ಲಿ ಹೇಗೆ ಬರುತ್ತೆ? ಅಂದ್ರೆ ಇವರು ಕಾಂಗ್ರೆಸ್ ಪಕ್ಷದವರೇ ದಾರಿ ತಪ್ಪಿಸಿದ್ದಾರೆ. ಕಾಂಗ್ರೆಸ್ನವರೇ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳುವಂತದ್ದಲ್ವಾ? 100%. ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದು ಕಾಂಗ್ರೆಸ್ನವರಿಗೂ ಸ್ವಲ್ಪ ಮಂದಿಗೆ ಬೇಕಾಗಿಲ್ಲ. DK ಶಿವಕುಮಾರ್ಗೆ ಅವರಿಗೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಅವರು CM ಅಲ್ಲಿ ಡಬಲ್ ಆಗಿ ಕೊಟ್ಟಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಭಟ್ಕಳದಿಂದ ಉದಯ ಪ್ರಭು ಅವರು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸೂರ್ಯಪ್ರಸಾದ್ ಬಂಟ್ವಾಳ. ಸೂರ್ಯಪ್ರಸಾದ್ ಬಂಟ್ವಾಳದಿಂದ. ನಮಸ್ತೆ ಸರ್. ಎಸ್ ಸರ್, ಏನ್ ಹೇಳ್ತೀರಿ? ಒಬ್ಬ ಪೇಷಂಟ್ ಹಲವು ಜನ ವೈದ್ಯರ ಸಲಹೆ ಸೂಚನೆ ತಗೊಂಡಾಗೆ ಮಾತಾಡಿ ಸರ್. ಧ್ವನಿ ಕೇಳ್ತಾ ಇಲ್ಲ ಸರಿಯಾಗಿ ಸರ್. ತಮ್ಮ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸರ್, ತಮ್ಮ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಕೇಳ್ತಾ ಇಲ್ಲ. ಕರೆ ಕಟ್ ಮಾಡಿ ದಯಮಾಡಿ. ಕ್ಷಮಿಸಿ ಸರ್, ಕ್ಷಮಿಸಿ. ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಶೇಖರ್ ಅವರು, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ತಮ್ಮ ಅಭಿಪ್ರಾಯ. ಸರ್, ಇವರು ಬಿಜೆಪಿನವರು ಒಂದು ಯಾಕೆ ತಪ್ಪು ಮಾಡಿದ್ದಾರೆ? ಯಾಕೆಂದ್ರ ಇವರು ಹೈಕೋರ್ಟ್ ತನಿಖೆ ಆದೇಶ ಬಂದ ನಂತರ ಅವ್ರನ್ನು ರಾಜ್ಯ ಮಟ್ಟ ಒಂದು ಇಳಿಸ್ಬೇಕಿತ್ತಲ್ಲ ಇವರು. ರಾಜ್ಯ ಮಟ್ಟದಿಂದ ಇನ್ನೊಂದು ಅವರು ರಾಜೀನಾಮೆಗೆ ಒಳಗೆ ಬಡಿಸಬೇಕಿತ್ತು ಇವರು ಬಿಜೆಪಿನವರು. ಮತ್ತೆ ಇಲ್ಲಿ ಈಗ ಏನಾಯ್ತು, ಇವರು ಮಾಡಿಲ್ಲ. ಅವರು ಡೈರೆಕ್ಟ್ ಈಗ ಪಟ್ಟೆಯಲ್ಲಿ ಇರುವಾಗನೇ ಸೈಟ್ ವಾಪಸ್ ಮಾಡಿದ್ದಾರೆ. ಇವರು ತಗೊಳ್ ಬರಬಾರ್ದು. ಮೊದಲು ನೀವು ಇದು ರಾಜೀನಾಮೆ ಕೊಡಿ, ಮತ್ತೆ ನಾವು ಸೈಟ್ ವಾಪಸ್ ಮಾಡಿ ಅಂತೆ ಸೈಟ್ ಕೊಟ್ಟು ಹೋಗಿದಾರಲ್ಲ ಅವರು. ಈಗ ಅವ್ರು ಏನ್ ಮಾಡಕ್ಕೆ ಆಗಲ್ಲ. ಇನ್ನು ಬಿಜೆಪಿನವರು ಹಿಂದೆ ನಿಂತುಕೊಂಡು. ಎಸ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಸೂರ್ಯಪ್ರಸಾದ್. ಎಸ್ ಸರ್, ಮಾತಾಡಿ ಸರ್. ಎಸ್, ಏನಾಗಿದೆ ಅಂದ್ರೆ ಈಗ ಒಬ್ಬ ಪೇಷಂಟ್ಗೆ ಹಲವು ಜನ ವೈದ್ಯರಿಂದ ಸಲಹೆ ತಗೊಂಡಾಗೆ ಆಗಿದೆ. ಈಗ ಯಾರು ಸಿದ್ದರಾಮಯ್ಯ ಪರಿಸ್ಥಿತಿ ಅನುಕಂಪಕ್ಕೋಸ್ಕರ ಅದನ್ನು ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳೋಸ್ಕರ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಈಗ. ಅಂದ್ರೆ ಅದು ರಾಜಕಾರಣಿಗಳ ತಂತ್ರ, ರಾಜಕೀಯ ತಂತ್ರ ಅಂತ ಹೇಳ್ಬಹುದು.
ಓಕೆ ಇವಾಗ ನೋಡಿ ಒಂದು ನಾವು ಕಳ್ಳತನ ಮಾಡಿದ ಮೇಲೆ FIR ರಿಜಿಸ್ಟರ್ ಆದ್ಮೇಲೆ ಆ ಮಾಲನ್ನು ವಾಪಸ್ ಕೊಟ್ಟ ಮೇಲೆ ನಮ್ಮನ್ನು ಕಳ್ಳತನದಿಂದ ಬಚಾವ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ನಿಮ್ಮನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮನ್ನು ಮಾಡ್ಲಿಕ್ಕೆ ಆಗಿಲ್ಲ. ಕಾನೂನು ಎಲ್ಲರಿಗೂ ಅಡಿಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರುವುದಿಲ್ಲ. ಹಾಗೆ ಆಗಿದೆ ಪರಿಸ್ಥಿತಿ. ಅವರು ನಿಜವಾಗ್ಲೂ ಬಾಕಿಯವರಿಗಿಂತ ಒಳ್ಳೇದಿದ್ರು ಅವರು. ಬಟ್ ಏನಾಯ್ತು ಅಂದ್ರೆ ಸಾವಾಸ ದೋಷದಿಂದ ಸನ್ಯಾಸಿ ಕಿಟ್ಟ ಅನ್ನುವ ಹಾಗೆ ಆಗಿದೆ. ಇನ್ನು ನೋಡಿ, ಇನ್ನು ಮೊನ್ನೆ ಗಣೇಶನ ಚತುರ್ಥಿಯ ಒಂದು ಈಗೆಲ್ಲ ಮಾಡಿದ್ರಲ್ಲ, ಕೆಲವೆಲ್ಲ ಅನಾಹುತಗಳು ಆಯ್ತಲ್ಲ, ಅದರ ಶಾಪ ಕೂಡ ತಟ್ಟಿದ ಅಂತ ಕಾಣಿಸ್ತದೆ. ಇವರು ಇವತ್ತಲ್ಲ ನಾಳೆ ಆದ್ರೂ ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ. ಅದು ನಮ್ಮ ಸಂದೇಶ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಜೊತೆಗೆ ಉದಯ ಆಚಾರ್ಯ ಅವರೇ, ಈ ಒಂದು ವಿಚಾರವನ್ನ ನಾನು ಪ್ರಸ್ತಾಪ ಮಾಡಬೇಕು, ಯಾಕಂದ್ರೆ ಈಗ ಅವರು ಮಾಡಿದ್ದು. ಸೊ ದಟ್ಸ್ ವೈ ಸೂರ್ಯಪ್ರಸಾದ್ ಅವರು ಅಂದ್ರೆ ಮೊನ್ನೆ ಗಣೇಶನ ವಿಚಾರವಾಗಿ, ಗಣೇಶೋತ್ಸವ ವಿಚಾರವಾಗಿ ನಾವುಗಳು ಚರ್ಚೆ ಮಾಡಿದ್ವಿ, ತಾವು ಕೂಡ ಬಂದಿದ್ರಿ. ಆ ಸಂದರ್ಭ ಬೆಂಗಳೂರಲ್ಲಿ ನಡೆದಿರುವಂಥ ಟೌನ್ ಮುಂಭಾಗ ನಡೆದಿರುವಂಥ ಒಂದು ಘಟನೆ, ಗಣೇಶನನ್ನ ಪೊಲೀಸ್ ವ್ಯಾನ್ ನಲ್ಲಿ ಕೊಂಡೋಗಿರುವಂಥ ವಿಚಾರ, ಆ ಗಣೇಶನ ಶಾಪ, ಜೊತೆಗೆ ಅಲ್ಲಿ ನಡೆದಿರುವ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂಥ ವಿಚಾರ, ಆ ಗಣೇಶನ ಶಾಪ, ಹಾಗಾಗಿ ಸಿದ್ದರಾಮಯ್ಯವರಿಗೆ ಈ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಬಿಫೋರ್ ದಟ್ ನಾನು ಅದನ್ನೊಂದು ಕೇಳಬೇಕು, ಏನ್ ಹೇಳ್ತೀರಿ ತಮ್ಮ ಕಾಂಗ್ರೆಸ್ ಅಭಿಪ್ರಾಯ? ಇದಕ್ಕೆ ಹಾಸ್ಯಾಸ್ಪದ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೂ ಏನು ಕಪ್ಪು ಚುಕ್ಕೆ ಇಲ್ಲದಂತ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂತಹ ಒಂದು ವಿಚಾರ ಬರುತ್ತೆ ಅಂತ ಬಂದಾಗ ಎಲ್ಲೂ ಇಲ್ಲ, ಇದು ಗಣೇಶನ ಪ್ರಭಾವ ಅನ್ನುವಂಥದ್ದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ನೋಡಿ ಸರ್, ವಿಷಯ ಅಂತ ಹೇಳಿದ್ರೆ ಅದು ಹೇಳಿದಲ್ಲ, ಇದು ಒಂದು ಹಾಸ್ಯಾಸ್ಪದ ವಿಚಾರ. ಯಾಕಂತ ಹೇಳಿದ್ರೆ ಗಣೇಶ ನಾವೇ ಕೂತಿರುವಂತದ್ದು. ಗಣೇಶ ಯಾಕೆ ಅರೆಸ್ಟ್ ಆದ? ಓಕೆ, ಗಣೇಶನನ್ನು ಬೀದಿಗೆ ತಂದವರು ಯಾರು? ಪ್ರತಿಭಟನೆಗೆ ತಂದವರು. ಅವಾಗ ಆ ಸಮಯದಲ್ಲಿ ಪೊಲೀಸ್ನವರು ಏನ್ ಮಾಡ್ಬೇಕಿತ್ತು? ಸಣ್ಣ ವಿಚಾರ ಕೇಳಿರುವಂತ ನಾನು ಬರ್ತೇನೆ, ಈ ವಿಚಾರಕ್ಕೆ ಬರ್ತೇನೆ ಡೈರೆಕ್ಟ್ ಆಗಿ. ಸೊ ಅದೆಲ್ಲ ವಿಚಾರಗಳು ಅಲ್ವೇ ಅಲ್ಲ, ಗಣೇಶನ ಶಾಪ ಇಲ್ವೇ ಇಲ್ಲ. ಅದು ಹೇಳುವವರು ಸಾವಿರ ಹೇಳ್ತಾರೆ, ಅದಕ್ಕೆ ಏನ್ ಕನೆಕ್ಷನ್ ಇಲ್ಲ. ಮತ್ತೆ ನೋಡಿ, ಯಾಕಂದ್ರೆ ಯಾವಾಗ ರಾಜ್ಯಪಾಲರ ತನಿಖೆಗೆ ಅಸ್ತು ಹೇಳುತ್ತೆ ಕೋರ್ಟ್, ಅಲ್ಲಿಂದ ಹಿಡಿದು ಎಲ್ಲಿ ಈಗ ಸೈಟ್ಗಳನ್ನ ವಾಪಸ್ ಕೊಡ್ತಾರೆ ಅಲ್ಲಿಂದ ಹಿಡಿದು FIR ದಾಖಲಾಗುತ್ತೆ ಅಲ್ಲಿಂದ ಹಿಡಿದು ಎಲ್ಲವೂ ಕೂಡ ಆ ಸಂದರ್ಭ ಎಲ್ಲರ ವಾಟ್ಸ್ಆಪ್ಗಳಲ್ಲಿ ಇದ್ದದ್ದು ಗಣೇಶನ ಫೋಟೋ, ಸಿದ್ದರಾಮಯ್ಯನವರ ಫೋಟೋ. ಆಗಿದ್ದಾಗ ಇದು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಪೋಸ್ಟ್. ದಟ್ಸ್ ವೈ ಮೋದಿಜಿ 400 ಸೀಟ್ ಬರ್ತದೆ ಅಂತ ಹೇಳಿ ಎಲ್ಲ ಕಡೆ ಟಾಮ್ ಟಾಮ್ ಮಾಡ್ಕೊಂಡು ಬಂದು 240 ಬಂತು. ಆವಾಗ ಅವರಿಗೆ ಮೆಜಾರಿಟಿ ಶಾರ್ಟ್ ಆಯ್ತು, ಸಮ್ಮಿಶ್ರ ಸರ್ಕಾರ ಮಾಡಬೇಕಾಯ್ತು. ಆವಾಗ ರಾಮನ ಶಾಪ ಅಂತ ಹೇಳಿ ಮೋದಿಜಿಗೆ ಅಟ್ಯಾಚ್ ಮಾಡಿಕೊಂಡೆಲ್ಲ ತುಂಬಾ ಟ್ರೋಲ್ ಎಲ್ಲ ಆಯ್ತು. ಸೊ ಇದು ಸರ್ವೇ ಸಾಮಾನ್ಯ ಸರ್. ಒಬ್ಬರು ಗ್ರೇಟ್ ದೊಡ್ಡ ಲೀಡರ್ಸ್ ಈ ರೀತಿ ಟ್ರೋಲ್ ಮಾಡೋರು ತುಂಬಾ ಜನ ಇರ್ತಾರೆ. ಇದಕ್ಕೆ ನಾವು ಒಂದಕ್ಕೊಂದು ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಪರ್ಟಿಕ್ಯುಲರ್ ಆಗಿ ಈ ವಿಚಾರವಾಗಿ ನಾವು ಹೇಳ್ಬೇಕು ಅಂತಾದ್ರೆ ನೋಡಿ, ಈ ಸೈಟ್ ಸಿದ್ದರಾಮಯ್ಯ ಅವರ ಮಿಸಸ್ಸಿಗೆ ಅಲೋಟ್ ಆಗುವ ಟೈಮ್ ನಲ್ಲಿ ಯಾವ ಸರ್ಕಾರ ಇತ್ತು, ನಾವು ಅದನ್ನು ಕೂಡ ಒಮ್ಮೆ ನೋಡ್ಬೇಕಾಗ್ತದೆ. ಸಿದ್ದರಾಮಯ್ಯರ ಸರ್ಕಾರ ಸಿಎಂ ಆಗಿದ್ದ ಟೈಮ್ ನಲ್ಲಿ, 5 ವರ್ಷ ಸಿಎಂ ಆಗಿದ್ದ ಟೈಮ್ ನಲ್ಲಿ ಇವರು ಅವರಿಗೆ ಏನು ಫೇವರಿಸಮ್ ಮಾಡಿಲ್ಲ. ಆ ಟೈಮ್ ಅಲ್ಲಿ ಮಾಡ್ತಿದ್ರೆ ಎಸ್, ಇವರ ಪ್ರಭಾವ ಯೂಸ್ ಮಾಡಿ ಇವರು ಏನೋ ಒಂದು ಅವರ ಹೆಂಡತಿಗೆ ಸೈಟ್ ಮಾಡಿ ಕೊಟ್ಟರು, ಅವರ ಬಾಮೈದನಿಗೆ ಸೈಟ್ ಮಾಡಿ ಕೊಟ್ಟರು ಅಂತ ಹೇಳುದು. ಆದ್ರೆ ಆ ಸಮಯದಲ್ಲಿ ಇವರು ಸಿಎಂಎ ಅಲ್ಲ, ಸೊ ಒಂದು ವೇಳೆ ಆ ಸಮಯದಲ್ಲಿ ಕೂಡ ಇವರು ಅಷ್ಟೊಂದು ಪ್ರಭಾವ ಬೀರಿ ಒಂದು ಅವರಿಗೆ ಬೇಕಾದ್ರೆ ಮಾಜಿ ಸಿಎಂ ಅಲ್ವಾ ಸರ್? ಸರ್ ಮಾಜಿ ಸಿಎಂ ಒಂದು ಪ್ರಭಾವ ಇರುತ್ತೆ, ಇಲ್ಲ ಅನ್ನೋದು ನಾವು ಹೇಳಕ್ಕಾಗಲ್ಲ. ಮಾಜಿ ಸಿಎಂ ಹಾಗಾದ್ರೆ ಸರ್ ನಾನೊಂದು ವಿಷಯ ಹೇಳುದು, ಹಾಗಾದ್ರೆ ಆ ಸಮಯದಲ್ಲಿದ್ದ ಸರ್ಕಾರಕ್ಕೆ ಹಾಗಾದ್ರೆ ಒಂದು ಬೆಲೆನೇ ಇಲ್ವಾ ಸರ್? ಹಾಗಾದ್ರೆ ಹಿಂದಿನ MLA-ಗಳು ಅಥವಾ ಈಗಿನ ಪ್ರೆಸೆಂಟ್ MLA ಅಂಡ್ ಎಕ್ಸ್ ಸಿಎಂ ಆ ಟೈಮಿನಲ್ಲಿ ಇದ್ದ ಸರ್ಕಾರ ಏನ್ ಮಾಡ್ತಿತ್ತು ಸರ್? ಆವಾಗ ಇವರು ಎದ್ದು ಏನೋ ಹಗರಣ ನಡೆದಿದೆ ಅಂತ ಹೇಳಿ ಮಾಡ್ತಿದ್ರೆ ಎಸ್ ಒಪ್ಕೊಳ್ಳೋಣ. ಈಗ ಕೊಟ್ಟು ಎಲ್ಲ ಆದ ಮೇಲೆ ಎಲ್ಲ ರೀತಿಯಲ್ಲಿ 1.5 ವರ್ಷದಿಂದ ಸುಮಾರು ಎಲ್ಲ ರೀತಿಯಲ್ಲಿ ಸರ್ಕಾರಕ್ಕೆ ಅಸ್ಥಿರಗೊಳಿಸಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟರು, ನಡಿಲಿಲ್ಲ. ಕಡೆಯದಾಗಿ ಈ ಒಂದು ಅಸ್ತ್ರ ಸಿಕ್ಕಿತ್ತು ಅವರಿಗೆ. ಇವಾಗ 4 ವರ್ಷ ಹಿಂದೆ ನಡೆದಂತ ಕೇಸು, ಅದನ್ನೀಗ ರಿಓಪನ್ ಮಾಡಿ ಈ ತರ ಏನೋ ಒಂದೆಲ್ಲ ಮಾಡ್ತಿದ್ದಾರೆ. ಸೊ ನಾನು ಅದಕ್ಕೆ ಹೇಳುದು, ಈಗ ಆ ಟೈಮಿನಲ್ಲಿದ್ದ, ಈಗ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮಿನಲ್ಲಿ ಸಿಎಂ ಆಗಿದ್ದು ಬೊಮ್ಮಾಯಿ ಅವರ ಮೇಲೂ ತನಿಖೆ ಮಾಡೋಣ. ಯಾರ್ಯಾರ ಇನ್ವಾಲ್ವ್ಮೆಂಟ್ ಯಾರಿದ್ರು, ಯಾವುದು ಅದಕ್ಕೆ ಯಾವುದೋ ಬೇರೆ ಖಾತೆ ಬರ್ತದೆ, ನಗರಾಭಿವೃದ್ಧಿ ಯಾವುದೊಂದು ಸಚಿವಾಲಯ ಬರ್ತದೆ, ಆವಾಗ ಆ ಮಿನಿಸ್ಟರ್ ಯಾರಿದ್ರು ಅವರ ಮೇಲೂ ತನಿಖೆ ಮಾಡೋಣ. ಆಗ ಮೂಡದ ಅಧ್ಯಕ್ಷರು ಯಾರಿದ್ರು ಅವರ ಮೇಲೂ ತನಿಖೆ ಮಾಡೋಣ. ಎಲ್ಲರನ್ನು ತನಿಖೆಗೆ ಇನ್ವಾಲ್ವ್ ಮಾಡೋಣ. ಸಿಎಂ ಅಂತ ಯಾರ ಸರ್ಕಾರದಲ್ಲಿ ಈ ರೀತಿ ಆಗಿತ್ತು, ಎಸ್ ಯಾಕೆ ತಾವುಗಳು ಅಂದು ಕ್ರಮ ಕೈಗೊಳ್ಳಲಿಲ್ಲ ಅನ್ನುವಂಥ ವಿಚಾರ
ವಿಚಾರಗಳು ಬಂದಾಗ ಎಸ್ ಸಂಜಯ್ ಪ್ರಭು ಏನ್ ಹೇಳ್ತೀರಿ? ಅಲ್ಲ, ಅವರು ಯಾವ ರೀತಿ ಹೇಳ್ತಾರೆ ಗೊತ್ತಿಲ್ಲ. ಓಕೆ, ಅಲ್ಲಿ ಈಗ ಕೋರ್ಟಿನಲ್ಲಿ ಬಂದದ್ದೇನೆಂದ್ರೆ ಸಿಎಂ ಆಗಿದ್ದ ಪ್ರಭಾವದಿಂದಲೇ ಇಷ್ಟೆಲ್ಲ ನಡೆದದ್ದು ಅಂತ ಬಂದದ್ದು. ಇವರಿದ ಆ ಸರ್ಕಾರ ಈ ಸರ್ಕಾರ ಮಾತಾಡ್ತಾರೆ ಅಂತ ಅಲ್ಲ, ಕೇಸಲ್ಲಿ ಅವರದ್ದು ಇರುದು. ಇಲ್ಲ ನಾನು ಕೂಡ ಅದನ್ನೇ ಹೇಳಿರುವಂತದ್ದು. ಸಿಎಂ ಆಗಿ ಪ್ರಭಾವ ಇದ್ದದ್ದಕ್ಕೆ ಆ ಸೈಟ್ಗಳು ಯಾವುದು 40 ಕಿಲೋಮೀಟರ್ ದೂರ ಇದ್ದದ್ದನ್ನು ಅವರು ವಿಜಯನ ಇದರಲ್ಲಿ ತಂದು ಆ ಸೈಟ್ಗಳನ್ನು ಮಾಡಿದ್ದು. ನಂಬರ್ 2 ಏನಂತ ಕೇಳಿದ್ರೆ, ಸಿದ್ದರಾಮಯ್ಯರಿಗೆ ಈ ರೀತಿ ಪರಿಸ್ಥಿತಿ ಬರ್ತದಂತ ಅವರು ಕನಸಲ್ಲೂ ಎನಿಸ್ಲಿಲ್ಲ. ನಂಗೆ ಗೊತ್ತಿಲ್ಲ ಅವ್ರಿಗೆ ನಿದ್ದೆ ಬರ್ತದೆ ಇಲ್ಲ ಅಂತ, ಬಟ್ ನನ್ನ ಲೆಕ್ಕ ಪ್ರಕಾರ ಅವರು ಕನಸಲ್ಲಿ ಇದನ್ನೆಲ್ಲ ಎನಿಸ್ತಿಲ್ಲ. ಮೂರನೇ ವಿಷಯ ಏನಂದ್ರೆ, ನೀವೇ ಹೇಳಿದ್ರಿ ಅವರ ಒಟ್ಟಿಗಿದ್ದವರು ನೋಡಿ, ಒಂದು ಲೆವೆಲ್ನಲ್ಲಿ ಮೇಲೆ ಹೋದ ಕೂಡಲೇ ಒಂದು ಗ್ರಾಚಾರ ಅಂತ ಹೇಳ್ತಾರೆ, 135 ಸೀಟ್ ಬಂತಲ್ಲ ಇವರಿಗೆ, ಮತ್ತೆ ನಮ್ಗೆ ಯಾರು ಇಲ್ಲ ಅಂತ ಇವರ ಮನಸ್ಸಿನಲ್ಲಿ, ಇವರಿಗೆ ಯಾರು ಇಲ್ಲ, ನಾವು ಮಾಡಿದ್ದೇ ರೈಟ್ ಅಂತ. ಇಲ್ದಿದ್ರೆ ವಾಲ್ಮೀಕಿ ಹಗರಣದಲ್ಲಿ ಅಷ್ಟು ದುಡ್ಡನ್ನು ಇವರು ಉದಯಚರ್ಯ ಏನ್ ಹೇಳ್ತಾರೆ ಗೊತ್ತಿಲ್ಲ, ಬಾರಿಗೆ ರೆಸ್ಟೋರೆಂಟ್ಗಳಿಗೆ ಹೋದದ್ದು ಅಕೌಂಟ್ ಅಲ್ಲಿ ಅಲ್ಲ, ಇವರೇ ಅಲ್ಲ ಬೇರೆ ಎಲ್ಲಿ ಹೋಗಿದ, ಅಕೌಂಟಿನಿಂದಲೇ ಹೋಗಿದೆ, ಇಲೆಕ್ಷನ್ಗೆ ಹೋಗಿದೆ. ಮತ್ತೆ ನಮ್ಮ SC ST ಗಳ ದುಡ್ಡನ್ನು ದುರುಪಯೋಗ ಮಾಡಿದ್ದು ಏನು ಮಾಡಿದ್ರು ನಾವು ನಡೀತದೆ ಅಂತ ಹೇಳುವ ಒಂದು ಭಾವನೆ ಬಂದಾಗ ಈ ಸಮಸ್ಯೆಗಳೆಲ್ಲ ಬರುದು, ಬೇರೆ ಯಾವುದೂ ಅಲ್ಲ. ಮತ್ತೆ ಇವರು ಕೂತ್ಕೊಂಡು ಅವರು ಮಾಡಿದಾಗ ಅವರೇನು ಲಾಯರ್, ಅವರೇನು ಅಷ್ಟು ಹೆಡ್ರಲ್ಲ, ಅದನ್ನು ಕೂಡಲೇ ಕೊಡ್ತಿದ್ರು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು, ಹೀಗಿತ್ತು, ನನ್ನ ಮನೆಗೆ ತಂದು ಕೊಟ್ಟರು, ಇದೆಲ್ಲ ಹೇಗೆ ಗೊತ್ತುಂಟ ನಿಮಗೆ? ಒಬ್ಬ ಕದ್ದದನ್ನು ತಂದು ಇಲ್ಲೆಲ್ಲ ನೋಡ್ಬೋದು ನೀವು, ರಪ್ಪ ಬಂಗಾರ ಮಾರಿದ್ರೆ ಅದು ನಂಗೆ ಗೊತ್ತಿಲ್ಲ ಮಾರೆ, ಬತ್ತದು ಕೊರ್ದು ಪೋಯೆ ಮಾರೆ, ಯಾನ್ ದಾನಿ ಮಲ್ಪುನಿ ಅಂತ ಇಲ್ಲ, ಪೊಲೀಸರು ಫಸ್ಟ್ ಅವನನ್ನೇ ಕರ್ಕೊಂಡು ಹೋಗು. ನಿಮ್ಗೆ ಗೊತ್ತಿರ್ಬೋದು, ಪೊಲೀಸರು ಅಲ್ಲ ನಂಗೆ ಗೊತ್ತುಂಟು ನಂಗೆ ಗೊತ್ತಿಲ್ಲ ಅಂತ ಮಾತಾಡ್ಲಿಕ್ಕೆ ಉಂಟ ಮರ, ನೀವು ತಗೊಂಡದ್ದಿದ್ರೆ ತಗೊಂಡದ್ದು ತಪ್ಪೇ ಹೇಳ್ತಾರೆ ಅವರು. ಇದೇ ರೀತಿ ಸಿದ್ದರಾಮಯ್ಯನವರಿಗೆ ಈ ಎಲ್ಲ ವಿಷಯಗಳು ಗೊತ್ತುಂಟು. ಈಗ ನೀವು ತಪ್ಪಿಸಲಿಕ್ಕೆ ಏನು ಹೇಳ್ಬೋದು, ನನಗೆ ಗೊತ್ತಿರಲಿಲ್ಲ, ಕಟ್ಟ ಇಟ್ಟು ಹೋದದ್ದು ಮಾರ್ರೆ ಅವರು ಹಾಗೆ ಹೀಗೆ ಎಲ್ಲ, ಯಾಕಂದ್ರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಉಂಟು ಇವರೇ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಉಂಟು, ವೈಟ್ನರ್ ಹಾಕುವಾಗ ಯಾರಿದ್ರ? ಅಲ್ಲ, ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿರುವಂತಹ ವಿಚಾರ ಅವ್ರು ಹೇಳುದು ಬೊಮ್ಮಾಯಿ ಸರ್ಕಾರ ಯಾವ್ದಾಗಿದೆ, ಬೊಮ್ಮಾಯಿ ಅವರು ಮೊನ್ನೆ ಬಂದದ್ರಿ, ಇದು ಈಗದ್ದಲ್ಲ ಕತೆ. ನೀವೆಲ್ಲ ತೆಗೆದು ಅದು ಕೇಸ್ ಇದು ಫುಲ್ ಓದ್ಲಿಕ್ಕೆ ಇದ್ರೆ ನಿಮ್ಮದು ನಾನು 2 ಗಂಟೆ ಬೇಕು ಇನ್ನು ನಾವು ಇದಕ್ಕೆ. ಇದು ಎಲ್ಲ ಇದಲ್ಲ, ಈಗ ಎದ್ದದ್ದು ಯಾಕೆ ಅಂತ ಕೇಳಿದ್ರೆ, ಈ ವಿಷಯಗಳು ಈಗ ನೀವು ಸಹ ಮಾತಾಡುವಾಗ ಒಬ್ರು ಹೇಳಿದ್ರು, ಯಾರು ಅವರ ಒಟ್ಟಿಗಿದ್ದವರು ಕಾಂಗ್ರೆಸ್ ಪಕ್ಷದವರು ಇರಲೂಬಹುದು. ಯಾಕಂತ ಕೇಳಿದ್ರೆ ಎಲ್ಲಿಯೂ ಒಂದು ಅದನ್ನು ತೆಗೆದು ತೋರಿಸಿ ಬರಬೇಕಾದ್ರೆ ಎಲ್ಲಿ ನೋಡಿ, ಈಗ ವೈಟ್ನಾರಿದ್ದು ವಿಷಯ, ಹೆಲಿಕಾಪ್ಟರ್ ಅಲ್ಲಿ ಭೈರತಿ ಸುರೇಶ್ ಅವರು ಹೋಗಿ ಹೆಲಿಕಾಪ್ಟರ್ ಅಲ್ಲಿ ಅದಕ್ಕೆಲ್ಲ ಇವರೇ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಎಲ್ಲಾ ಕಡತಗಳನ್ನು ತಗೊಂಡವರು ಬೆಂಗಳೂರಿಗೆ ಬರ್ತಾರೆ. ಆದಷ್ಟು ಇವರು ಸರಿ ಮಾಡ್ಲಿಕ್ಕೆ ನೋಡಿದ್ರು, ಆಗ್ಲೇ ಇಲ್ಲ ಇವರಿಗೆ. ಯಾಕಂತ ಕೇಳಿದ್ರೆ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಉಂಟು ಇವರೇ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇದ್ದದ್ದು ತೆಗಿಲಿಕ್ಕೆ ಆಗುದೇ ಇಲ್ಲ. ಈಗ ED ಬಂದ ಕೂಡಲೇ ಇವರಿಗೆ ಹೆದರಿಕೆ ಶುರುವಾಯಿತು, CBIನೆಲ್ಲ ಬ್ಲಾಕ್ ಮಾಡಿದ್ದಾರೆ, ಯಾವುದು ಎಲ್ಲ ಕೋಟೆ ಎಲ್ಲ ಹಾಕಿ ಯಾರು ಸಮೇತ ಎಂಕ್ವೈರಿ ಮಾಡಬಾರ್ದು ಅಂತ. ಇವರಿಗೆ ಅದ್ರ ಮೇಲಿದ್ದೊಂದು ED ಬರ್ತದಂತ ಇವರಿಗೆ ಗೊತ್ತಿಲ್ಲ. ED ಬಂದ ಕೂಡಲೇ ಕೇಂದ್ರ ಸರ್ಕಾರವೇ ಹೇಳುದು ಅದು ತೊಂದರೆ ಇಲ್ಲ, ಅದು ಕ್ರಮವೇ, ಅದರಲ್ಲಿ ಹೇಳಿದ್ರಲ್ಲಿ ಏನು ಹೌದು ಅಂತಲೇ ಹೇಳುವ ನಾವು. ಆದ್ರೆ ಅದನ್ನು ಚೆಕ್ ಬರುವ ಅಲ್ಲ, ಕೇಂದ್ರ ಸರ್ಕಾರದ ವೆಪನ್ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಇರ್ಲಿ ಹೇಳಿ ಅವರು ಏನೇ ಹೇಳಿ, ಆದ್ರೆ ಅಲ್ಲಿ 59 ಅಲ್ಲ ಸರ್, ಅದೊಂದು ಆರೋಪ ಇದೆ, ಪ್ರತಿ ಕೂತ್ಕೊಂಡ್ರೆ ED ಬರುತ್ತೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಲಲ್ಲ ಅವರು ಸುಮಾರು ಅಲ್ಲ ಆರೋಪ ಅಂತ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ EDಗೆ ಕಂಪ್ಲೇಂಟ್ ಕೊಟ್ಟದಕ್ಕೆ ಬಂದದ್ದು, ಸ್ನೇಹಮಯ ಕೃಷ್ಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಮುಗುಲ್ ಪಂಡ್ ಲೆಕ್ಕ ನಡಪುನಿ ಅಂತ ಅಲ್ಲ, ಕಂಪ್ಲೇಂಟ್ ಹೋದದಕ್ಕೆ ED ಬಂದದ್ದು. ED ಬಂದು ಏನು ದೊಡ್ಡ ಸಂಗತಿ ಮಾಡಲಿಲ್ಲ, ED ಎಂಕ್ವೈರಿ ಮಾಡ್ತಾರೆ. ಇವರಿಗೆ ಈಗ ಬಂಧನದ ಭೀತಿ ಶುರುವಾಯಿತು. ಬಂಧನದ ಭೀತಿ ಶುರುವಾಗುವಾಗ ನೋಡಬಹುದು ನೀವು, FIR ನಂಬರ್ 1 ಅವರಿದ್ದಾರೆ, ಹೆಂಡತಿ ಮತ್ತೆ ಇದ್ದಾರೆ. ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಅವರಿಗೆ ಸಮಸ್ಯೆ ಆಗುವುದಕ್ಕೆ ಯಾರೋ ಒಬ್ಬ ಹೇಳಿದ, ಒಮ್ಮೆ ಹಿಂದೆ ಕೊಡಿ ಅಂತ ಹೇಳಿದ. ಅವರು ಈಗ ಏನಾಗಿದ್ದಾರೆ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಈಗ ನಾಳೆ ಇನ್ನೊಬ್ಬ ಹಿಂದೆ ಕೊಟ್ಟದ್ದನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಹ ಹೇಳ್ತಾರೆ. ಯಾಕಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಯಾಕಂದ್ರೆ ಅವರು ಅಷ್ಟು ಡೇರಿಂಗ್ ಇದ್ದು ಜನ, ಅವರ ಜೀವನದಲ್ಲಿ ಅವರು ಇಂಥದ್ದೆಲ್ಲ ಇದನ್ನೆಲ್ಲ ನೋಡಿದವರೇ ಅಲ್ಲ. ಬಟ್ ಇದು ಯಾವ ರೀತಿ ಸುತ್ತಿದ್ರೆ ಸಹ ಈಚೆ ಸುತ್ತುತ್ತಾ ಉಂಟು, ಅವರಿಗೆ ಈಚೆ ಉಂಟು. ಮತ್ತೆ ಅದ್ರ ತಕ್ಕ ಅವರದ್ದು ಗ್ರಾಚಾರ ಏನಂದ್ರೆ, ಇದ್ದ ಎಲ್ಲ ಮಂತ್ರಿಮಂಡಲ ಹೇಳ್ತಾ ಉಂಟು, ನೀವು ರಿಸೈನ್ ಕೊಡುದೇ ಬೇಡ. ಒಳಗಿಂದ ಹೇಳ್ತಾ ಇದ್ದಾರೆ, ಯಾಪೋ ಮೇರೆ ಬೂರುವೇರು ಮಾರ್ರೆ ಗೊತ್ತಿಜ್ಜಿ ಯಾರು ಪತ್ತುನಿ ಅಂತಂದ್ರೆ, ಎಲ್ಲ ರಿಸೈನ್ ಕೊಡಬೇಡಿ ಹೇಳಿದವರಿಗೆ ಇವರು ರಿಸೈನ್ ಕೊಡ್ಬೇಕಾಗ್ತದಂತ ಗೊತ್ತುಂಟ್ರಿ. ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈಗ ಪರಿಸ್ಥಿತಿ ಅಲ್ಲಿವರೆಗೆ ಅವರಿಗೆ ಬಂದ ನಿಮಿತ್ತ ಈ ಎಲ್ಲ ಒಂದು ಹೊಸ ಅಧ್ಯಾಯಗಳು. ಈಗ ನಿನ್ನೆ ರಾತ್ರಿ ಕೊಡ್ಬೇಕಾದವ್ರು ಆಗ 64 ಕೋಟಿ ಕೇಳೋದು ಬೇಡ ಇತ್ತಲ್ಲ. ಸರಿ ಓಕೆ. ಅಲ್ಲ, ಗ್ರಾಚಾರ ಅಂತ ಬಂದಾಗ ತಮ್ಮ ಒಂದು ಮಾತಿಗೆ ಇದು ಕೂಡ ಗಣೇಶನ ಶಾಪ ಆಗಿರ್ಬೋದಾಗಿದೆ ಭಾರತೀಯ ಜನತಾ ಪಾರ್ಟಿ. ನಾನು ಹೇಳ್ತೇನೆ, ಅವರು ಹಿಂದುತ್ವದ ವಿಷಯದಲ್ಲಿ ಡೇರಿಂಗ್ ನಲ್ಲಿ ಏನು ಮಾಡಿದ್ರೆ ಸಮೇತ ಅವರು ಅದಕ್ಕೆ
ಆಂಟಿಯೇ ಇರುದು. ಅದು ಅವರಿಗೆ ಶಾಪವ ಅಲ್ವಾ ಅಂತ ಹೇಳುವುದನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಇದೆಲ್ಲ ಬರ್ತಾ ಉಂಟು, ನಿಮ್ಗೆ ರಿವರ್ಸ್ ಹೊಡಿತಾ ಉಂಟು. ಈಗ ನೋಡಿ, ಗಣೇಶೋತ್ಸವ ಆಗುವಾಗ ಒಂದು ಹೇಳಿದ್ರು, ಶಾಲೆಯಲ್ಲಿ ಇದರಲ್ಲಿ ಎಲ್ಲಿಯೂ ಗಣೇಶನನ್ನು ಇಡಬಾರ್ದು ಹೇಳಿದ್ರು, ಶಾರದಾ ಪೂಜೆ ಮಾಡಬಾರ್ದು ಹೇಳಿದ್ರು, ಇದು ಹೇಳಿದ್ರು. ಇದೆಲ್ಲ ಹೊಸತ್ತೆಲ್ಲ ಅವರದ್ದು ಬರ್ತಾ ಇರ್ತದೆ. ಹೊಸತ್ತು ಬರುವಾಗ ಅದಕ್ಕೊಂದು ರಿಟರ್ನ್ ಅಂತ ಉಂಟು, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಉಂಟು. ನಾಳೆ ನಾವು ಮಾಡಿದ್ರೆ ಸಹ ಬರ್ತದೆ, ಇನ್ನೊಬ್ಬ ಮಾಡಿದ್ರೆ ಸಹ ಬರ್ತದೆ. ಮೊದ್ಲೆಲ್ಲ ಹೇಗಂದ್ರೆ ಅಜ್ಜನಿಗೆ ಪಿಜ್ಜನ್ ಅಂತೆಲ್ಲ ಮಾಡಿದ್ದು ಬರ್ತಿತ್ತು, ಈಗೆಲ್ಲ ಡೈರೆಕ್ಟ್. ಯಾಕಂದ್ರೆ ಡಿಜಿಟಲ್ ಯುಗ, ಕಲಿಯುಗ ಅಲ್ಲ ಡಿಜಿಟಲ್. ನಿಮ್ಮದು ಆನ್ಲೈನ್ ನಲ್ಲಿ ಕೂಡಲೇ ಬರ್ತದೆ ರೀ. ಈಗ ನೋಡಿ, ಮೊದ್ಲು ತಪ್ಪೆಲ್ಲ ಮಾಡಿದ್ದಕ್ಕೆ ನಿಮ್ಗೆಲ್ಲ ಮೊದ್ಲು ಟಪ್ಪಲ್ಲೆಲ್ಲ ಬರ್ಬೇಕು. ಈಗ ಹಾಗಲ್ಲ, ನಿಮ್ಮ ವೆಬ್ಸೈಟ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂದ್ ಆಯ್ತು, ನೀವು ಅದಕ್ಕೆ ಕಾಯ್ಲಿಕ್ಕೆ ಬಿಡುದಿಲ್ಲ ದೇವರು. ಓಕೆ, ಸರಿ, ಅದು ಆಗಿರುವಂತದ್ದು ಸಿದ್ದರಾಮಯ್ಯಗೆ. ಕರೆ ಇದೆ, ಬರ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಗಣೇಶ್ ಪೂಜಾರಿ ಅಂತ, ಕಟ್ಪಾಡಿಯಿಂದ. ಎಸ್ ಗಣೇಶ್ ಅವರೇ, ಮಾತಾಡಿ ಸರ್, ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ? ಸರ್, ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಇವತ್ತು ಸೈಟ್ ವಾಪಸ್ ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಅದು 2 ತಿಂಗಳು ಮುಂಚೆ ಅಬ್ರಾಮ್ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನ್ಯೂಸ್ನವರೆಲ್ಲ ಕೇಳಿದ್ರು, ನಿಮ್ಮ ನ್ಯೂಸ್ನವರೇ ಕೇಳಿದ್ದು ಆ ಮೂಡ ಸೈಟ್ ವಾಪಸ್ ಕೊಡಿ ಅಂತ. ನ್ಯೂಸ್ನವ್ರಿಗೆ ಅವ್ರು ಏನ್ ಹೇಳಿದ್ರು, 62 ಕೋಟಿ ನಾನು ಅವಾಗ ವಾಪಸ್ ಕೊಡ್ತೇನೆ ಅಂತ ಹೇಳಿದ್ರು. ಇವಾಗ ಯಾಕೆ ವಾಪಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ? ಈಜಿ ಬಂದ ಮೇಲೆ ವಾಪಸ್ ಕೊಡ್ತೇನೆ ಅಂದ್ರೆ ಅವ್ರು ಲೆಕ್ಕಾಚಾರ ಮುಖ್ಯಮಂತ್ರಿ ಅಲ್ವಾ? ನನ್ಗೆ 136 ಕಾಂಗ್ರೆಸ್ ಲೀಡರ್ ಇದ್ದಾರೆ, ಇನ್ನೊಂದು ಏನಾದ್ರು ಕೊಡ್ತೇನೆ ಅಂತ ಹೇಳಿ ಅವ್ರು ಇನ್ನೂ ಸ್ವಲ್ಪ ಓಟ್ ಹಾಕ್ತಾರೆ ಅವರಿಗೆ. ಅದು ಗೃಹಲಕ್ಷ್ಮಿ ಕೊಡ್ತೇನೆ, ಅದು ಯಾರಿಗೂ ಗೃಹಲಕ್ಷ್ಮಿ ಬರ್ತಿಲ್ಲ, ಅಕ್ಕಿನೂ ಬರ್ತಿಲ್ಲ ಕರೆಕ್ಟ್ ಆಗಿ. ಅಲ್ವಾ? ಇವರ ಹೊಟ್ಟೆ ತುಂಬಿಸೋಕೆ ಅದು ಕೊಡ್ತೇನೆ ಇದು ಕೊಡ್ತೇನೆ 136 ಸೀಟ್ ಬಂದಿದೆ. ಇವರ ಹಣೆ ಬರಕ್ಕೆ ಹಾಗೆ ಇವಾಗ ರಿಜನ್ ಮಾಡ್ಲಿ, ವೋಟ್ ಮಾಡ್ಲಿ, 1 ಸೀಟು ಬರಲ್ಲ. ಎಸ್ ಸರ್. ಈಗ ಥ್ಯಾಂಕ್ ಯು ಸರ್. ಇದು ಉಡುಪಿಯಿಂದ. ಎಸ್ ಸರ್, ಅವರು ಹೇಳ್ತಾ ಇರುವಂಥದ್ದು ಇದೇ ಒಂದು ವಿಚಾರ. ಅಂದರೆ ಈಗ ಫ್ರೀಯಾಗಿ ಕೊಟ್ಟಿದ್ದಾರೆ, ಆ ಸೈಟ್ಗಳನ್ನು ಹಿಂದೆ ಕೊಟ್ಟಿದ್ದಾರೆ. ಈ ಹಿಂದೆ ಫ್ರೀಯಾಗಿ ಹಿಂದೆ ಅದನ್ನು ರಿಟರ್ನ್ ಮಾಡಬಹುದಲ್ಲ ಅಂತ ಹೇಳಿದಾಗ, ಇಲ್ಲ ನನಗೆ 64 ಕೋಟಿ ರೂಪಾಯಿ ಕೊಡಿ ಅನ್ನೋದು ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಅವರ ಸ್ವಭಾವವೇ ಹಾಗೆ, ನೀವು ನೋಡಿದಿರ್ಬೋದು, ಗೊತ್ತಾಯ್ತಲ್ಲ. ಅವರು ನೋಡ್ಲಿಕ್ಕೆ ಒಂದು ರಫ್ ಅಂಡ್ ಟಫ್ ಆಗಿ ಕಾಣ್ಬೋದು, ಬಟ್ ಒಳಗಿನಿಂದ ತುಂಬಾ ಮೃದು ಸ್ವಭಾವ. ಅವರು ಪ್ರೆಸ್ಸಿನವನಿಗೆ ಬೈದದ್ದನ್ನು ಮೀಡಿಯಾದವರು ಹೈಲೈಟ್ ಮಾಡಿ ತೋರಿಸ್ತಾರೆ. ಆಮೇಲೆ ಮುಗ್ದಾದ ಮೇಲೆ ಸೈಡ್ಗೆ ಕರೆದು ಬಿಟ್ಟು ಅವನ ಹೆಗಲ್ ಮೇಲೆ ಕೈಯಲ್ಲಿ ಹಾಕಿ ಏನೋ ಮರ ತಮಾಷೆಯಿಂದ ಮಾತಾಡ್ತಾರೆ. ಅದನ್ನು ಯಾವ ಮೀಡಿಯಾದವರು ಸಹ ತೋರಿಸಲ್ಲ, ಯಾರು ಹೈಲೈಟ್ ಮಾಡಲ್ಲ. ಇಲ್ಲ ಎಲ್ರಿಗೂ ಒಂದು ಹೇಳ್ತೀನಿ, ಮೀಡಿಯಾದವರು ಸಪೋರ್ಟೇ ಇಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಯಾರು ಕೂಡ ನಂಬಲ್ಲ. ಅದು ಎಲ್ಲರೂ ಮೀಡಿಯಾದವರು ಸಿದ್ದರಾಮಯ್ಯವರ ತುಂಬಾ ಬೇರೆ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡಿದ್ರೆ ಸಿಎಂ ಅವರನ್ನ ನಮ್ಮ ರಾಜ್ಯದ ಇಲ್ಲ ಇದು ಸರಿಯಾಗಿರುವಂತ ಸ್ಟೇಟ್ಮೆಂಟ್ಗಳು ಅಲ್ವೇ ಅಲ್ಲ. ದೂರದಲ್ಲ, ಕ್ಲಿಪ್ಪಿಂಗ್ಸ್ ಇದೆ. ಆದ್ರೆ ಈ ಟ್ರೋಲ್ ಮಾಡ್ತಾರಲ್ಲ ಕೆಲವರು, ಸಿದ್ದರಾಮಯ್ಯವ್ರನ್ನ ಹುಲಿಯಾ ಅಂತ ಹೇಳಿ, ಅವರನ್ನ ಟಗರು ಅಂತ ಹೇಳಿ ತುಂಬಾ ಹೈಪ್ ಅಲ್ಲಿ ಇಟ್ಕೊಂಡವರು ಮೀಡಿಯಾದವರೇ. ಅವರನ್ನ ತುಂಬಾ ಈಗ ಮೀಡಿಯಾದವರಿಗೆ ಬೈದ ವಿಚಾರ ಅದಾದ ಮೇಲೆ ಅವರಿಗೆ ಹೋಗಿ ಬದಿಯಲ್ಲಿ ಒಂದು ಸಮಾಧಾನದಲ್ಲಿ ಮಾತಾಡುವಂತದ್ದು, ಆ ವಿಚಾರಗಳನ್ನೆಲ್ಲ ಈ ಟ್ರೋಲ್ ಮಾಡ್ತಾರಲ್ಲ. ನಾನು ಮೀಡಿಯಾದವರಿಗೆ ಹೇಳಿದಲ್ಲ, ನಾನು ಮೀಡಿಯಾದವರಿಗೆ ದೂರಿದಲ್ಲ. ಟ್ರೋಲ್ ಮಾಡ್ತಾರಲ್ಲ ಅವರು ಈ ವಿಚಾರಗಳನ್ನೆಲ್ಲ ತೋರಿಸಲ್ಲ. ಒಂದು ಈ ಟ್ರೋಲ್ ಮಾಡೋರು ಏನಾಗ್ತಂತ ಹೇಳಿದ್ರೆ, ಈ ಒಂದು ಫೇಸ್ ಅನ್ನು ಮಾತ್ರ ತೋರಿಸ್ತಾರೆ. ಈಗ ಇನ್ನೊಂದು ಎಕ್ಸಾಂಪಲ್, ಈ DK ಅವರು ಹೇಳಿದ್ರು ಅಷ್ಟೇ, ಎಲ್ಲ ಅವರು ನನ್ನ ಬ್ರದರ್ಸ್, ಈ ಬಿಜೆಪಿ ಅವರು ಅದನ್ನ ಹಿಡ್ಕೊಂಡು ಟ್ರೋಲ್ ಮಾಡ್ಲಿಕ್ಕೆ ಬ್ರದರ್ಸ್ ಅಂತ ಹೇಳಿ ಅವರು ಹಿಂದೂಗಳಿಗೆ ಬ್ರದರ್ಸ್ ಹೇಳ್ತಾರೆ. ಅದನ್ನು ಎಲ್ಲಿಯೂ ಕೂಡ ಯಾರು ಹೈಲೈಟ್ ಮಾಡಲ್ಲ. ಅದೊಂದು ದೊಡ್ಡ ದುರ್ದೈವ. ಮತ್ತೆ ಇನ್ನೊಂದು ನೋಡಿ, ಈಗ ED ಎಂಟರ್ ಆಯ್ತು, ಕೊಟ್ರು ನೋಡಿ. ಸಿದ್ದರಾಮಯ್ಯ ಅವರು 45 ವರ್ಷದಿಂದ ರಾಜಕಾರಣ ಮಾಡಿಕೊಂಡು ಬಂದವರು. ಅವರು ಸಣ್ಣ ವ್ಯಕ್ತಿ ಅಲ್ಲ, ಹಿ ಈಸ್ ವೆಲ್ ವರ್ಸ್ಡ್ ಅಬೌಟ್ ಪೊಲಿಟಿಕ್ಸ್. ಯಾವ ಟೈಮ್ನಲ್ಲಿ ನೋಡಿ, ಎಷ್ಟೇ ದೊಡ್ಡ ಆನೆ ಎಷ್ಟೇ ದೊಡ್ಡದಿದ್ರು ಕೆಲವೊಂದೊಂದ್ಸಲ ಎಡವಿ ಬೀಳ್ತದೆ, ಗೊತ್ತಾಯ್ತಲ್ಲ. ಎಷ್ಟೇ ಜಾಗ್ರತೆಯಿಂದ ನಡ್ಕೊಂಡು ಹೋದ್ರು ಎಡವಿ ಬೀಳ್ತದೆ. ಸೊ ಅವರಿಗೆ ಗೊತ್ತಿದೆ ED ಎಂಟರ್ ಆದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಏನೇನಾಗುತ್ತೆ ಅಂತೇಳಿ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಕಳೆದ 10 ವರ್ಷದಿಂದ ನೀವು ಗೊತ್ತಿದ್ದಿರ್ಬೋದು, ಬೇರೆ ಬೇರೆ ಪಕ್ಷಗಳ ಈ ಪ್ರಭಾವಿ ಲೀಡರ್ಸ್ಗಳು ಅವರ ಮೇಲೆ ED ರೈಡ್ ಮಾಡಿಸುದು, ಮತ್ತೆ ಅವರನ್ನು ಅವರ ಟ್ರ್ಯಾಪಿಗೆ ತಕೊಳ್ಳುದು. ಅವರು ಬಿಜೆಪಿ ಸೇರಿದ ಕೂಡಲೇ ಎಲ್ಲ ಕೇಸು ಖತಮ್, ವಾಷಿಂಗ್ ಪೌಡರ್, ಇದು ವಾಷಿಂಗ್ ಮೆಷಿನ್ ಆಗಿ ಕ್ಲೀನ್ ಆಗಿ ಬರ್ತಾರೆ. ಸೊ ಇದು ಏನಾಗ್ತಂದ್ರೆ, ಇದು ಎಷ್ಟೋ ಕೇಸ್ಗಳಲ್ಲಿ ನಡೆದಿದೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಇವರು ನಮ್ಮ SM ಕೃಷ್ಣ ಅವರು, ಇವರ ಕೇಸಲ್ಲಿ ಕೂಡ ನಡೆದದ್ದು ಇದೆ. ಬಿಜೆಪಿ ಅವರು ಅವರ ಅಳಿಯನನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಮಾಡಿ ಇವರನ್ನು ಬಿಜೆಪಿಗೆ ಕರ್ಕೊಂಡು ಬಂದರು. ಪಾಪ ಅದು ಮತ್ತೆ ಏನೋ ಆಗೋಯ್ತು, ಬಿಟ್ಬಿಡಿ, ಅದು ಬೇಡ. ಸೊ ಈಗ ನಮ್ಮಲ್ಲಿರುವ ವಿಷಯ ಎಂತ ಹೇಳಿ ನೋಡಿ, ಇವಾಗ ಯಾರೋ ಒಬ್ರು ಕಂಪ್ಲೇಂಟ್ ಕೊಡ್ತಾರೆ, ಓಕೆ,
ಒಬ್ರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ. ಅದೇ ಲೋಕಾಯುಕ್ತದವರು ಈ ಜನಾರ್ದನ್ ರೆಡ್ಡಿ ಅವರು, ಶಶಿಕಲಾ ಜೊಲ್ಲೆ ಅವರು ಮತ್ತೆ ಮುರುಗೇಶ್ ನಿರಾಣಿ ಇವರ ಮೇಲೆಲ್ಲ ಕೊಟ್ಟ ಕಂಪ್ಲೇಂಟ್ಗಳನ್ನು ಯಾರು ಗಣನೀಯಗೆ ತಗೊಳ್ಳಿಲ್ಲ. ನಮ್ಮ ಪಾಯಿಂಟ್ ಇರುವಂತದ್ದು ಇದು ಇಲ್ಲಿ. ಇದನ್ನು ಅದೇ ರೀತಿಯಾಗಿ ಟ್ರೀಟ್ ಮಾಡಿ ಅಲ್ಲ, ಅವ್ರ ಮೇಲೂ ಇಡಿ ಹೊರಿಸಿ ಅಲ್ಲ, ಯಾಕೆ ಮಾಡ್ತಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದಾಗ ಯಾಕೆ ಮಾಡ್ಬೇಕು? ಸೊ ಇದು ನಮ್ಮಲ್ಲಿರುವಂತಹ ಪಾಯಿಂಟ್. ಮತ್ತೆ ನೋಡಿ, ಇದರಲ್ಲಿ ನಾನು ಮೊದಲೇ ಹೇಳಿದಾಗ ಸಿದ್ದರಾಮಯ್ಯರವರಿಗೆ ಜೈಲಾಗ್ತದೆ, ಅದಾಗ್ತದೆ, ಇದಾಗ್ತದೆ, ಇದೆಲ್ಲ ಹೋಗೋ ವ್ಯಾಪಾರ ಅಲ್ಲ ಇದೆಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ಮುಖಾಂತರ ಲಂಚ ತಕೊಂಡು ಸಿಕ್ಕಿ ಬಿದ್ದದ್ದು ಕೇಸಲ್ಲ ಇದು, ಅಥವಾ ಯಾವುದೇ ಪೋಕ್ಸೋ ಕಾಯ್ದೆ ಒಳಗೆ ಕರ್ಕೊಂಡೋಗಿ ಹುಡುಗಿಗೆ ಕೈ ಹಾಕಿ ಮಾಡಿದಂತ ಸಣ್ಣ ಅಪ್ರಾಪ್ತಿ ಹುಡುಗಿಗೆ ಇಂಥ ಕೇಸಲ್ಲಿ ಸಿಕ್ಕ ಆ ವಿಷಯದಲ್ಲಿ ನಮ್ಗೆ ಒಂದು ಹೆಮ್ಮೆ ಇದೆ. ಈ ತರದ ಈ ಎಂತ ಹೇಳ್ತಾರೆ ಥರ್ಡ್ ಕ್ಲಾಸ್ ಕೇಸ್ಗಳಲ್ಲೆಲ್ಲ ಸಿಕ್ಕಾಕೊಳ್ಳಿಲ್ಲ ಅಂತ ಹೇಳಿ. ಹಾಗೆ ನೋಡಿದಾಗ ಇದು ಭ್ರಷ್ಟಾಚಾರ ಕಳ್ಳನೇ ಆಗಿರ್ತಾರೆ. ಅದೇ ಹೇಳಿದಲ್ಲ ಅಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೋಸ್ಕರ ನಾನು ಕೇಳಿರುವಂತದ್ದು ನೋಡಿ. ಅಲ್ಲ ವಿಚಾರವೇ ಅಲ್ಲ ಅಂತ ಹೇಳಿದಾಗ ವಿಷಯ ಅಲ್ಲ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಪ್ರೀ ಪ್ಲಾನ್ಡ್ ಆಗಿದೆ. ಇವರನ್ನು ನಮ್ಮ ಕನಸಿರುವಂತದ್ದು ಮುಖ್ಯಮಂತ್ರಿ ಅನ್ನುವಂತ ಘನ ಹುದ್ದೆಯಲ್ಲಿರುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡ್ತೀನಿ. ವಿಚಾರವೇ ಅಲ್ಲ ಅಂತ ಹೇಳಿದಾಗ ಕಾಂಗ್ರೆಸ್ ಅವರು ಯಾಕಾಗಲ್ಲ? ವಿಚಾರ ಅಲ್ಲ ಇದು. ದಿಸ್ ಇಸ್ ಆಲ್ರೆಡಿ ಪ್ರೀ ಪ್ಲಾನ್ಡ್. ಇದು ನೀವೇನ್ ಗೊತ್ತಾ, ನೀವು ಅಲ್ಲಿ ಒಂದು ಜಸ್ಟ್ ಒಂದು ಸ್ಟಾರ್ಟ್ ಮಾಡಿ, ಮತ್ತೆ ಲೈನ್ ಒಬ್ಬರನ್ನೊಬ್ಬರನ್ನ ನಾವು ಕಲಿಸ್ತಾ ಇರ್ತೇವೆ. ಇಡಿ, ಸಿಬಿಐ ಯಾವ ಎಲ್ಲರನ್ನ ನಾವು ಕಲಿಸ್ತೇವೆ. ಪ್ರೀ ಪ್ಲಾನ್ಡ್ ಓಕೆ ಸರ್. ಈಗ ಎಫ್ಐಆರ್ ಆಗಿ 3 ದಿನದಲ್ಲಿ ಇಡಿ ಹೆಂಗ್ ಬಂತು ಸ್ವಾಮಿ? ಓಕೆ, ಈಗ ಪ್ರೀ ಪ್ಲಾನ್ಡ್ ಅಂತ ಬಂದಾಗ ಸಿದ್ದರಾಮಯ್ಯನವರು ಈಗ ರಿಟರ್ನ್ ಕೊಡ್ತಾರೆ, ಅವರ ವೈಫ್ ರಿಟರ್ನ್ ಕೊಡ್ತಾರೆ ಅಂತ, ಪತ್ನಿ ರಿಟರ್ನ್ ಕೊಡ್ತಾರೆ ಅಂತ ಬಂದಾಗ ಈ ಹಿಂದೆ ಇಂಥ ನಿಲುವುಗಳು ಇಲ್ಲ, ನಾನು ಮಾಡಿಲ್ಲ, ಇದು ಸಾಧ್ಯವೇ ಇಲ್ಲ, ರಾಜ್ಯಪಾಲರ ನಿಲುವಿನಿಂದ ತೆಗೆದು ಎಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತದ್ದು ಎಲ್ಲವೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯ ಆರ್ಗ್ಯೂ ಮಾಡ್ತಾರೆ. ಮಾಡ್ಲೇ ಇಲ್ಲ, ಹೌದಲ್ವಾ? ಅವರ ಮೇಲೆ ನಂಬಿಕೆ ತಕೊಳ್ಳೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇತ್ತು. ಅಲ್ಲಿ ತನಕ ಸಿದ್ದರಾಮಯ್ಯ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಾದ್ರೆ ಎವ್ರಿ ಪಾಯಿಂಟ್ ಅವರಿಗೆ ಡಿಫೆಕ್ಟ್ ಆಗ್ತಾನೆ ಬಂತು, ಅಡ್ವರ್ಸ್ ಇಫೆಕ್ಟ್ ಆಗ್ತಾನೆ ಬಂತು, ಹೌದಲ್ವಾ? ಸೊ ಇದನ್ನೆಲ್ಲ ನೋಡಿದಾಗ ಸಾಧ್ಯವೇ ಇಲ್ಲ ಅಲ್ಲ, ಹಾಗೆ ಇಲ್ಲ ನಂಬರ್ 1. ಓಕೆ, ಮತ್ತೆ ಇನ್ನೊಂದು ಎಂತ ಅಂತ ಹೇಳಿ ನೋಡಿ, ಫಸ್ಟ್ ಇಂದ ನೀವು ಹೇಳಿದ್ರಿ ಅವಾಗ ನೀವು ಕೊಡ್ಬೋದಿತ್ತು ಅಂತ ಹೇಳಿ. ಆವಾಗ ನಾವು ಕೊಡ್ತಿದ್ರೆ ಪ್ರಾಬ್ಲಮ್ ಏನಾಗ್ತಿತ್ತು ಗೊತ್ತಾ? ಈಗ ಇವರ ಜೊತೆ ಅದೇ ನಾನೀಗ ಒಂದು 2-3 ಹೆಸರು ಹೇಳಿದೆ ಅಲ್ಲ, ಜನಾರ್ದನ್ ರೆಡ್ಡಿ ಅವರದ್ದು, ಮುರುಗೇಶ್ ನಿರಾಣಿ ಅವರದ್ದು, ಶಶಿಕಲಾ ಜೊಲ್ಲೆ ಅವರದ್ದು, ಇವರ ಕೇಸ್ ಇತ್ತಲ್ಲ, ನೀವು ಅದನ್ನು ಮುಂದುವರಿಸಿ, ಒಟ್ಟಿಗೆ ಕೊಡಿ. ಸ್ವಾಮಿ ಸಿದ್ದರಾಮಯ್ಯನದ್ದು ಆದ ಮೇಲೆ ಹೇಳಿದ್ದು, ಇವರು ಚೀಫ್ ಮಿನಿಸ್ಟರ್ ಆಗಿ ಓದ್ ತಗೊಂಡು ಕೂಡಲೇ ಹೇಳ್ಬೋದಿತ್ತು. ಹೇಳಿದ್ ನಾನು, ಇವರಿಗೆ ಪೆಟ್ಟು ಬಿದ್ದ ಕೂಡಲೇ ಹುಡುಕ್ಲಿಕ್ಕೆ ಶುರು ಮಾಡಿ, ನಿಮ್ಮ ಸರ್ಕಾರ ಇತ್ತು, ತಮ್ಮ ಪಾಯಿಂಟ್ ತಮ್ಮ ಸರ್ಕಾರ ಇತ್ತು. ಈಗ ಶಶಿಕಲಾ ಜೊಲ್ಲೆ ಅವರನ್ನು ಹಿಡಿದು ಎಲ್ಲವೂ ಕೂಡ ಹೇಳಿದ್ರಿ ತಾವು, ಯಾರು ಲಿಸ್ಟ್ ಹೇಳಿದ್ರಿ. ಈಗ ತಮ್ಮ ಸರ್ಕಾರ ಇತ್ತಲ್ವ ಸರ್, ತಾವುಗಳು ಯಾಕೆ ಮಾಡಿಲ್ಲ ಅದನ್ನ? ನೋಡಿ, ಕೆಲವೊಂದು 136 ಸೀಟುಗಳು ಭರ್ಜರಿಯಾಗಿರುವಂತಹ ಹೇಳುದು ನೋಡಿ, ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ನೋಡಿ, ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಬಂದ ಕೂಡ್ಲೇನೆ ಈ ತರದೆಲ್ಲ ನಾವು ಸ್ಟಾರ್ಟ್ ಮಾಡಿದ್ರೆ ಉಂಟಲ್ಲ, ನಾವು ಮಾಡ್ಬೋದು, ಇನ್ನು ಮಾಡ್ತೇವೆ. ನಾವು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಏನೋ ಒಂದು ಸ್ಟೆಬಿಲೈಸ್ ಆಗಿ ಹಿಡ್ಕೊಂಡು ಹೋಗೋಣ. ಓಕೆ, ನೋಡಿ ಸ್ಟೆಬಿಲೈಸ್ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ನಾನೀಗ ಇಲ್ಲಿ ವಕ್ತಾರನಾಗಿದ್ದೆ, ಅಪಾರ್ಟ್ ನಾನೊಂದು ವಕ್ತಾರ ಸ್ಥಾನದಿಂದ ಹೊರಗಡೆ ಬಂದ್ರೆ, ಈಗ ನಮ್ಮ ಬಿಜೆಪಿ ಮಿತ್ರರಿದ್ದಾರೆ, ಎಲ್ಲ ನಿಮಗೂ ಗೊತ್ತಿದೆ, ನೋಡೋ ವೀಕ್ಷಕರಿಗೂ ಗೊತ್ತಿದೆ, ರಾಜಕೀಯ ಪಕ್ಷದಲ್ಲಿ ಒಳಗೆ ಎಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನಿದೆ ಅಂತ ಎಲ್ರಿಗೂ ಗೊತ್ತಿದೆ. ನಿಮ್ಮ ಕಾಂಗ್ರೆಸ್ ನವರೇ ಸಿದ್ದರಾಮಯ್ಯನಿಗೆ ಈ ರೀತಿ ಕೆಟ್ಟ ತೋಡಿದ್ದಾರೆ. ಇಲ್ಲ ನೋಡಿ, ಇನ್ನೊಂದು ವಿಷಯ ಅಲ್ಲ, ನಮ್ಗೆ ಗೊತ್ತಿಲ್ಲ ಅದರ ವಿಷಯ, ಅದು ನಾನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿ ನೋಡಿ, ಈಗ ಈ ವಿಚಾರವಾಗಿ ನಾವು ಕಾಂಗ್ರೆಸ್ನವರು ಫುಲ್ಲಿ ಟೋಟಲಿ ನಾವು ಸಿದ್ದರಾಮಯ್ಯನವರೊಟ್ಟಿಗಿದ್ದೇವೆ, ಆದರೆ ಬಿಜೆಪಿ ಅವರು ಸಾಧಾರಣ ತುಂಬಾ ಜನ ನಮ್ಮೊಟ್ಟಿಗಿದ್ದಾರೆ ಈ ವಿಚಾರವಾಗಿ. ಯಾಕಂತ ಹೇಳಿದ್ರೆ ಬಿಜೆಪಿ ಒಳಗಡೆ ಏನು ಎಜೆಂಡಾ ರೇಸ್ ಮಾಡಿದಾರ ಸಿದ್ದರಾಮಯ್ಯರನ್ನು ಇಳಿಸಬೇಕು ಅಂತ ಹೇಳಿ, ಕೆಲವರಿಗೆ ಅವರು ಇಳಿಯುವುದು ಬೇಡ. ಯಾಕಂತ ಹೇಳಿದ್ರೆ ಓಪನ್ ಆಗಿ ಒಬ್ರು ಹೇಳ್ತಾರೆ, ಸಿದ್ದರಾಮಯ್ಯರನ್ನು ಇಳಿಸಲಿಕ್ಕೆ 1,000 ಕೋಟಿ ರೂಪಾಯಿ ಬಿಜೆಪಿ ಒಳಗಡೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಕೇಳಿದ್ದಿರ್ಬೋದು. ಸೊ ಅದನ್ನು ಕೂಡ ನಾವು ಗೊತ್ತಿರ್ಬೇಕಲ್ಲ, ಹೊಗೆ ಇಲ್ಲದೆ ಏನ್ ಹೇಳ್ತಾರೆ, ಏನು ಬರಲ್ಲ. ಸೊ ಹಾಗೆ ಅದು ಕೂಡ ನಡಿಬೇಕಲ್ಲ. ಅದರದ್ದು ಇಡಿ ರೈಡ್ ಆಗ್ಲಿ, ಅದರದ್ದು ಇಡಿ ಆಗ್ಲಿ, ಹೋಗ್ಲಿ, ಇಡೀರಿ ಇವರನ್ನು, ಯಾರಿಗೆ ನಮ್ಮ ಯತ್ನಾಳ್ ಅವ್ರ ಹತ್ರ ಕೂತ್ಕೊಳ್ಳಿ, ಯಾರು 1,000 ಕೋಟಿ ಇಟ್ಕೊಂಡು ಅವರು ಅಂತೇಳಿ ಅವರನ್ನು ಒಳಗೆ ಹಿಡಿದು ಮಾತಾಡಿಸ್ಲಿ. ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ನಿರೂಪಕರೇ ಮತ್ತು ಇಬ್ರು ಇದು ಇವರಿಗೆ ನಮಸ್ತೆ ಸರ್, ತಮ್ಮ ಹೆಸರು ಹೇಳುದಂದ್ರೆ, ಈಗ ಒಂದು ಪ್ರಶ್ನೆ ಬರುವುದು ಏನಂದ್ರೆ, ಇದೀಗ ಮೂಢ ವಿಷಯ ಬರ್ತದೆ, ಅದಕ್ಕೆ ಈ ಬೇರೆ ಅಗತ್ಯ ಇಲ್ಲದೆಲ್ಲ ಪ್ರಶ್ನೆ
ಹೆಂಗಸರ ಕೈಯಲ್ಲಿ ಇದರಲ್ಲಿ ಕೈ ಹಾಕುದು, ಮತ್ತೆ ಬೇರೆ ಈ ಮುಂದಿಂದು ಬೇರೆ ಅದಕ್ಕೆ ಸಂಬಂಧ ಇಲ್ಲದೆಲ್ಲ ಮಾತಾಡುದು ಸರಿಯಲ್ಲ. ಈಗ ನಿರೀಕ್ಷಕರೇ, ನಿಮ್ಗೆ ನಾನು ಹೇಳಿದೆ ಯಾವುದೊಂದು ಇದು ಪ್ರಪೋಸಲ್ ಇದೆಯಾ ಅದರ ಬಗ್ಗೆ ಮಾತ್ರ ನೀವು ಅವರಿಗೆ ಇದು ಕೊಡ್ಬೇಕು, ಬೇರೆ ಸಂಬಂಧ ಇಲ್ಲದೆಲ್ಲ ಮಾಡಬಾರ್ದು. ಈಗ ಆಗಿದ್ರೆ 1947ರಿಂದ ಏನೆಲ್ಲ ಆಗಿದೆ, ಯಾವ ಯಾವ ಸ್ಟೇಟ್ ನಲ್ಲಿ ಏನೆಲ್ಲ ಆಗಿದೆ ಎಲ್ಲ ತೆಗಿಲಿ ಇವರು, ಎಲ್ಲದಕ್ಕೆ ಅವರು ಕೇಸ್ ಹಾಕ್ಲಿ, FIR ಹಾಕ್ಲಿ. ಎಷ್ಟಿದೆ ಈಗ ಪ್ರತಿಯೊಂದಕ್ಕೆ ನೀವು ಹಾಕಬೇಕು. ಯಾರು ಇದು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಯಾವ ಪಾರ್ಟಿ ಆಗ್ಲಿ, ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಇದರಲ್ಲಿ 1900 ನಮ್ಮ ಈ ಕರ್ನಾಟಕ ರಾಜ್ಯ ಯಾವಾಗ ನವೆಂಬರ್ 1 ಆ ಟೈಮ್ ನಿಂದ ಇಲ್ಲಿವರೆಗೆ ಏನೆಲ್ಲ ಆಗಿದೆ ಪ್ರತಿಯೊಂದು ತೆಗಿಬೇಕು. ಈಗ ಬಂದದ್ದು ಪರಿಸ್ಥಿತಿ ಎಂತದ್ದು ಇದರ ಬಗ್ಗೆ ಅವರೊಬ್ರು ಸಮಾಜವಾದಿಯಾಗಿ ಮುಖ್ಯಮಂತ್ರಿ ಆದವರು, ಅವರು ಮೊದಲು ಒಳ್ಳೆದಿದ್ದವರು, ಈಗ ಅವರಿಗೆ ಯಾವ ಪರಿಸ್ಥಿತಿ ಬಂದಿದೆ ಅದರ ಬಗ್ಗೆ ಮಾತ್ರ ಮಾತಾಡ್ಬೇಕು. ಬೇರೆ ವಿಷಯ ನಮ್ಗೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಈ ಸಂಬಂಧ ಇಲ್ಲದೆ ಮಾತಾಡಬಾರ್ದು. ಯಾವ್ದೋ ಒಂದು ಇದು ಡಿಬೇಟ್ ಆಗುವಾಗ ಈ ಸಂಬಂಧ ಇಲ್ಲದೆ ಮಾತಾಡಿದ್ರೆ ಅದಕ್ಕೆ ಡಿಬೇಟ್ ಅಂತ ಹೇಳುದಿಲ್ಲ. ಅದು ಯಾರು ಮಾತಾಡುದು, ಇದು ಇನ್ನೊಬ್ರು ಸಹ ಮಾತಾಡಬಹುದು, ಅದು ಮಾತಾಡುದಿಲ್ಲ. ಯಾಕೆ ಅದು ಅಂತದ್ ವಿಷಯ ನೀವು ಅವರಿಗೆ ಅಲೋ ಮಾಡುದು? ಇಲ್ಲ ನೋಡಿ, ಒಂದ್ ಹೇಳ್ಬೇಕಾ ಸರ್, ಇಲ್ಲ ನಾವು ತಮ್ಮ ಸಜೆಷನ್ ತೆಗೆದುಕೊಳ್ತೀವಿ, ಆದ್ರೆ ಎಲ್ಲವೂ ಕೂಡ ಇದೇ ರೀತಿ ನಡಿಬೇಕು ಅನ್ನೋದು ನಾವು ಆಗುದಿಲ್ಲ. ಯಾಕಂತ ಹೇಳ್ಬೇಕಾ ಸರ್, ಪ್ರತಿಯೊಂದು ಕೋರ್ಟ್ ನಲ್ಲೂ ಕೂಡ ತಮ್ಮ ಜಡ್ಜ್ಮೆಂಟ್ ಗಳಲ್ಲೂ ಕೂಡ ಒಂದು ಕೇಸನ್ನ ಮತ್ತೊಂದು ಕೇಸ್ಗೆ ಹೋಲಿಕೆ ಮಾಡಿಕೊಂಡು ಆಯಾಮಗಳನ್ನು ನೋಡಿಕೊಂಡು ಜಡ್ಜ್ಮೆಂಟ್ ಗಳನ್ನ ಕೊಡ್ತಾರೆ. ಆಯಾಮಗಳಲ್ಲಿ ಏನಾಗಿತ್ತು ಅದನ್ನು ವಿಚಾರಗಳು ಬರ್ತೀನಿ ಅಲ್ಲಲ್ಲ ನಾನು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇಲ್ಲ ಬರ್ತೀನಿ ಇಲ್ಲ ಸಾರಿ, ನಾನು ಇಷ್ಟು ಹೊತ್ತು ಮಾತಾಡಿದಾಗ ಎಲ್ಲೂ ಕೂಡ ಇಂಟರಪ್ಟ್ ಮಾಡಿಲ್ಲ ಸರ್, ಯಾಕಂದ್ರೆ ಗೌರವ ಇದೆ. ಯಾಕಂದ್ರೆ ಆ ರೀತಿ ಇದ್ದಾಗ ಅಂದ್ರೆ ಯಾವುದೊಂದು ವಿಚಾರ ಅಲ್ಲಿ ಆರೋಪ, ಶಶಿಕಲಾ ಜೊಲ್ಲೆ ಅವರು ಮಕ್ಕಳ ಮೊಟ್ಟೆಯನ್ನ ಕದ್ದಿದ್ದಾರೆ, ಹೌದಾ ಅಲ್ವಾ, ಕೋಪ ಬರುತ್ತಲ್ವಾ ಒಂದು ವಿಚಾರ ಕೇಳಿದಾಗ? ಯಾಕಾಗಿಲ್ಲ ತನಿಖೆ? ವ್ಯಾಲಿಡ್ ಪ್ರಶ್ನೆ ಅಲ್ವಾ? ಬರ್ಬೇಕು, ಎಲ್ಲರ ವಿಚಾರಕ್ಕೆ ಮಾತಾಡೋಣ, ಒನ್ ಸೈಡೆಡ್ ಆಗೋದು ಬೇಡ. ಬರೋಣ ಅಲ್ಲಲ್ಲ, ಆವಾಗ ನಾನು ಅವರನ್ನು ನಿಲ್ಲಿಸಿದ್ರೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾನು ಕೊಡುವಂತಹ ಧಕ್ಕೆ ತರುವಂತಹ ವಿಚಾರ ಆಗುತ್ತೆ. ಸರಿ ಅದಕ್ಕೆ ಸರ್ ತಮ್ಗೆ ಅವಕಾಶ, ಸರ್ ಅದಕ್ಕೆ ತಮ್ಗೆ ಕೂಡ ಅವಕಾಶ ಕೊಟ್ಟಿರೋದು ಸರ್ ಮಾತಾಡಲಿಕ್ಕೆ. ಓಕೆ, ಅದಕ್ಕೋಸ್ಕರ ಅವಕಾಶ ಕೊಟ್ಟಿರೋದು ನೋಡಿ. ಸರಿ ದಯವಿಟ್ಟು ಕ್ಷಮಿಸಬೇಕು, ಒಂದು ವೇಳೆ ಈ ತರದ ಮಾತಿಂದ ಯಾರಿಗಾದ್ರೂ ನೋವಾಗಿದ್ರೆ. ಆದ್ರೆ ನಾನು ಇಲ್ಲದನ್ನ ಯಾವ್ದನ್ನು ನಾನು ಹೇಳಿಲ್ಲ, ಇಲ್ಲದನ್ನ ಯಾವ್ದನ್ನು ನಾನು ಹೇಳಿಲ್ಲ, ಅಥವಾ ಯಾರ ಹೆಸರನ್ನು ಕೂಡ ನಾನು ಉಲ್ಲೇಖ. ಅವರಿಗೆ ಬೇಸರ ಅಂತಂದ್ರೆ ಯಡಿಯೂರಪ್ಪರದ್ದು ಬಗ್ಗೆ ಯಡಿಯೂರಪ್ಪಗೆ ಯಾರು ನೋಡಿ ಹೇಳಿದ್ರು, ಆ ಹೆಂಗಸು ಸರಿ ಇಲ್ಲ, ಆ ಹೆಂಗಸು ಕಂಪ್ಲೇಂಟ್ ಕೊಡ್ತಾ ಇರುದೇ ಕೆಲಸ ಅಂತ 105 ಜನರಿಗೆ ಕೊಟ್ರಂತ ಹೇಳಿದ್ರು. ಇವರು ಸಹ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಏನಾದ್ರು ಒಂದು ಆಗ್ತದ ಅಂತ ಹೇಳಿ ಲಾಸ್ಟ್, ಯಾಕಂದ್ರೆ ಸಿದ್ದರಾಮಯ್ಯರಿಗೆ ಇದೆಲ್ಲ ಸಮಸ್ಯೆ ಬರುವಾಗ ಏನಾದ್ರು ಇಲ್ಲ ಇದ್ರೆ ಸಿದ್ದರಾಮಯ್ಯ ಸಮೇತ ಯಡಿಯೂರಪ್ಪರ ವಿಷಯಕ್ಕೆಲ್ಲ ಹೋಗುದಿಲ್ಲ ನೋಡಿ. ನಾನು ಜನರಲ್ ಅಲ್ಲಲ್ಲ, ನಾನು ಕ್ಲೀನ್ ಮಾಡ್ತೇನೆ, ಅದ್ರಲ್ಲಿ ಏನಿಲ್ಲ. ಇಲ್ಲಿ ಏನಂದ್ರೆ ಇದು ಭಯಂಕರ ಸಮಸ್ಯೆ ಆಗುವಾಗ ಅಲ್ಲೊಬ್ಬ ಕೂತ್ಕೊಂಡು ನಾವು ಹೇಳ್ತಾನಲ್ಲ, ಅದಾದ್ರೂ ನೋಡಿ ಮಾರೆ, ಇದಾದ್ರೂ ನೋಡಿ, ಇವರದ್ದು ನೋಡಿ. ಈಗ ಇವರಿಗೆಲ್ಲ ಗೊತ್ತುಂಟು, ಗೊತ್ತಿಲ್ಲದಿಲ್ಲ. ಇವತ್ತು ಸಿದ್ದರಾಮಯ್ಯರಿಗೆ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಂತ ತೋರ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಇಷ್ಟು ಒಂದು ವರ್ಸ್ಟ್ ಪೊಸಿಷನ್ಗೆ ಅವ್ರ ಜೀವನದಲ್ಲಿ ಬರಲಿ. ಇವರಿಗೆ ಹೇಳಿದಾಗೆ 45 ವರ್ಷದ ಅವರ ರಾಜಕಾರಣ, ರಾಮಕೃಷ್ಣ ಹೆಗಡೆ ಅವರ ಒಟ್ಟಿಗಿದ್ದವರು, ಎಂತೆಂತ ಒಂದು ಸಣ್ಣ ವಿಷಯ ರಾಮಕೃಷ್ಣ ಹೆಗಡೆ ಅವರು ಟೇಪ್ ಹಗರಣ ಅಂತ ಹೇಳಿದ ರಿಸೈನ್ ಕೊಡುವವರು, ಸಿದ್ದರಾಮಯ್ಯರು ಆಗ ಇದ್ರು ರಿಸೈನ್ ಕೊಡುವ ಮನುಷ್ಯ ಅಂತ ಎಲ್ಲ. ಈ ಮನುಷ್ಯನಿಗೆ ಈ ರೀತಿ ಒಂದು ಎಂಡ್ ಸ್ಟೇಜ್ ಅಲ್ಲಿ ಅದು ಸಹ ಇನ್ನು ಜೀವಮಾನದಲ್ಲಿ ಇನ್ನು ಮುಖ್ಯಮಂತ್ರಿ ಆಗ್ಲಿಕ್ಕಿಲ್ಲ ಅವರು ಅಲ್ಲ ಹೇಳಿದ್ ನಾನು. ಆಗ ಅವರಿಗೆ ಈ ಎಂಡಿನಲ್ಲಿ ಅದರಿಂದ ಹೇಗೆ ಹೊರಗೆ ಬರುದು ಅಂತ ಹೇಳಿ ಒಂದು ಎಂತ ಹೇಳ್ತೀರಿ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಾಗೆ ಒಂದು ಬಿದ್ದಿದ್ದಾರೆ ಅವರು. ಹಾಗಾಗಿ ಅವರಿಗೆ ರಾಜೀನಾಮೆ ಕೊಡದೆ ಉಪಾಯವೂ ಇಲ್ಲ, ಏನೂ ಇಲ್ಲ. ಆದ್ರೆ ಮತ್ತೆ ಇನ್ನೇನಾರು ಹೇಳ್ತಾ ಇರ್ಬೇಕು. ಮತ್ತೆ ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಒಟ್ಟಿಗಿದ್ದವರು ಅವರದ್ದು ಪಾಪ ಗ್ರಾಚಾರ ಏನಂದ್ರೆ ಅವರು ರಿಯಲಿ ಅವರ ಒಂದು ಸೋಷಿಯಲಿಸ್ಟ್ ಇದರಲ್ಲಿ ರಿಸೈನ್ ಕೊಡ್ತಿದ್ರು. ಈ ಒಟ್ಟಿಗಿದ್ದವರು ಹೇಳಿದ್ರು ನೀವು ಏನಾದ್ರೂ ನಾವು ಇದ್ದೇವೆ ಅಂತ ಹೇಳುದು. ಎಲ್ಲಿ ಡೆಲ್ಲಿಯಿಂದ ರಾಹುಲ್ ಗಾಂಧಿ ಸಹ ಹೇಳುದು, ಅಭಿಷೇಕ್ ಸಿಂಗ್ ಸಹ ಹೇಳುದು, ಪುನಃ ಸಂವಿಧಾನದ ಬುಕ್ ಓದುದು, ಪುನಃ ಹೇಳುದು ಸಿದ್ದರಾಮಯ್ಯರ ಒಟ್ಟಿಗಿದ್ದೇವೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಪ ಹೇಳ್ತಾರೆ, CM ಬರ್ತಾರೆ ಹೋಗ್ತಾರೆ, ಕಾಂಗ್ರೆಸ್ ಉಳಿಬೇಕು ಹೇಳ್ತಾರೆ, ಪುನಃ ಹೇಳ್ತಾರೆ ಸಿದ್ದರಾಮಯ್ಯರೇ ನೀವು ಏನು ಮಾಡಿದ್ರು ನೀವು ರಿಸೈನ್ ಕೊಡೋದು ಬೇಡ ಅಂತ ಹೇಳ್ತಾರೆ. ಅದು ಇನ್ನೂ ಅವರಿಗೆ ಫಜೀತಿ ಪಾಪ. ಅವ್ರ ಅಂತದ್ದೇನಲ್ಲ, ಒಂದು ಜಾಗದ ಒಂದು ಲೆವೆಲ್ ಆದ ಕೂಡಲೇ ಅವ್ರು ರಿಸೈನ್ ಕೊಡ್ತಿದ್ರು. ಈಗ 136 ಜನ ಸಹ ನಾವು ನಿಮ್ಮ ಒಟ್ಟಿಗಿದ್ದೇವೆ ಅಂತ ಹೇಳ್ತಾರೆ. ಆಗ ಇವರು ಏನು ಮಾಡುದು?
ಈಗ ರಿಸೈನ್ ಕೊಟ್ರೆ ಹೇಳ್ತಾರೆ ನಿಮ್ಮ ಕಾಲಿಗೆ ಸ್ವಯಂಕೃತ ಅಪರಾಧ ನಿಮ್ಮದೇ, ನಿಮ್ಗೆ ನಾವು ರಿಸೈನ್ ಕೊಡುದು ಬೇಡ ಹೇಳಿದ್ದು, ನೀವು ಕೊಟ್ರಿ ಅಲ್ಲ ಇನ್ನೇನು ಮಾಡುದು ಅಂತ ಹೇಳ್ತಾರೆ. ಇನ್ನೊಂದು ಈ ರೀತಿಯ ಸ್ಟ್ರಾಟಜಿ, ಈ ರೀತಿಯ ಹೌದು, ಇನ್ನೊಂದು ಸಮಸ್ಯೆ ಅವರಿಗುಂಟು. ಅವರು ಕೆಳಗೆ ಇಳಿದ ಕೂಡಲೇ ಕೂತ್ಕೊಳ್ಳುವವರು ಯಾರು? ಅದು ಇನ್ನೂ ದೊಡ್ಡ ಗ್ರಾಚಾರ. ನಿಮ್ಗೆ ಗೊತ್ತುಂಟಾ, ಅಲ್ಲಿಂದ ಅಲ್ಲಿಗಿದ್ರೆ ಏನಾಗುದಿಲ್ಲ, 113 ಸೀಟ್ ಎಲ್ಲ ಇದ್ರೆ ಗೌಜಿ ಆಗುದಿಲ್ಲ. ಮೆಜಾರಿಟಿ ಜಾಸ್ತಿ ಆದಾಗ ಇನ್ನೂ ದೊಡ್ಡ ಸಮಸ್ಯೆ. ಈ ಎಲ್ಲ ಸಮಸ್ಯೆಯಲ್ಲಿ ಸಿದ್ದರಾಮಯ್ಯ ಸಿಕ್ಕಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯದೇನು ಸಾಧಾರಣ ಏನು ಇದಲ್ಲ. ಯಾಕಂದ್ರೆ ಅಭಿಷೇಕ್ ಸಿಂಗ್ ಹೇಳ್ತಾರೆ, ವೇಣುಗೋಪಾಲ್ ಹೇಳ್ತಾರೆ, ರಂಜಿತ್ ಸಿಂಗ್ ಸುರ್ಜೇವಾಲಾ ಬಂದವರು ಹೇಳ್ತಾರೆ, ನೀವೇ ನಮ್ಗೆ ಬೇರೆ ಇಲ್ಲ, ನಾವು ಏನಾದ್ರು ಅಲ್ಲಿ ನಮ್ಮದು ಸಂವಿಧಾನ ಬುಕ್, ಏನ್ ಮಾಡುದು? ಸರಿ ನೋಡಿ, ಎಸ್ ಸರ್, ಲೈನಲ್ಲಿ ಇದ್ದೀರಾ ಸರ್? ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಕ್ಷಮಿಸಿ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವೆಲ್ಕಮ್ ಸರ್, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಹಾಗೆಲ್ಲ ಯಾಕಂತ ಹೇಳಿದ್ರೆ ನೋಡಿ, ನಾನು ಕಂಪ್ಯಾರಿಸನ್ ಕೊಡುವಾಗ ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಕೊಡ್ಬೇಕಾಗ್ತದೆ. ನಾವು ಇದ್ದದನ್ನು ಅಲ್ಲ, ನಿಮ್ಮನ್ನು ಕೂಡ ನಾವು ಕೂಡ ಅದನ್ನ ಹೇಳಬೇಡಿ, ಮಾತಾಡಬೇಡಿ ಅಂತ ಹೇಳಿಕ್ಕೆ ನನ್ಗೂ ಕೂಡ ಆಗಲ್ಲ. ಯಾಕಂದ್ರೆ ಬಿಜೆಪಿ ಅವರು ಇದ್ದಾರೆ ಅಂತ ಅವರು ಡಿಫೆಂಡ್ ಮಾಡ್ತಾರೆ ಆ ಒಂದು ಪಕ್ಷದ ವಿಚಾರವಾಗಿ. ನಾನು ಏನು ಇಲ್ಲದನ್ನೇನು ನಾನು ಹೇಳಿಲ್ಲ. ಮತ್ತೆ ಆ ವಿಚಾರ ಯಾಕಂದ್ರೆ ಹೇಳ್ತೇನೆ, ಪ್ಯಾನಲ್ ಅಲ್ಲಿ ಯಾರು ಬಿಜೆಪಿ ಅವರು ಇದ್ದಾರೆ ಅಂತ ಬಂದಾಗ, ಬಿಜೆಪಿ ಅವರ ವಿಚಾರಗಳು ಇವರು ಮಾತಾಡ್ತಾರೆ ಅಂತ ಬಂದಾಗ ಬಿಜೆಪಿ ಅವರು ಡಿಫೆಂಡ್ ಮಾಡಬೇಕು. ಸೊ ದಾಟ್ಸ್ ವೈ. ಸೊ ಹಾಗಿದ್ದಾಗ ನೀವುಗಳು ಒಂದು ವೇಳೆ ಬಿಜೆಪಿ ಅವರು ಇಲ್ಲ, ಕೇವಲ ಇವರೇ ಇದ್ದಾರೆ ಅಂತ ಬಂದಾಗ ಇವರುಗಳಿಗೆ ಅವಕಾಶ ಇಲ್ಲ ಆ ಬಿಜೆಪಿಯ ಬಗ್ಗೆ ಮಾತಾಡುವಂಥದ್ದು, ನೇರವಾಗಿ ಹೇಳಿ. ಸೊ ಹಾಗಿದ್ದಾಗ ಡಿಬೇಟ್ ಅಂತ ಬಂದಾಗ ಅಲ್ಲಿ ಚರ್ಚೆ ಆಗ್ಬೇಕು. ಏನೇ ಹೇಳಿದ್ರು ಕೂಡ ಅದನ್ನ ಡಿಫೆಂಡ್ ಮಾಡುವಂಥದ್ದು ಇನ್ನೊಂದು ಪಕ್ಷಕ್ಕೆ ಬಿಟ್ಟಿರುವಂಥದ್ದು. ಸೊ ಹಾಗಿದ್ದಾಗ ಡಿಬೇಟ್ ಅಲ್ಲಿ ಚರ್ಚೆನೇ ಇಲ್ಲ ಅಂತ ಬಂದಾಗ ಸಮಸ್ಯೆಗಳು ಬರುತ್ತೆ. ಮತ್ತೆ ಸುಳ್ಳು ಇದ್ದದ್ದನ್ನು ಇದ್ದಾಗೆ ಹೇಳಿಬೇಕು, ಸುಳ್ಳು ಹೇಳಬಾರ್ದು. ನಾನೇನು ಸುಳ್ಳೇನು ಹೇಳಿಲ್ಲ. ನಾನು ಸಿದ್ದರಾಮಯ್ಯರವರಿಗೆ ಕಂಪ್ಯಾರಿಸನ್ ಕೊಡುವಾಗ ನಾನು ಐ ಶುಡ್ ಕಂಪೇರ್ ವಿತ್ ಸಮ್ ಅದರ್ ಸಿಎಂ ಓನ್ಲಿ. ನಾನು ಅದು ಬಿಟ್ಟು ಬೇರೆ ಯಾರನ್ನು ನಾನು ಕಂಪ್ಯಾರಿಸನ್ ಕೊಡ್ಲಿಕ್ಕೆ ಆಗುದಿಲ್ಲ. ಐ ಕ್ಯಾನ್ ಇವನ್ ಕಂಪೇರ್ ವಿತ್ ಕೇಜ್ರಿವಾಲ್ ಆಲ್ಸೋ. ಓಕೆ, ಕೇಜ್ರಿವಾಲ್ ಆಲ್ಸೋ. ಓಕೆ, Kejriwal also. Yes. I can compare with Kejriwal also. Anyone. ಯಾಕಂತ ಹೇಳಿ ನೋಡಿ, ಈಗ ಕುಮಾರಸ್ವಾಮಿ ಅವರ ಕೇಸ್ ಇತ್ತು. ಅವರು ಸಿಎಂ ಆಗಿದ್ದಾಗ 530 ಎಕರೆ ಸಮಥಿಂಗ್ ಜಾಗ ಒಬ್ಬರಿಗೆ ಅನಧಿಕೃತವಾಗಿ ಕೊಟ್ಟು 40 ವರ್ಷವರೆಗೆ ಲೀಸ್ ಕೊಟ್ಟಿದ್ದಾರೆ. ಅವರ ಕೇಸ್ ಕೂಡ ನಡೀತಾ ಇದೆ ಇವಾಗ. ಯಾಕೆ ಜಾಮೀನಲ್ಲಿ ಇದ್ದಾರೆ ಅವರು ಹೊರಗಡೆ ಇವಾಗ. ಸೊ ಅವರದ್ದು ಸಹ ಮ್ಯಾಟರ್ ತೆಗಿಲಿಲ್ಲ. ನಮ್ಮ ಡಿಮಾಂಡ್ ಇಷ್ಟೇ ಇರುವಂತ. ಅದು ಬಿಟ್ಟು ನೀವು ಅವರನ್ನು ಮುಟ್ಟಕ್ಕೆ ಹೋಗಲ್ಲ, ಅಲ್ಲಿ ನಿಮ್ದು ಮಾತ್ರ ನಾವು ಎಳಿತೇವೆ ಅಂತ ಹೇಳಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಬ್ರಹ್ಮವರದಿಂದ ಉದಯ್ ಕುಮಾರ್ ಅಂತ ಹೇಳಿ. ಉದಯ್ ಕುಮಾರ್, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳಿ. ಸಿದ್ದರಾಮಯ್ಯನವರು ನಾವೀಗ ಈ ಶುರುವಾಗಿದ್ದು ಎಲ್ಲಿ ಅಂದ್ರೆ, ರಾಜ್ಯಪಾಲರು ಅದನ್ನು ಎನ್ಕ್ವೈರಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟರು. ಅದಕ್ಕೆ ಇವರು ಯಾಕೆ ಒಬ್ಜೆಕ್ಷನ್ ಮಾಡಬೇಕಿತ್ತು? ಒಂದು ಸರ್ಕಾರದಲ್ಲಿ ಪ್ರಜಾತಂತ್ರ ಸಿಸ್ಟಮ್ ಅಲ್ಲಿ ಅಲಿಗೇಷನ್ ಬಂದಾಗ ಕೊಟ್ಟಿದ್ರಲ್ಲಿ ಏನು ತಪ್ಪಿದೆ? ಅವರೇನು ಇವರನ್ನು ಅಪಾದಿತರು ಅಂತ ಹೇಳಲಿಲ್ಲ. ಈಗ ದಾರಿಯಲ್ಲಿ ಹೋಗುವ ಭೂತವನ್ನು ಮನೆ ಕರ್ಕೊಂಡು ಬಂದಾಗ ಆಯ್ತು. ಇವ್ರಿಗೆ ಅಲ್ಲಿ ಹೇಳಿದಾಗೆ ಇವರು ಕೆಲವರು ಹಿಂಬಾಲಕರು ಏನಿದ್ದಾರೆ ಅವರನ್ನು ಹೋಗಲಿ ಅಟ್ಟಕ್ಕೇರಿದ್ದಾರೆ. ಸಿದ್ದರಾಮಯ್ಯ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಇವ್ರದೇ ತೋಟದ ಹುಂಡದಲ್ಲಿ ಬಿದ್ರು. ಆ ರಾಜ್ಯಪಾಲರನ್ನು ಇವರು ವಿರೋಧಿಸ್ಲಿಕ್ಕೆ ಹೋಗಿ ಅವರ ಮೇಲೆ ಬೇಡದ ಅಪಪ್ರಚಾರ ಮಾಡಿ ಒಂದು ನಮ್ಮ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಹುದ್ದೆಗೆ ಅಪಮಾನ ಮಾಡಿದ್ರು ಇವರು. ವಿ ಆರ್ ದ ಸೇವರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಬಿಟ್ಟು ಇವರು ಮಾಡಿದ ಕೆಲಸ ಏನಿದೆ, ಇಟ್ ವಾಸ್ ಡೆಫಿನೆಟ್ಲಿ ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅವರ್ ಕಂಟ್ರಿ. ಇದು ಮಾಡಬಾರ್ದಿತ್ತು. ಎನ್ಕ್ವೈರಿ ಆಗ್ತಿತ್ತು. ಎನ್ಕ್ವೈರಿಯಲ್ಲಿ ಈಗಲೂ ಅವರು ತಪ್ಪಿತಸ್ಥ ನಾವು ಹೇಳೋದಿಲ್ಲ. ದಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಕೋರ್ಟ್ ಅಲ್ವಾ? 100%. ಯಾಕೆ ಎನ್ಕ್ವೈರಿಗೆ ಅಪೋಸ್ ಯಾಕೆ ಮಾಡಬೇಕು? ಸಿಬಿಐ ಇದು ಯಾವ್ದು ಇರ್ಲಿ, ಇವರು ತಪ್ಪು ಮಾಡಿದ್ರು ಯಾಕೆ ಹೆದರ್ಬೇಕು? ಯಾಕೆ ಇವರು ಇವರೇ ಮೊದಲು ಯಡಿಯೂರಪ್ಪನವ್ರಿಗೆ ರಿಸೈನ್ ಮಾಡಿ ಅಂತ ಇವರೇ ಒಂದು ಕೊಟ್ಟ ಸ್ಟೇಟ್ಮೆಂಟ್ ಈಗ ವೈರಲ್ ಆಗ್ತಾ ಇದೆ ಅಲ್ಲ, ಎಲ್ಲ ಇದರಲ್ಲಿ ಬರ್ತಾ ಇದೆ. ಇಂಥದೇ ಒಂದು ಕೇಸ್ ಬಂದಾಗ ಯಡಿಯೂರಪ್ಪನವರು ನೀವು ಬಿಡ್ಬೇಕಂತ ಹೇಳಿದ್ದು ಬರ್ಲಿಲ್ವಾ? ಈಗ ಮೊನ್ನೆ ಮುನಿರತ್ನಮ್ಮನವ್ರ ಕೇಸ್ ಆಯ್ತು, 3 ದಿವಸದಲ್ಲಿ ಪೊಲೀಸ್ ಕೇಸ್ ಎಲ್ಲ ಶುರುವಾಯ್ತು. ಇವ್ರದ್ದು ಯಾಕೆ ಇನ್ನು ಶುರುವಾಗಿಲ್ಲ? ಹಾಗೆ ಜನರಿಗೆ ಒಂಥರ ಡೌಟ್ ಬರೋದಿಲ್ವಾ? ಇವ್ರು ಅದು ಎಲ್ಲಿ ಅಧಿಕಾರದಿಂದ ಎನ್ಕ್ವೈರಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಡೌಟ್ ಬರೋದಿಲ್ವಾ? ಕರೆಕ್ಟ್. ಎಸ್ ಸರ್, ಸರಿನಾ ಅಲ್ವಾ? ಓಕೆ, ಎಸ್ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ, ಒಳ್ಳೆಯ ಪ್ರಶ್ನೆ. ಓಕೆ, ಜೊತೆಗೆ ಈಗಲೇ ಈ ವ್ಯಕ್ತಿ ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಮೇಡಮ್ ಸರ್. ಈಗ ಉದಯ್ ಕುಮಾರ್ ಅವರು ಬಹುಶಃ ಅಂದರೆ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ರು ಯಡಿಯೂರಪ್ಪನವರ ವಿಚಾರವಾಗಿ, ನಾನಾಗಿದ್ರೆ ಆ ಸ್ಥಾನದಲ್ಲಿ ಇದ್ದಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಅಲ್ಲೂ ಕೂಡ ಕಂಪಾರಿಸನ್ ಇರುತ್ತೆ. ಸೊ ಅದನ್ನ ಹೇಳ್ತಾ ಇರೋದು, ಕಂಪಾರಿಸನ್ ಮಾಡದೆ ಯಾವುದು ಕೂಡ ಆಗಲ್ಲ ಅನ್ನುವಂಥದ್ದು ವಿಚಾರ. ಸರ್ ಒಂದು ವಿಚಾರ ಹೇಳಿದ್ರು, ಯಾಕೆ ಅಪೋಸ್ ಮಾಡುದು ಅಂತ ಹೇಳಿ. ನಾವು ಇದಕ್ಕೆ
ಅಪೋಸ್ ಮಾಡಿದಲ್ಲ ಸರ್, ಅಪೋಸ್ ಮಾಡಿರುವಂತದ್ದು ಕೇವಲ ಇಲ್ಲ ಸರ್, ಸ್ಟೆಪ್ ಬೈ ಸ್ಟೆಪ್ ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ಇಲ್ರಿ, ಐವನ್ ಡಿಸೋಜ ಇಲ್ಲಿ ಬಾಂಗ್ಲಾದೇಶದಾಗೆ ಮಾಡಿ ಬಿಡ್ತೇನೆ ಹೌದಪ್ಪ. ಗವರ್ನರಿಗೆ ಅಂತ ಹೇಳಿದ್ದಾನೆ. correct. ಇನ್ನು oppose ಅಂತೆ ಅಲ್ಲ. Correct, correct. ನೋಡಿ, ನೋಡಿ, ನೋಡಿ. ಅದಕ್ಕೆ ಸಿದ್ದರಾಮಯ್ಯರು ಒಂದು ಸುಮೋಟೋ ನಾವು ಕಂಪ್ಲೇಂಟ್ ಕೊಟ್ರೆ FIR ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನ ಬುಕ್ ಓದುದು ಇವರು. ಕರೆಕ್ಟ್ ಕರೆಕ್ಟ್ ಐವನ್ ಡಿಸೋಜ ಐವನ್ ಡಿಸೋಜ ಹೇಳಿದ್ರು, ನಿಮ್ಮ ಹತ್ರ ಇಲ್ವಾ Yes, ಇಲ್ಲಿ? ಇದೆ ನಾವು ಡಿಬೇಟ್ ಕೂಡ ಮಾಡಿದ್ವಿ. ಡಿಬೇಟ್ ಮಾಡಿದ್ರಿ. ಏನ್ ಹೇಳಿದ್ರು ಅವರು? ನಾವು ಬಾಂಗ್ಲಾದೇಶದ ಮಾದರಿಯಲ್ಲಿ ಮಾಡ್ತೀವಿ. ಯಾರಿಗೆ ಹೇಳಿದ್ರು? ಗವರ್ನರ್ಗೆ ಹೇಳಿದ್ರು. ರಾಜ್ಯಪಾಲರಿಗೆ. ಇವರು LLB ಕಲ್ತವರಂತೆ. ಕರೆಕ್ಟ್. ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕವಾಗಿರುವಂತಹ ಹುದ್ದೆ. ಎಲ್ಲಿ ಸಂವಿಧಾನದ ಪರವಾಗಿ ಮಾತಾಡುವಂತ ಕಾಂಗ್ರೆಸ್ನ ವಕ್ತಾರರು ಹೇಳಿರುವಂತಹ ಮಾತು, ತಮ್ಮ ಐವನ್ ಡಿಸೋಜ ಅವರು ಹೇಳಿರುವಂತಹ ನೋಡಿ, ಇವರು ಫಸ್ಟ್ MLC ಆದದ್ದು ರಾಜ್ಯಪಾಲರೇ ಸೈನ್ ಹಾಕಿತ್ತು. ಇವರಿಗೆ ನಂತರ ಬಿಡ್ತಾರೆ. ಇವರು ಚೀಫ್ ಮಿನಿಸ್ಟರ್ ಕೊಡುದು 6 ಜನರಿಗೆ MLC ಮಾಡುವಂತ ಹೇಳುವಾಗ ರಾಜ್ಯಪಾಲರಿಗೆ ಚೀಫ್ ಮಿನಿಸ್ಟರ್ ರೆಕಮೆಂಡ್ ಮಾಡಿದಾಗ ರಾಜ್ಯಪಾಲರೇ ನೇಮಕ ಮಾಡುದು. ಕರೆಕ್ಟ್. ಯಾರು 6 MLC ಆದದ್ದು ಅದು ಐವನ್ ಡಿಸೋಜನಿಗೆ ಗೊತ್ತಿಲ್ಲ. ಕರೆಕ್ಟ್. ಲಾಯರ್ ಕಲ್ತಿದ್ದಾರೆ. ಇದೇ ಪರಿಸ್ಥಿತಿ ನೋಡಿ, ಇವರು ಮರೀತಾರೆ. ಈಗ ಇವರು ಹೇಳಿದಾಗೆ ಕರೆಕ್ಟ್ ಆಗಿ ರಾಜ್ಯಪಾಲರು ಇಷ್ಟೇ ಹೇಳಿದ್ದು, ಒಂದು ಎಂಕ್ವೈರಿ ಮಾಡಿ ಅಂತ ಹೇಳಿದ್ದು. ಆ ಎಂಕ್ವೈರಿ ಹೇಳಿದ್ದಕ್ಕೆ ಏನು ಮಂತ್ರಿಮಂಡಲದ ಮೀಟಿಂಗು, ಏನು ಇದು ರಾಜ್ಯಪಾಲರು ಕೈಗೊಂಬೆ ಅಂತೆ, ಇದು ಅಂತೆ. ಭಾರದ್ವಾಜ ಕೈಗೊಂಬೆ ಆಗಿರ್ಲಿಲ್ಲ ಇವರಿಗೆ, ಭಾರದ್ವಾಜ ಕೈಗೊಂಬೆ ಆಗಿರ್ಲಿಲ್ಲ. ಇವರಿಗೆ ಏನಾಯ್ತು ಅಂತ ಕೇಳಿದ್ರೆ, ಇವರಿಗೆ ಒಳಗೆ ಗೊತ್ತುಂಟು ನಾವು ಸಿಕ್ಕಿ ಬೀಳ್ತೇವೆ ಅಂತ. ಅದಕ್ಕೆ ಅಭಿಷೇಕ್ ಸಿಂಘ್ವಿ ಬಂದು ಆರ್ಗ್ಯುಮೆಂಟ್ ಅದು ಇದು. ಇವರು ಏನು ಮಾಡ್ಬೇಕಂತ ಇರ್ಲಿಲ್ಲ. ಏನ್ರಿ ಓಪನ್ ರೀ ಮಾಡಿ ಎಂಕ್ವೈರಿ, ಎಂತಾಗ್ಲಿಕ್ಕೆ ಉಂಟು ಹೇಳ್ಬೋದಲ್ಲ. ಯಾಕೆ ಮೊನ್ನೆ CBI ಅನ್ನು ಇವರು ಮಂತ್ರಿಮಂಡಲ ಅಲ್ಲ ಎಲ್ಲಿಯಾದ್ರೂ ಈ ಕಾನೂನು ಉಂಟಾ? ಇವರು ರಾಜ್ಯಪಾಲರನ್ನು ಓಡಿಸ್ತೇನೆ ಅಂತ ಹೇಳಿದ್ರೆ, ನಮ್ಮ ಯುವ ಮೋರ್ಚಾ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಹೇಳುದು ಅದು ಆಗುದಿಲ್ಲ ಮಾರೆ, ಅವರು ಸಿದ್ದರಾಮಯ್ಯನ ಜನ ಮಾರೆ, ಗುಟ್ಟಲ್ಲಿ ನಮ್ಮ ಹತ್ರ ಹೇಳುದಿದ್ದಲ್ಲ, ಆಗುದು ಹೋಗುದಲ್ಲ ಪಂಚಾಯತ್ಗೆ ಅಂತ ಇವತ್ತಿಗೂ ಮಾಡ್ಲಿಲ್ಲ. ಅಲ್ಲ ಹೇಳಿದ್ ಸರಿ ಸರಿ ಸರಿ. ಇದೆಲ್ಲ ಏನು ಗೊತ್ತುಂಟಾ? ಇಲ್ಲ ಎಲ್ಲ ಹೇಳುದು ಬೇಡ. ಇವರಿಗೆ ತೊಂದರೆ ಆಗ್ತದಂತ 100ಕ್ಕೆ 100 ಗೊತ್ತಿದ್ದದಕ್ಕೆ ಇಷ್ಟೆಲ್ಲ ಬೇಲಿ ಹಾಕ್ತಾ ಇರುದು. ಕರೆಕ್ಟ್ ಕರೆಕ್ಟ್. ಯಾವ ಬೇಲಿ ಹಾಕಿದ್ರು ಓಕೆ, ಒಳ್ಳೆ ಪಾಯಿಂಟ್ ಅನ್ನು ರೈಸ್ ಮಾಡಿದ್ರೆ ಮತ್ತೆ ನೆನಪಿಸಿದ್ರು ಆ ಪ್ರಕರಣವನ್ನ. ಯಾಕಂದ್ರೆ ಐವನ್ ಡಿಸೋಜ ಅವರು ತಮ್ಮ MLC ಅವರೇ ಹೇಳಿರುವಂತಹ ಒಂದು ವಿಚಾರ, ನೇರವಾಗಿ ರಾಜ್ಯಪಾಲರನ್ನ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ರಾತ್ರೋರಾತ್ರಿ ಓಡಿಸ್ತೀವಿ ಅಂತ. ಬಾಂಗ್ಲಾದೇಶ ಅವರ ಸ್ಟೇಟ್ಮೆಂಟ್ ಅನ್ನು ರಾಂಗ್ ಆಗಿ ಇಂಟರ್ಪ್ರಿಟ್ ಅವರೇ ಇದ್ರೆ ನಿಮ್ಮದು ಇದ್ರೆ ದಯವಿಟ್ಟು ಪ್ಲೇ ಮಾಡಿ ಡಿಬೇಟ್ ಮಾಡಿದ್ದೇವೆ ಸರ್ ಇಲ್ಲಿ. ಅಲ್ಲ ಕರೆಕ್ಟ್, ನಾನು ಹೇಳ್ತೀನಿ ಸರ್, ನಾನು ಕೂಡ ಹೋಗಿದ್ದೆ ಸರ್ ಅದು ಡಿಬೇಟ್ ಬೇರೆ ಚಾನೆಲ್ಗೆ, ನನಗೆ ಝೂಮ್ ಅಲ್ಲಿ ತೆಗೆದು ಸರಿ ಓಕೆ ಸರಿ ಸರಿ. ಪರಿಸ್ಥಿತಿ ಬಾಂಗ್ಲಾದೇಶದಾಗಿ ಆಗ್ತಾ ಉಂಟು. ಒಂದು ವೇಳೆ ಆದರೆ ಇಲ್ಲಿಯೂ ಕೂಡ ಬಾಂಗ್ಲಾ ಮಾದರಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ರಾತ್ರೋರಾತ್ರಿ ರಾಜ್ಯಪಾಲರನ್ನ ಓಡಿಸ್ತೀವಿ, ರಾಜ್ಯಪಾಲ ಓಡಿಸ್ತೀವಿ, ರಾಜ್ಯಪಾಲರನ್ನ ರಾತ್ರೋರಾತ್ರಿ ಓಡಿಸ್ತೀವಿ, ಆಗ್ತದೆ ಅಂತ ಅಲ್ಲ ಓಡಿಸ್ತೀವಿ. ಅಲ್ಲ ಸರ್, ರಾಜ್ಯಪಾಲರನ್ನ ಓಡಿಸ್ತೀವಿ, ಹೌದಲ್ವಾ? ರಾಜ್ಯಪಾಲರ ಓಡಿಸ್ತೀವಿ ಅಲ್ವಾ? ಅದೇ ರಾಜ್ಯಪಾಲ ಆದೇಶವನ್ನ ಕೊಟ್ಟರು, ಈಗ ಕೋರ್ಟ್ ಹೇಳಿದೆ ತನಿಖೆ ಮಾಡಬಹುದು ಅಂತ ಹೇಳಿ, ಈಗ ಯಾರನ್ನ ಓಡಿಸ್ತೀರಿ? ಅಲ್ಲ ನೋಡಿ, ಈಗ ರಾಜ್ಯಪಾಲ ಎಲ್ಲಿ ಓಡಿಸ್ತೀರಿ? ಅಲ್ಲ ರಾಜ್ಯಪಾಲ ಈಗ ಎಲ್ಲಿ ಓಡಿಸ್ತೀರಿ ಸರ್? ಇದಕ್ಕೆ ಮೂಲ ಎಲ್ಲಿಂದ ಬಂತ ಹೇಳಿ. ಓಕೆ, ಎಲ್ಲಿ ಓಡಿಸ್ತೀರಿ ಈಗ ರಾಜ್ಯಪಾಲರನ್ನ? ಎಲ್ಲಿ ಓಡಿಸ್ತಾರೆ? ಅಲ್ಲ ಮೂಲ ಎಲ್ಲಿಂದ ಬಂತು ಅಂದ್ರೆ ತಮ್ಮ ತಪ್ಪುಗಳು ಎಲ್ಲಿ ಬರುತ್ತೆ ಸರ್? ತಮ್ಮ ತಪ್ಪುಗಳು ಎಲ್ಲಿ ಬರುತ್ತೆ? ಇಲ್ಲ ಉದಯ್ ಅವರೇ, ತಮ್ಮ ತಪ್ಪುಗಳು ಎಲ್ಲಿ ಬರುತ್ತೆ ಅಂತ ಪ್ರತಿ ಬಾರಿ ತಾವುಗಳು ಮಾಡಿದ ಅಪೋಸ್ಗಳನ್ನ, ತಾವುಗಳು ಮಾಡಿದ ಆರ್ಗ್ಯುಮೆಂಟ್ ಗಳನ್ನ, ಇಲ್ಲ ನಾವುಗಳು ಏನೋ ಮಾಡಿಲ್ಲ ಅಂತ ತೊಡೆ ತಟ್ಟಿ ಹೇಳಿದನ್ನ, ತಾವುಗಳು ಓಡಿಸ್ತೀವಿ ಅಂತ ಈ ರೀತಿಯ ಪ್ರಕರಣಗಳನ್ನ, ಅಂದ್ರೆ ತಾವು ಪ್ರತಿ ಬಾರಿಯೂ ಕೂಡ ಒಂದು ಏನು ಎದೆ ತಟ್ಟಿ ಚಾಲೆಂಜ್ ಮಾಡ್ತಾರೆ. ಏಕಪಕ್ಷೀಯವಾಗಿ ಅವರು ನಡ್ಕೊಂಡ್ರೆ ನಮಗೆ ನ್ಯಾಯ ಕೊಡುವ ನೋಡಿ. ಸಿದ್ದರಾಮಯ್ಯ ಅವರ ಕೇಸ್ ಫಟಾಫಟ್ ಎಲ್ಲ ಒಬ್ರು ಯಾರೊಬ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ, ಅವರ ಆಕ್ಷನ್ ಇಮಿಡಿಯೇಟ್ಲಿ ಆಕ್ಷನ್ ಆಗುತ್ತೆ 2-3 ದಿನದಲ್ಲಿ. ಅದೇ ಲೋಕಾಯುಕ್ತದವರು ಕಂಪ್ಲೇಂಟ್ ಕೊಟ್ಟು ಎಷ್ಟು ಸಮಯ ಆಗಿರ್ತದೆ, ಅವರ ಬಗ್ಗೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಅಂತ ಕೇಳುದು ನಾವು ತಪ್ಪ? ಒಂದು ವೇಳೆ ಅದೇ ಟೈಮಿನಲ್ಲಿ ಅದು ಕೇಳಿ ಪರವಾಗಿಲ್ಲ, ಆದ್ರೆ ಈ ಪ್ರಕರಣದ ಬಗ್ಗೆ ಈ ಪ್ರಕರಣ ಈಶ್ವರಪ್ಪ ರಿಸೈನ್ ಕೊಡ್ಲಿಲ್ವಾ? ಸ್ವಾಮಿ, ಈಶ್ವರಪ್ಪ ಯಾಕೆ ರಿಸೈನ್ ಕೊಟ್ರು, ಯಡಿಯೂರಪ್ಪ ಯಾಕೆ ರಿಸೈನ್ ಕೊಟ್ರು ಅಂತ ಹೇಳಿ ಜಗಜ್ಜಾಹಿರವಾದಂತಹ ಮಾತು. ಇವರ ಬಿಜೆಪಿ ಒಳಗಿನ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇದ್ದದ್ರಿಂದ ಅವರವರ ಒಳಗೆ ಸಂಸದೀಯ ಮಂಡಳಿ ಇಂಥದ್ದು ಬಂದ ಕೂಡಲೇ ರಿಸೈನ್ ಕೊಡಿ ಅಂತ ಹೇಳ್ತದೆ. ಬಿಜೆಪಿಯಲ್ಲಿ ಒಂದು ಸಿಸ್ಟಮ್ ಉಂಟು. ಬಿಜೆಪಿಯಲ್ಲಿ ಒಂದು ಕೂಡಲೇ ಹೇಳ್ತದೆ. LK ಅಡ್ವಾಣಿ ಅವರು ಆಗ ಹೋಮ್ ಮಿನಿಸ್ಟರ್ ಆಗಿದ್ರು, ಹೇಳಿದ್ರು ಯಡಿಯೂರಪ್ಪರು ರಿಸೈನ್ ಕೊಡಬೇಕು ಅಂತ ಹೇಳಿದ್ರು. ಇವರದ್ದು ಯಾರು ಹೇಳುದಿಲ್ಲ. ಇವತ್ತಿಗೆ ಸರ್ ಇವರು ಸಪೋರ್ಟ್ ಮಾಡ್ತಾರೆ. ಇವತ್ತಿಗೆ ಸಹ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾರೆ, ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ. ಕಾಂಗ್ರೆಸ್ ನಲ್ಲಿ ಏನು ತಪ್ಪು ಮಾಡಿದ್ರು ಅವರೆಲ್ಲರೂ ಒಟ್ಟಾಗಿ ಮಾರ್ಯಪ್ಪ ಇದು ಮಾಡ್ತಾರೆ. ಬಿಜೆಪಿಯಲ್ಲಿ ಒಂದು ಸಣ್ಣ ತಪ್ಪಾದ ಕೂಡಲೇ ಕೆಳಗಿಲಿ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂದ್ರೆ ಅದೇ. ನಮ್ಮಲ್ಲಿ ಮೇಲೆಯಿಂದ ಕೂಡಲೇ ಹೇಳ್ತಾರೆ ಒಂದು ರಿಸೈನ್ ಕೊಡಿ ಅಂತ ಹೇಳ್ತಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವರದ್ರಲ್ಲಿ ಹೇಗಂದ್ರೆ ನೀನು ತಪ್ಪು ಮಾಡಿದಷ್ಟು ಅವರಿಗೆ ಪ್ರಮೋಷನ್ ಜಾಸ್ತಿ. ಇಲ್ಲಿ ಈಗ ಚೀಫ್ ಮಿನಿಸ್ಟರ್ಗೆ ಪ್ರಮೋಷನ್ ಇಲ್ಲ ಸದ್ಯಕ್ಕೆ ಕರ್ನಾಟಕದಲ್ಲಿ, ಇಲ್ದಿರ ಅವರಿಗೆ ಒಂದು ಪ್ರಮೋಷನ್ ಕೊಡ್ತಾರೆ. ಓಕೆ, ಎಸ್ ಸರ್.
ಅಲ್ಲ, ಹೇಳುವವರು ಎಂತ ಬೇಕಾದ್ರೆ ಸಹ ಹೇಳ್ತಾರೆ. ನಾವು ಹೇಳುವ ಮುಂಚೆ ನಾವು ಎಷ್ಟು ನೈತಿಕತೆಯಲ್ಲಿ ಇದ್ದೇವೆ ಅಂತ ಅದು ನೋಡ್ಬೇಕಲ್ಲ. ಈಗ ಇವರು ಹೇಳ್ತಾರೆ ಹೇಳಿದ ಕೂಡಲೇ ರಾಜೀನಾಮೆ ಕೊಡ್ತಾರೆ ಅಂತೇಳಿ. ಪಾಪ ಯಡಿಯೂರಪ್ಪರನ್ನು ಕೂಗಿಸಿ ಕೆಳಗಿಳಿಸಿದ್ರಲ್ಲ ಇವರು, ಅವರೇನು ಮನಸ್ಪೂರ್ವಕವಾಗಿ ನಮ್ಮ ಅಲ್ಲ, ನೀವು ನಮ್ಮ ಪಾರ್ಟಿ ಹೇಳ್ಬೇಕಲ್ಲ. ಅಲ್ಲ, ನಮ್ಮ ಪಾರ್ಟಿಯ ಬಗ್ಗೆ ಹೇಳುವಾಗ ನಿಮ್ಮ ಪಾರ್ಟಿ ಬಗ್ಗೆ ಹೇಳ್ಬೇಕಲ್ಲ. ಪಾಪ ಅವರು ಕಣ್ಣೀರು ಹಾಕೊಂಡು ಹೋದ್ರು ಸ್ವಾಮಿ. ಅಷ್ಟು ದೊಡ್ಡ ರಾಜಕೀಯ ಮುತ್ಸದ್ದಿ ಇವರಿಗೆ ಸಿದ್ದರಾಮಯ್ಯರ ಬಗ್ಗೆ ಕಾಳಜಿ ಉಂಟಂತೆ, ನಮ್ಗೆ ಯಡಿಯೂರಪ್ಪರ ಬಗ್ಗೆ ಕಾಳಜಿ ಇರಬಾರ್ದು. ಸರಿ, ಎಸ್ ಸರ್. ಕೊನೆಯದಾಗಿ ಒಂದು 2 ಕರೆಗಳು, ತದನಂತರ ನಾನು ಸಮಯದ ಅಭಾವ ತುಂಬಾ ಇದೆ. ಹಾಗಿದೆ ಕೊನೆಯದಾಗಿ ನಾನು 2 ಕರೆಗಳನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇದ್ರೆ ಕರೆ ಕಟ್ ಆಗುತ್ತೆ. ಎಸ್, ನೆಕ್ಸ್ಟ್ ಕಾಲ್. ಓಕೆ, ಕರೆ ಕಟ್ ಆಗಿದೆ. ಎಸ್, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಅಂತೂ ಇಂತೂ ಮೂಡ ಸಮರದಲ್ಲಿ ಸಿಎಂಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿರುವಂಥದ್ದು. ಹಾಗಿದ್ದಾಗ ಈ ಪ್ರಕರಣ ಎಲ್ಲಿ ಹೋಗುತ್ತೆ, ಏನಾಗುತ್ತೆ ಅಂತ ವಿಚಾರಗಳ ನಡುವೆ ಎಸ್ ಸರ್, ನಾನು ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಸಂಜಯ್ ಪ್ರಭು ಅವರೇ, ಎಸ್ ಸರ್, ಏನ್ ಹೇಳ್ತೀರಿ? ಇಲ್ಲ, ನಾವು ಹೇಳಲಿಕ್ಕೇನಿಲ್ಲ. ಡೇ ಬೈ ಡೇ ಇನ್ನು ವರ್ಸ್ಟ್ ಪೊಸಿಷನ್ ಬರ್ತದೆ. ಈಗ ನಿನ್ನೆ ಬಂದದ್ದು ಬೇರೆ, ನಾಳೆ ಬಂದದ್ದು ಬೇರೆ, ನಾಡ್ದು ಇಡಿ ಬಂದಾಯ್ತು, ಎಂಕ್ವೈರಿಗಳು ಶುರು ಆಗ್ತದೆ. FIR ನಲ್ಲಿ ನೋಡಿರ್ಬೋದು, ನಂಬರ್ 1 ಅಂತ ಸಿದ್ದರಾಮಯ್ಯನವರೇ ಇದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ, ಅದು ಕಾಂಗ್ರೆಸ್ಗೆ ಬಿಟ್ಟ ವಿಷಯ. ಆದರೆ 100ಕ್ಕೆ 100 ನೈತಿಕ ಬಲ ಇದ್ದು ಸಿದ್ದರಾಮಯ್ಯನವರು ಅವರ ಒಂದು ಗುಡ್ವಿಲ್ ಅನ್ನು ಒಂದು ಉಳಿಸಿಕೊಳ್ಬೇಕಾದ್ರೆ ಈಗಲಾದರೂ ಅವರೊಂದು ರಾಜೀನಾಮೆ ಕೊಟ್ಟು ಆರೋಪದಲ್ಲಿ ಮುಕ್ತರಾಗಿ ಬಂದು ಕೂತ್ಕೊಳ್ಬಹುದು. ಬಿಟ್ರೆ ಇನ್ನೂ ಸಹ ಅವರು ನಾನು ಅದನ್ನು ಗಟ್ಟಿ ನಿಲ್ತೇನೆ ಅಂತ ಹೇಳಿದ್ರೆ ಪರಿಸ್ಥಿತಿ ವರ್ಸ್ಟ್ ಬೈ ವರ್ಸ್ಟ್ ಆಗ್ತದೆ ಅವರಿಗೆ. ಓಕೆ, ಅಂತೂ ಇಂದು ತಾವು ಮಾಡಿದಂತಹ ಪಾದಯಾತ್ರೆ ಒಂದು ಕಿಕ್ ಸ್ಟಾರ್ಟ್ ಕೊಟ್ಟಿದೆ. ಅಲ್ಲ, ನಾವು ಅದನ್ನು ದಾರಿ ತೋರಿಸಿದ್ದಷ್ಟೇ, ಯಾಕಂದ್ರೆ ಅಲ್ಲಿಂದ ಶುರು ಆಗಿದೆ ಅದು. ಓಕೆ, ರೈಟ್ ಸರ್. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಉದಯ್ ಆಚಾರ್ಯ ಅವರು. ಎಲ್ಲಾ ತರಹದ ಸಂಸ್ಥೆಗಳನ್ನು ಬಳಸಿ ಒಂದು ದುರುಪಯೋಗ ಪಡಿಸಿ ಕಳೆದ ಒಂದು 10 ವರ್ಷದಿಂದ ಏನಿವರು ಮಾಡ್ತಾ ಇದ್ದಾರೆ, ಬಹುಶಃ ಒಂದು ತಕ್ಕ ಮಟ್ಟಿಗೆ ಒಂದು ರಾಜ್ಯದಲ್ಲಿ ಕೂಡ ಒಂದು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಈ ತರದ ಇಡಿಗಳನ್ನು ಮತ್ತೆ CBI ಇಂಥಗಳ ಎಂಕ್ವೈರಿಗಳನ್ನೆಲ್ಲ ಸೆಂಟ್ರಲ್ ಇಂದ ಕೂರಿಸಿ, ಯಾಕಂದ್ರೆ ಸ್ಟೇಟ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನೋಡುವ ಜನರು ಇದಕ್ಕೆ ಏನು ಪ್ರತಿಕ್ರಿಯೆ ಬರುತ್ತೆ, ಅಥವಾ ಮುಂದೆ ಈ ಕೇಸ್ ಯಾವ ತಿರುವು ಪಡ್ಕೊಳ್ತದೆ. ಯಾಕಂದ್ರೆ ನಾವು ಈಗಲೇ ಹೇಳಲಿಕ್ಕೆ ಆಗ್ಲಿಕ್ಕೆ ಆಲ್ರೆಡಿ ಈಗ ಕೋರ್ಟಲ್ಲಿ ಇದೆ, ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಸೊ ಈಗ ನಾವು ಯಾವುದೇ ರೀತಿಯಾದಂತಹ ಒಂದು ಏನ್ ಹೇಳ್ತಾರೆ ಜಡ್ಜ್ಮೆಂಟ್ ಕೊಡುವಂತದ್ದು ತಪ್ಪಾಗ್ತದೆ. ಸೊ ನೋಡೋಣ ಮುಂದೆ ಹೇಗೆ ಆಗ್ತದೆ ಅಂತ ಹೇಳಿ. ಓಕೆ, ಎಸ್, ಇದು ಮೂಡ ಸಮರ, ಸಿಎಂಗೆ ಸಂಕಷ್ಟ. ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ಬಿಗ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಆ ಟ್ವಿಸ್ಟ್ಗಳಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಮೇಲೆ ಶಾಕ್, ಬ್ಯಾಕ್ ಟು ಬ್ಯಾಕ್ ಶಾಕ್ಗಳು ಬರ್ತಾನೆ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಸಣ್ಣ ವಿಚಾರ, ಇದರಲ್ಲಿ ಏನೂ ಇಲ್ಲ, ಹುರುಳಿಲ್ಲ ತಿರುಳಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇರಲಿಲ್ಲ, ಆದರೆ ಕಾಂಗ್ರೆಸ್ ಹೇಳ್ತಾ ಇತ್ತು ಈ ಒಂದು ವಿಚಾರವನ್ನ. ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರತಿ ಹಂತದಲ್ಲೂ ಕೂಡ ಪಾದಯಾತ್ರೆಯಿಂದ ಶುರು ಮಾಡಿ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅಂದರೆ ಇದರಲ್ಲಿ ಭ್ರಷ್ಟಾಚಾರ ಇದೆ, ಸಿಎಂ ಸಿದ್ದರಾಮಯ್ಯವರು ತಪ್ಪು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಈಗ ಆಗಿರುವಂತಹ ಮೇಜರ್ ಅಪ್ಡೇಟ್ಸ್ಗಳ ಪ್ರಕಾರ ಹಿಂದೆ ಕೊಟ್ಟಿರುವಂತಹ 14 ಸೈಟುಗಳನ್ನು ಕೂಡ, ಸೊ ಹಾಗಿದ್ದಾಗ ಇನ್ನೇನು ತನಿಖೆ ಯಾವ ರೀತಿ ಆಗುತ್ತೆ, ಜೊತೆಗೆ ಇನ್ನೊಂದು ಕಡೆ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯವರು ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರೆ ಅನ್ನುವಂತಹ ಒಂದು ವಿಚಾರಗಳು. ಸೊ ಇದು ಆಗುತ್ತಾ, ಅಥವಾ ಸಿಎಂ ಸಿದ್ದರಾಮಯ್ಯರಿಗೆ ನಿಜವಾಗ್ಲೂ ಇದರಲ್ಲಿ ಶಿಕ್ಷೆ ಆಗುತ್ತಾ, ಅವರ ಆರೋಪ ಸಾಬೀತಾಗುತ್ತಾ ಅನ್ನುವಂಥದ್ದನ್ನ ಇನ್ನು ಮುಂದಕ್ಕೆ ನಾವು ಕಾದು ನೋಡಬೇಕಾಗಿದೆ. ಇದು ಮೂಡ ಹಗರಣ ಅಂತೂ ಇಂತೂ ಸಿಎಂ ಸಿದ್ದರಾಮಯ್ಯ, ಅಂದ್ರೆ ಸಿದ್ದರಾಮಯ್ಯ ಅನ್ನುವಂತಹ ರಾಜಕೀಯ ವ್ಯಕ್ತಿಯ ಒಂದು ಯಾವುದೇ ರೀತಿಯ ಕಳಂಕ ಇಲ್ಲದಂತಹ 45 ವರ್ಷದ ಈ ರಾಜಕೀಯ ಜೀವನದಲ್ಲಿ ಪ್ರಥಮ ಬಾರಿಗೆ ಕಪ್ಪು ಚುಕ್ಕೆಯಾಗಿದೆ ಈ ಮೂಡ ಹಗರಣ. ಸೊ ಯಾವ ರೀತಿ ಸಿದ್ದರಾಮಯ್ಯ ಇದರಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಬಿಜೆಪಿಯಿಂದ ಸಂಜಯ್ ಪ್ರಭು, ಅದೇ ರೀತಿ ಕಾಂಗ್ರೆಸ್ನಿಂದ ಉದಯ್ ಆಚಾರ್ಯರು. ಬೋತ್ ಆಫ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.